हरे कृष्ण माताजी। हरे कृष्ण हरे कृष्ण। ओम अज्ञानतिमिरान्धस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरवे नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामी इति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाशतारिणी। जय श्री कृष्ण चैतन्य प्रभु नित्यानंद श्री अद्वैता गदाधर शिवासादि गौर भक्तवृंद। हरे कृष्ण 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 हरे 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 राम 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 हरे हरे। कृष्ण 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 हरे 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 राम राम हरे हरे। हे कृष्णा करुणा सिंधु दीनबंधु जगत्पते देश कांता राधा कांत नमो ब्राह्मण देवाय गो ब्राह्मण हिताय च हिताय कृष्णाय गोविंदाय ते नमः। सप्तकांचन गौरांगी राधे वृंदावनेश्वरी भानुसुते देवी प्रणमामि हरि। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरक्षसे पंचकल्पयश्च राधा शान्तनमदेव च। नमो ब्राह्मण देवाय गो ब्राह्मण हिताय च हिताय कृष्णाय गोविंदाय ते नमः। सप्तकांचन गौरांगी राधे यूट्यूब सप्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरक्षसे पंचकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमः। हरे कृष्ण ಎಲ್ಲರಿಗೂ ಸ್ವಾಗತ। ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण माताजी। हरे कृष्ण हरे कृष्ण। ಸೊ ನಿನ್ನೆ ಅಧ್ಯಾಯ ಯಾವುದು? ನಿನ್ನೆ ಅಧ್ಯಾಯ ಭಕ್ತಿ ಯೋಗ. ಭಕ್ತಿ ಯೋಗ ಕರೆಕ್ಟ್. ಸೊ ನಿನ್ನೆಗೆ ಭಕ್ತಿಯ ಚಾಪ್ಟರ್ ಮುಗಿತು. ಸೊ ಇವತ್ತಿಂದ ಜ್ಞಾನದ ಅಧ್ಯಾಯ ಅಲ್ವಾ? ಸೊ ಅಂದ್ರೆ ಓಕೆ. ಸೊ ಈಗ ನಾವಂದ್ರೆ ಈಗ ಮೊದಲನೇ ಇತ್ತು ಕರ್ಮದಿಂದ ಭಗವಂತನನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು, ಹಾಗೂ 7 ರಿಂದ 12 ಭಕ್ತಿಯಿಂದ ಹೇಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಹೇಗೋ ಅಂದ್ರೆ ಕೃಷ್ಣ ನಾವು ಯಾವ ರೀತಿ ಆದ್ರೂ ನಮ್ಮನ್ನ ಹೇಗೆ ಅವನ ಹತ್ರ ಕರ್ಕೊಳ್ಳುವಂಥದ್ದು ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನ ಉಂಟು ಮಾಡುವಂಥದ್ದು, ಹಾಗೂ ಹೇಗೆ ಭಗವಂತನ ಹತ್ರ ನಮಗೆ ಹೆಚ್ಚು ಅಂದ್ರೆ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ನಮ್ಮನ್ನ ಕರ್ಕೊಳ್ಳೋಕೆ ಭಗವಂತನ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ರೀತಿಯಲ್ಲಿ. ಸೊ ಇದೀಗ ಆಕ್ಚುಲಿ ಭಕ್ತಿ ಹೈಯೆಸ್ಟ್ ಅಂತ ಎಲ್ಲ ಒಂದು ಅಧ್ಯಾಯದಲ್ಲೂ ನಾವು ನೋಡಿದೀವಿ. ಭಗವಂತ ಹೇಳುವಂಥದ್ದು ಭಕ್ತಿನೇ ಹೈಯೆಸ್ಟ್. ಸೊ ಹಾಗಿದ್ರೆ ಜ್ಞಾನ ಯಾಕೆ ಬಂತೀಗ? ಜ್ಞಾನ ಸೊ ಯಾಕೆ ಜ್ಞಾನವನ್ನ ಹೇಳ್ತಾ ಇದ್ದಾನೆ ಭಗವಂತ? ಸೊ ಇಲ್ಲಿ ನಮ್ಗೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ, ಅಂದ್ರೆ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಸೊ ಇದ್ರಲ್ಲಿ ಸ್ವಲ್ಪ ನೀವು ಅಟೆನ್ಷನ್ ಅಲ್ಲಿ ಕೇಳಿ, ಅಂದ್ರೆ ಬೇರೆ ಅಧ್ಯಾಯದಷ್ಟು ಈಸಿ ಇಲ್ಲ ಇದು. ಈಸಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಆಗಕ್ಕೆ. ನನಗೂ ಸಹ ಅಂದ್ರೆ ಫಸ್ಟ್ ಟೈಮಿಗೆ ಕೇಳುವಾಗ ಕಷ್ಟ ಅನ್ಸ್ತಾ ಇತ್ತು. ಸೊ ಅದು ಕೇಳ್ತಾ ಅಂದ್ರೆ ನೀವು ಸ್ವಲ್ಪ ಓದಿ, ಅಂದ್ರೆ ಪ್ರಭುಪಾದವರ ಭಾವಾರ್ಥ ಎಲ್ಲ ನಿಮ್ಮ ಪುಸ್ತಕ ಮತ್ತೆ ಓದಿ, ಕ್ಲಾಸ್ ಆದ್ಮೇಲೆ ಓದಿದ್ರೆ
ಸೊ ನಮ್ಮ ಇಸ್ಕಾನ್ ಮಂಗಳೂರು ಡಿ.ಟಿ. ಶ್ರೀ ರಾಧಾ ಗೋವಿಂದ್ ಅವರ ಒಂದು ಆಶೀರ್ವಾದ ತಗೊಳ್ತಾ, ಹಾಗೂ ನಮ್ಮ ಫೌಂಡರ್ ಆಚಾರ್ಯ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವರ ಒಂದು ಆಶೀರ್ವಾದ ತಗೊಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಶುರು ಮಾಡೋಣ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಹರೇ ಕೃಷ್ಣ. ಆಡಿಬಲ್ ಇದೆಯಾ? ಕ್ಲಿಯರ್ ಇದೆ, ಆಡಿಬಲ್ ಇದೆ ಮಾತಾಡಿ. ಕ್ಲಿಯರ್ ಇದೆ ಮೇಡಮ್. ಓಕೆ. ಸೊ ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಹೇಗೆ ಪ್ರಸ್ತುತಪಡಿಸಲಾಗಿದೆ? ಸೊ ಇಲ್ಲಿ ಉತ್ತರ. ಸತ್ಯದಲ್ಲಿ ಇಡೀ ಭಗವದ್ಗೀತೆಯ ಭಕ್ತಿ ಭಕ್ತಿ 1ನೇ ಅಧ್ಯಾಯ ಅಂದ್ರೆ ಭಕ್ತಿ ಕರ್ಮದ ಮುಖಾಂತರ ಹೇಗೆ ಭಕ್ತಿಯನ್ನ ಪಡೆಯುವುದು ಮೊದಲನೇ ಅಧ್ಯಾಯ. ಅದಾದ ಮೇಲೆ ನಾವು ನೋಡುವಂಥದ್ದು ಕೊನೆಯ 6 ಜ್ಞಾನದ ಮೂಲಕ ಹೇಗೆ ಸಾಧಿಸಬಹುದು ಅಂತ ನೋಡ್ತೀವಿ. ಸೊ ಮಧ್ಯದ 6 ಭಕ್ತಿಯನ್ನೇ ಅಂದ್ರೆ ಮೇನ್ ಭಕ್ತಿ ಬಗ್ಗೆನೇ ಇತ್ತು. ಸೊ ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಯಾವುದದು? ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾರ್ಥಾರ್ಥ ಮಯ್ಯೇ ವೇಷಿತ ಚೇತಸಾಂ. ಸೊ ನನ್ನ ಮೇಲೆ ಯಾರು ಅಂದ್ರೆ ಭಗವಂತನ ಮೇಲೆ ಯಾರು ಚಿಂತಿಸ್ತಾ ಇರ್ತಾರೋ, ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾರೋ ಅವರನ್ನು ನಾನು ಈ ಭವಸಾಗರ ಅಂದ್ರೆ ಈ ಮತ್ತೆ ಈ ಹುಟ್ಟು ಸಾವಿನ ಈ ಜಂಜಾಟದಿಂದ ನಾನು ಹೊರಗಡೆ ತೆಗಿತೇನೆ, ಈ ಒಂದು ಭವಸಾಗರದಿಂದ ಹೊರಗಡೆ ತೆಗಿತೇನೆ ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತವೆ ಅಂತ ಹೇಳಿ ನಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಈ ಒಂದು ಪ್ರಕೃತಿ ನಡೀತಾ ಇದೆ, ಭಗವಂತನ ಒಂದು ನಿರ್ದೇಶನದಲ್ಲಿ. ಸೊ ನಮ್ಮ ಒಂದು ದೇಹದ ಎಲ್ಲ ಅಂದ್ರೆ ಈ 24 ಎಲಿಮೆಂಟ್ಸ್ ಬಗ್ಗೆ ಇವತ್ತು ನಾವು ನೋಡ್ತೀವಿ. ಯಾವುದೆಲ್ಲ ಹೇಗೆ ಫಂಕ್ಷನ್ ಆಗ್ತದೆ, ಯಾವ ರೀತಿ ಅದು ಕಾರ್ಯನಿರ್ವಹಿಸ್ತದೆ, ಹಾಗೂ ನಮಗೆ ಸುಖ ದುಃಖ ಎಲ್ಲ ಆಗುವಂಥದ್ದು ಯಾವ್ದ್ರಿಂದ ಎಲ್ಲದಕ್ಕೂ ಇವತ್ತಿನ ಅಧ್ಯಾಯದಲ್ಲಿ ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನೊಂದಿಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಸೊ ಈಗ ಇದರಲ್ಲಿ ಏನಂತ ಹೇಳಿದ್ರೆ ಜ್ಞಾನ ಹೈಯೆಸ್ಟ್ ಅಂತಲ್ಲ, ಆದ್ರೆ ಇದು ಸಹ ಒಂದು ಭಗವಂತನ ಒಂದು ಇದರಲ್ಲಿ ನಾವು ಫಿಕ್ಸ್ ಆಗಕ್ಕಂದ್ರೆ ಒಂದು ಭಕ್ತಿ ಸೇವೆಯಲ್ಲಿ ನಮ್ಮನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಈ ಜ್ಞಾನವನ್ನ ನಾವು ತಿಳ್ಕೊಳ್ಳುವಂಥದ್ದು ಅಂತ ಹೇಳ್ಬೋದು. ಅದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗಿದೆ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇವಾಗ ಅರ್ಜುನನ 6 ಪ್ರಶ್ನೆಗಳು. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಈಗ 6 ಪ್ರಶ್ನೆಗಳು ಯಾವುದು? ಸೊ ಮೊದಲಿನ ಪ್ರಶ್ನೆ ಪ್ರಕೃತಿ. ಸೊ ಪ್ರಕೃತಿ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ, ಅಂದ್ರೆ ಮೆಟೀರಿಯಲ್ ನೇಚರ್ ಅಂತ ಹೇಳ್ತೀವಲ್ಲ, ಇದು ಭೌತಿಕ ಪ್ರಕೃತಿ. ಸೊ ಈ ಭೌತಿಕ ಪ್ರಕೃತಿಯನ್ನ ನಾವು ಅಂದ್ರೆ ನಾವು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು. ನಾವು ಅಂದ್ರೆ ಹೈಯರ್ ಪ್ರಕೃತಿಗಿಂತ ನಾವು ಹೈಯರ್ ಇರುವಂಥದ್ದು, ಪ್ರಕೃತಿಯನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು. ಈಗ ಪ್ರಕೃತಿಯನ್ನ ನಾವು ಎಷ್ಟು ಹಾಳು ಮಾಡಿದಷ್ಟು ನಮಗೆ ವಾಯ್ಸ್ ಬರ್ತಾ ಇಲ್ಲ. ಹರೇ ಕೃಷ್ಣ. ಕ್ಲಿಯರ್ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅದೇ ಕಟ್ ಆಗ್ತಾ ಇದೆ ಮೇಡಮ್. ಕಟ್ ಆಗ್ತಾ ಇದೆಯಾ? ಇವಾಗ ಬರ್ತಾ ಇದೆ, ಅವಾಗ್ಲೇ ಕಟ್ ಆಗ್ತಾ ಇತ್ತು. ಲೋ ಆಗೋದು, ಹೈ ಆಗೋದು. ನಾನು ಬ್ಲೂಟೂತ್ ಯೂಸ್ ಮಾಡಿಲ್ಲ, ಸರಿ ಕೇಳಲ್ಲ ಅಂತ. ಲೋ ಆಗೋದು, ಹೈ ಆಗೋದು ಆಗ್ತಾ ಇದೆ. ಬ್ಲೂಟೂತ್ ಯೂಸ್ ಮಾಡ್ಲಾ? ಮಾತಾಡಿ ಮೇಡಮ್, ಮಾತಾಡಿ. ಒಂದ್ ನಿಮಿಷ ಬ್ಲೂಟೂತ್ ಕನೆಕ್ಟ್ ಮಾಡಿ ನೋಡ್ತೀನಿ. connect to Bluetooth.
ಹೇ ಕೃಷ್ಣ. ಈಗ ಕ್ಲಿಯರ್ ಇದೆಯಾ ಈಗ? ಕೇಳಿಸ್ತಾ ಇದೆ ಮ್ಯಾಮ್. ಎಸ್. ಓಕೆ ಸರಿ. ಓಕೆ ಸೊ ಈಗ ಪ್ರಕೃತಿಯನ್ನ ನಾವು ಎಷ್ಟು ಎಕ್ಸ್ಪ್ಲೋಯ್ಟ್ ಮಾಡಿದಷ್ಟು ನಮಗೆ ಅದರದ ವಿಕೋಪ ಗೊತ್ತಾಗುತ್ತಲ್ವಾ. ಸೊ ಹೇಗೆ ಅಂದ್ರೆ ಒಂದ್ಸತಿ ಈಗ ಪೃಥು ಮಹಾರಾಜ್ ಅವರು ಕೃಷ್ಣನ ಇನ್ಕಾರ್ನೇಷನ್. ಅವ್ರು ಒಂದ್ಸತಿ ಭೂಮಿ ದೇವಿಯನ್ನ ಕೇಳುವಂತದ್ದು, ಯಾಕೆ ನೀನು ಸರಿಯಾದ ಟೈಮಿಗೆ ಈ ಧಾನ್ಯಗಳನ್ನ ಕೊಡ್ತಾ ಇಲ್ಲ, ಅಂದ್ರೆ ಬೇಕಾಗಿದ್ದೆಲ್ಲ ಬರ್ತಾ ಇರಲ್ಲ, ಬೆಳೆಗಳು ಬರ್ತಾ ಇರಲ್ಲ. ಆಗ ಅವರು ಅಂದ್ರೆ ಅವರಷ್ಟು ಪವರ್ಫುಲ್ ಇರ್ತಾರೆ, ಅಂದ್ರೆ ದೇವರ ಇನ್ಕಾರ್ನೇಷನ್, ಕೃಷ್ಣನ ಇನ್ಕಾರ್ನೇಷನ್ ಆಗಿರೋದ್ರಿಂದ ಅವರು ಅಟ್ಟಿಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರನ್ನ, ಭೂಮಿ ದೇವಿಯನ್ನ ಹೋಗಿ ಕೇಳುವಂಥದ್ದು, ಯಾಕೆ ನೀನು ಸರಿಯಾಗಿ ಕೊಡ್ತಾ ಇಲ್ಲ ಜನರಿಗೆ ಅಂತ. ಆಗ ಅವ್ರು ಹೇಳುವಂಥದ್ದು, ಎಲ್ಲ ಜನರು ತುಂಬಾ ಪಾಪ ಕರ್ಮಗಳನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾಕೆ ಸರಿಯಾಗಿ ನಮಗೆ ಪ್ರಕೃತಿ ನಾವು ಕೋಆಪರೇಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಸಹ ನಮಗೆ ಕೋಆಪರೇಟ್ ಮಾಡಲ್ಲ ಅಂತ. ಸೊ ಈಗ ನೆಕ್ಸ್ಟ್ ಪುರುಷ. ಸೊ ಪುರುಷ ಅಂತ ಹೇಳಿದ್ರೆ ಭೋಕ್ತ. ಇಲ್ಲಿ ಎರಡು ತರ, ಅಂದ್ರೆ ಕೃಷ್ಣ ಭೋಗ್ತಾರ, ಇಲ್ಲಿ ಹೇಳುವಂಥದ್ದು ನಾವು ಭೋಗ್ತಾರ, ಅಂದ್ರೆ ನಾನು ಆಸ್ ಎ ಆತ್ಮ ಸಹ ಭೋಗ್ತಾರ. ಅಂದ್ರೆ ನಾವು ಸಣ್ಣ ಮಟ್ಟಿಗೆ, ಅಂದ್ರೆ ಪ್ರಕೃತಿಯನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು, ಎಂಜಾಯ್ ಮಾಡುವಂಥದ್ದು. ಸೊ ಇನ್ನೊಂದು ಕ್ಷೇತ್ರ ಅಂತ ಹೇಳಿದ್ರೆ ಈ ದೇಹವನ್ನ ಕ್ಷೇತ್ರ ಅಂತ ಹೇಳೋದು. ಅಂದ್ರೆ ಈ ಕ್ಷೇತ್ರದ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಎರಡು ಜನ ಇರುವಂತದ್ದು. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹದ ವೀಕ್ಷಕ ಅಂತ ಹೇಳಿದ್ರೆ, ಈಗ ನಮಗೆ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ, ನನ್ನ ದೇಹದ ನೋವುಗಳು, ಸುಖ, ಇದನ್ನ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಇನ್ನೊಬ್ಬರ ದೇಹದಲ್ಲಿ ಏನಾಗ್ತಾ ಇದೆ ಅದನ್ನ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ಪರಮಾತ್ಮನಿಗೆ ಎಲ್ಲಾ ದೇಹಗಳು ಗೊತ್ತು, ಯಾಕಂತ ಹೇಳಿದ್ರೆ ಅವನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರುವಂತದ್ದು. ಸೊ ಜ್ಞಾನ ಅಂತ ಹೇಳಿದ್ರೆ ಕ್ಷೇತ್ರ ಮತ್ತು ಕ್ಷೇತ್ರವನ್ನು ಅರ್ಥೈಸಿಕೊಳ್ಳುವುದು ಅಂತ ಹೇಳಿದ್ರೆ, ಈಗ ಈ ದೇಹದ ಬಗ್ಗೆ ಹಾಗೂ ಈ ಕ್ಷೇತ್ರ ಏನಿದೆ, ಅಂದ್ರೆ ಕ್ಷೇತ್ರ ಅಂತ ಹೇಳಿದ್ರೆ ದೇಹ, ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಭಗವಂತ. ಸೊ ಭಗವಂತ ಹಾಗೂ ಸೋಲ್ ಮತ್ತೆ ಸೂಪರ್ ಸೋಲ್, ಆತ್ಮ ಹಾಗೂ ಪರಮಾತ್ಮ, ಇವೆರಡನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ ಜ್ಞಾನ. ಸೊ ಜ್ಞೇಯಂ. ಸೊ ಇದರ ಗುರಿ ಏನು, ಇದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪರಮಾತ್ಮನನ್ನ ತಿಳಿಯೋದಕ್ಕೋಸ್ಕರ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ. ಇದು ಕ್ಲಿಯರ್ ಆಗಿದೆಯಾ? ಯಾರಿಗಾದ್ರೂ ಡೌಟ್ ಇದೆಯಾ? ಇನ್ನೊಂದ್ಸತಿ ಹೇಳಿ ಮೇಡಮ್. ಓಕೆ, ಈಗ ನೋಡಿ, ಪ್ರಕೃತಿ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ, ಆಯ್ತಾ. ಆಮೇಲೆ ಪುರುಷ ಅಂತ ಹೇಳಿದ್ರೆ ಭೋಕ್ತ ಅಂತ ಹೇಳಿದ್ರೆ ಅದನ್ನ ಎಂಜಾಯ್ ಮಾಡುವಂಥದ್ದು. ಪ್ರಕೃತಿಯನ್ನ ನಾವು ಯೂಸ್ ಮಾಡ್ಕೊಳ್ತೀವಲ್ವಾ ಎಲ್ಲದಕ್ಕೂ, ಯಾವ ರೀತಿಯಿಂದ ನಾವು, ಅಂದ್ರೆ ಪ್ರಕೃತಿಯಿಂದ ಎಷ್ಟೋ ಅಂದ್ರೆ ಉಪಯೋಗಗಳನ್ನ ನಾವು ಪಡ್ಕೊಳ್ತೀವಿ, ಹಾಗಾಗಿ ನಾವು ಅದನ್ನ ಎಂಜಾಯ್ ಮಾಡುವಂಥದ್ದು. ಸೊ ನಾವೇ ಎಂಜಾಯರ್ ಅಂತ ಹೇಳಿ. ಸೊ ಕ್ಷೇತ್ರ ಅಂತ ಹೇಳಿದ್ರೆ ಈ ನಮ್ಮ ದೇಹ ಏನಿದೆ, ಈ ಬಾಡಿ ಏನಿದೆ, ಇದನ್ನ ಕ್ಷೇತ್ರ ಅಂತ ಹೇಳುವಂಥದ್ದು. ಸೊ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಇದನ್ನ ನೋಡ್ಕೊಳ್ಳುವಂಥವ್ರು, ಅಂದ್ರೆ ಓನರ್ ಅಂತೀವಲ್ಲ, ಈ ಓನರ್ ಬಾಡಿಗೆ, ಈ ದೇಹದ ಒಂದು ಓನರ್ ಯಾರು ಅಂತ ಹೇಳಿದ್ರೆ ಇಬ್ರು ಜನ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಸೊ ಆದ್ರೆ ನನ್ನ ಆತ್ಮಕ್ಕೆ ನನ್ನ ದೇಹದಲ್ಲಿ ಏನಾಗುತ್ತೋ ಅದರ ಮಾತ್ರ ತಿಳುವಳಿಕೆ ಇದೆ. ಆದ್ರೆ ಪರಮಾತ್ಮನಿಗೆ ಎಲ್ಲಾ ದೇಹಗಳಲ್ಲಿ ಏನಾಗ್ತದೆ ಅಂದ್ರೆ ಅದು ಗೊತ್ತಿದೆ ಅಂತ. ಸೊ ಹಾಗಾದ್ರೆ ಜ್ಞಾನ ಅಂತ ಹೇಳಿದ್ರೆ, ನಾಲೆಜ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ದೇಹ ಹಾಗೂ ಕ್ಷೇತ್ರಜ್ಞ, ಅದನ್ನ ಯಾರು ಆಳ್ತಾ ಇದ್ದಾನೆ ಅವರಿಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ ಜ್ಞಾನ. ದಯವಿಟ್ಟು ಮ್ಯೂಟ್ ಅಲ್ಲಿರಿ. ಮ್ಯೂಟ್. ಸೊ ಜ್ಞೇಯಂ ಅಂದ್ರೆ ಇದರ ಜ್ಞೇಯದ, ಅಂದ್ರೆ ಜ್ಞಾನದ ಗುರಿ ಏನು ಅಂತ ಹೇಳಿದ್ರೆ ಪರಮಾತ್ಮ. ಪ್ರಕೃತಿ ಅಂದ್ರೆ ಮೆಟೀರಿಯಲ್ ನೇಚರ್, ಪಂಚಭೂತಗಳು ಅಂತಾನು ಹೇಳ್ಬೋದು. ಪಂಚಭೂತಗಳು ನಮ್ಮ ದೇಹದಲ್ಲೂ ಇದೆ ಅಲ್ವಾ, ಪಂಚಭೂತಗಳಿಂದಾನೇ ಮಾಡಿರುವಂತದ್ದು ನಮ್ಮ ದೇಹ ಸಹ. ಪ್ರಕೃತಿ ಅಂತಂದ್ರೆ ಎಲ್ಲ ಸೇರುವಂತದ್ದು, ಪ್ರಕೃತಿಯಲ್ಲಿ ಇರುವಂತದ್ದೆಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞರಿಯೋರ್ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭರತ ವಂಶಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ
ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದು ನೀನು ಅರ್ಥ ಮಾಡಿಕೊಳ್ಳಬೇಕು. ಸೊ ಈಗ ನಾವು ಅಂದ್ರೆ ಆತ್ಮ ಒಂದು ಒಂದು ದೇಹವನ್ನ ಮಾತ್ರ ಗೊತ್ತಿರುವಂತದ್ದು, ಹಾಗೂ ಪರಮಾತ್ಮನಿಗೆ ಎಲ್ಲ ಗೊತ್ತಿರುವಂತದ್ದು. ಸೊ ಇಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ಈಗ ನಮಗೆ ಕಾನ್ಶಿಯಸ್ ಸ್ಟೇಜ್ ಅಂದ್ರೆ ನಾವು ಎಚ್ಚರವಾಗಿರುವಂತ ಸ್ಥಿತಿಯಲ್ಲಿ, ಜಾಗೃತ ಸ್ಥಿತಿ ಅಂತೀವಲ್ಲ, ಆ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಪರಮಾತ್ಮ ಹಾಗೂ ಆತ್ಮ ಎರಡೂ ಆಕ್ಟಿವ್ ಇರುತ್ತೆ. ಎರಡೂ ಆಕ್ಟಿವ್ ಇರುವಂತದ್ದು. ಆದ್ರೆ ಆತ್ಮಕ್ಕೆ ಏನು ನೆನ್ಪಿರಲ್ಲ ಅಲ್ವಾ. ಈಗ ಅಂದ್ರೆ ನಮಗೆ ಫುಲ್ ಆಕ್ಟಿವ್ ಅಲ್ಲಿ ನಾವು ಇಡೀ ದಿನ ಮಾಡಿರ್ತೀವಿ. ಆದ್ರೆ ನೀನು ಬೆಳಿಗ್ಗೆ ಈಗ ಯಾರಾದ್ರೂ ಕೇಳಿದ್ರೆ ನಮಗೆ ಬೆಳಿಗ್ಗೆ 10 ಗಂಟೆಗೆ ಅಥವಾ 11 ಅಂತ ಏನಾದ್ರು ಕೇಳಿ ಎಷ್ಟೊತ್ತಿಗೆ ಏನ್ ಮಾಡ್ತಿದ್ದೆ, ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಮಗೆ ಹೇಳಕ್ ಕಷ್ಟ ಆಗುತ್ತೆ. ಅಥವಾ ನಿನ್ನೆ ದಿನ ಇಷ್ಟೊತ್ತಿಗೆ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಮಗೆ ಹೇಳಕ್ಕೆ ಕಷ್ಟ ಆಗುತ್ತೆ. ಸೊ ಅಲ್ಲಿ ನೆನ್ಪಿರಲ್ಲ. ಸೊ ಇನ್ನೊಂದು ಸ್ಥಿತಿ ಅಂತ ಹೇಳಿದ್ರೆ ನಿದ್ದೆಯ ಇದು ಸ್ಟೇಜ್, ಡ್ರೀಮ್ ಸ್ಟೇಜ್ ಅಂತ ಹೇಳಿ. ಸೊ ಆ ಡ್ರೀಮ್ ಸ್ಟೇಜ್ ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಬಾಡಿಗೆ ಅಂದ್ರೆ ದೇಹಕ್ಕೆ ರೆಸ್ಟ್ ಇರುವಂತದ್ದು. ಅದೇ ಆತ್ಮ ಅಂದ್ರೆ ಮೈಂಡಿಗೆ, ಮನಸ್ಸು ಯಾವಾಗ್ಲೂ ಆಕ್ಟಿವ್ ಇರುತ್ತೆ. ಅಂದ್ರೆ ಮನಸ್ಸಲ್ಲಿ ನಮಗೆ ಈಗ ಏನೇನ್ ಆಗಿರುತ್ತೆ ಆ ದಿನದ್ದು ಅಥವಾ ನಮ್ಮ ಥಾಟ್ಸ್ ಏನಿದೆ ಅದರ ಬಗ್ಗೆ ನಮಗೆ ಕನಸು ಬರ್ತಾ ಇರುತ್ತೆ. ಸೊ ಮೈಂಡ್ ಯಾವಾಗ್ಲೂ ಫುಲ್ ಆಕ್ಟಿವ್ ಇರೋದ್ರಿಂದ ನಾವು ನಿದ್ದೆ ಮಾಡಿ ಎದ್ದಾಗ ನಮಗೆ ಕನಸು ನೆನ್ಪಿದ್ರೆ ನಮಗೆ ಅದು ಪೀಸ್ಫುಲ್ ಅನ್ಸಲ್ಲ ಅಲ್ವಾ. ಅಂದ್ರೆ ನಿದ್ದೆ ಸರಿ ಆಗ್ಲಿಲ್ಲ ಅನ್ನೋ ತರ ಇರುತ್ತೆ ಕನ್ಸೆಲ್ಲ ಬಂದ್ರೆ. ಸೊ ಅದು ಸೆಕೆಂಡ್ ಸ್ಟೇಜ್. ಮೂರನೇ ಸ್ಟೇಜ್ ಏನಿದೆ ಅದರಲ್ಲಿ ಡೀಪ್ ಸ್ಲೀಪ್ ಅಂತ ಹೇಳಿ, ಅಂದ್ರೆ ಗಾಢ ನಿದ್ದೆ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮ ಹಾಗೂ ಆತ್ಮ ಅಂದ್ರೆ ಇವರು ಆಕ್ಟಿವ್ ಇರುತ್ತೆ. ಬಟ್ ನಮಗೆ ಎರಡೂನು ಅಂದ್ರೆ ನಮಗೇನು ಗೊತ್ತಾಗಲ್ಲ. ಅಂದ್ರೆ ಮೈಂಡಿಗೂ ಅಂದ್ರೆ ಮನಸ್ಸಿಗೂ ಹಾಗೂ ದೇಹಕ್ಕೂ ಎರಡಕ್ಕೂನು ರೆಸ್ಟ್ ಆಗಿರುತ್ತೆ ಫುಲ್. ಮೈಂಡ್ ಸಹ ಅಂದ್ರೆ ನಮಗೆ ಯಾವುದೇ ಡ್ರೀಮ್ ಸ್ಟೇಜ್ ಇಂದ ಮೇಲೆ ಇರ್ತೀವಿ ನಾವು. ಹಾಗಾಗಿ ನಮಗೆ ಕನಸುಗಳು ಯಾವುದೂ ನೆನಪಿರಲ್ಲ. ಸೊ ನಿದ್ದೆ ಆಗಿ ಎದ್ದಾಗ ನಮ್ಗೆ ಒಂಥರ ಮೈಂಡ್ ತುಂಬಾ ಕಾಮ್ ಆಗಿರೋ ತರ ಇರುತ್ತೆ, ಅಂದ್ರೆ ಫುಲ್ ಪೀಸ್ಫುಲ್ ಆಗಿರುತ್ತೆ. ಸೊ ಇನ್ನೊಂದು ಹೈಯೆಸ್ಟ್, ಅದಕ್ಕಿಂತ ಹೈಯೆಸ್ಟ್ ಅಂದ್ರೆ ತುರಿಯ ಸ್ಟೇಜ್ ಅಂತ ಹೇಳಿ. ಆ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆತ್ಮಕ್ಕೆ ಕಂಪ್ಲೀಟ್ ಆಗಿ ಅವೇರ್ನೆಸ್ ಇರುತ್ತೆ ಪರಮಾತ್ಮನ ಬಗ್ಗೆ. ಅಂದ್ರೆ ಅಂತ ಹೇಳಿದ್ರೆ ಅದು ಯಾವಾಗ ಆಗುವಂತದ್ದು ಅಂದ್ರೆ ನಾವು ಯಾವಾಗ ಆತ್ಮಕ್ಕೆ ಊಟವನ್ನ ಕೊಡ್ತೀವಲ್ಲ, ಅಂದ್ರೆ ನಾವು ಜಾಸ್ತಿ ಚಾಂಟಿಂಗ್ ಎಲ್ಲ ಮಾಡುವಂತದ್ದು. ಚಾಂಟಿಂಗ್ ಮಾಡುವಾಗ ಆಗ ಆ ಸ್ಟೇಜ್ ಅಲ್ಲಿ, ತುರಿಯ ಸ್ಟೇಜ್ ಅಲ್ಲಿ ಅದು ಫುಲ್ ಸಂತೋಷವಾಗಿರುವಂತದ್ದು, ಅಂದ್ರೆ ಬ್ಲಿಸ್ಫುಲ್ ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಹೇಳಿ, ಫುಲ್ ಆಕ್ಟಿವ್ ಆಗಿರುವಂತದ್ದು. ಸೊ ಈ 4 ಸ್ಟೇಜಸ್ ನಮ್ದು ಕಾನ್ಶಿಯಸ್ನೆಸ್ ಇರುವಂತದ್ದು, ಬೇರೆ ಬೇರೆ ಕಾನ್ಶಿಯಸ್ನೆಸ್. ಫೋರ್ತ್ ಸ್ಟೇಜ್ ಹೇಳಿ ಮೇಡಮ್. ತುರಿಯ ಅಂತ ಹೇಳಿ ಆ ಸ್ಟೇಜ್ ಅಲ್ಲಿ ಆತ್ಮ ಇದು ಪರಮಾತ್ಮನ ಒಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದು ಆನಂದದ ಒಂದು ಅಂದ್ರೆ ಸ್ಟೇಜ್ ಅಲ್ಲಿ ಇರುವಂತದ್ದು, ಅದು ಹೈಯೆಸ್ಟ್, ಅಂದ್ರೆ ಫುಲ್ ಆಕ್ಟಿವ್ ಇರುತ್ತೆ ಅದು. ಸೊ ಈಗ ಪ್ಯೂರ್ ಡಿವೋಟೀಸ್ ನೋಡಿ, ಅವರಿಗೆ ಕನ್ಸಲ್ಲಿ ಸಹ ಅವ್ರಿಗೆ ಎನಿ ಟೈಮ್ 24 hours ಅವ್ರಿಗೆ ಭಗವಂತನನ್ನೇ ಬರುವಂತದ್ದು. ನಮಗಾದ್ರೆ ಈಗ ಆ ಸ್ಟೇಜ್ ಅಲ್ಲಿ ಇಲ್ಲ ಅಲ್ವಾ. ನಮ್ಗೆ ಎವ್ರಿ ಟೈಮ್ ನಮಗೆ ಆತರ ಧ್ಯಾನ ಬರಕ್ಕಾಗಲ್ಲ. ನಮ್ಗೆ ಏನಿದ್ರು ನಾವೇನು ಕರ್ಮಗಳು ಮಾಡಿರ್ತೀವಿ ಅಥವಾ ನಮ್ಮ ಏನೇನ್ ಡಿಸೈರ್ಸ್ ಇರುತ್ತೆ ಅದರ ರಿಲೇಟೆಡ್ ಡ್ರೀಮ್ಸ್ ಬರುವಂತದ್ದು, ಆ ರೀತಿ ನಾವು ಈ ಸ್ಟೇಜ್ ಅಲ್ಲಿ ಇರ್ತೀವಿ. ಸೊ ಅದಾದ್ರೆ ಹೆಚ್ಚಂದ್ರೆ ನಮಗೆ ಡೀಪ್ ಸ್ಟೇಜಿಗೆ ಹೋಗಿರ್ಬೋದು ನಾವು. ಬಟ್ ತುರಿಯ ಸ್ಟೇಜಿಗೆ ಅದು ತುಂಬಾ ಹೈ ಲೆವೆಲ್, ಅದು 4ನೇ ಸ್ಟೇಜ್ ಅಲ್ಲಿ. ಅದಂದ್ರೆ ನಾವು ಯಾವಾಗ ಅಡ್ವಾನ್ಸ್ ಆಗ್ತೀವಿ ಆಧ್ಯಾತ್ಮಿಕ ವಿಷಯ ಇದ್ರಲ್ಲಿ, ಆವಾಗ ಆ ಸ್ಟೇಜ್ ನಮಗೆ ಸಿಗುವಂತದ್ದು. ಆಗ ಆತ್ಮ ಫುಲ್ಲು ಬ್ಲಿಸ್ಫುಲ್ ಆಗಿರುವಂತದ್ದು ಆ ಸ್ಟೇಜ್ ಅಲ್ಲಿ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಕ್ಷೇತ್ರಜ್ಞ. ಸೊ ಈಗ ಒಬ್ಬ ರೈತ ಅಂದ್ರೆ ಫಾರ್ಮರ್ ಇರ್ತಾನೆ. ಸೊ ಅವನಿಗೆ ಅವನ ಒಂದು ಜಮೀನಿನಲ್ಲಿ ಏನು ಹಾಕಿರ್ತಾನೆ ಅವನು ಅಂದ್ರೆ ಬೆಳೆಯನ್ನ, ಅದರ ಬಗ್ಗೆ ಅವನಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅದೇ ಅವನ ಪಕ್ಕದ ಇದ್ರಲ್ಲಿ ಯಾವ್ದು ಬೇರೆ ಹಾಕಿದ್ದಾರೆ ಅದ್ರ ಬಗ್ಗೆ ಅವನಿಗೆ ಮಾಹಿತಿ ಇರಲ್ಲ ಅಲ್ವಾ. ಸೊ ಅದು ಹೇಗೆ ಅದೇ ರೀತಿ ಆದ್ರೆ ಈಗ ಒಬ್ಬ ರಾಜ ಇರ್ತಾನೆ, ರಾಜನಿಗೆ ಎಲ್ಲಾ ರೈತರು ಯಾರು ಏನೇನ್ ಬೆಳೀತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಇರುತ್ತೆ. ಅದೇ ರೀತಿ ನಮಗೆ ನಮ್ಮ ಆತ್ಮಕ್ಕೆ ನನ್ನ ದೇಹದಲ್ಲಿ ಏನಾಗ್ತಿದೆ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಅದೇ ಪರಮಾತ್ಮನಿಗೆ ಎಲ್ಲಾ ದೇಹಗಳಲ್ಲಿ ಏನೇನ್ ಆಗ್ತಾ ಇದೆ, ಯಾರು ಏನು ಯೋಚನೆ ಮಾಡ್ತಾ ಇದ್ರು ಅಥವಾ ಏನ್ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಈಗ ನಮಗೆ ಅವೇಕನ್ ಸ್ಟೇಜ್ ಅಲ್ಲಿ ಏನಿತ್ತು, ಈಗ ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಈಗ ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ. ಸೊ ಇಲ್ಲಿ ಮೊದಲನೇ ಸ್ಟೇಜ್ ಅಲ್ಲಿ ಭಗವಂತ ಎಲ್ಲ ನೋಟ್ ಮಾಡುವಂಥದ್ದು. ನಮಗೇನು ನೆನಪಿಲ್ಲದೆ ಇದ್ರು ಸಹ ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಭಗವಂತನಿಗೆಲ್ಲ ಗೊತ್ತಿರುತ್ತೆ. ಸೊ ಸೊ ಕ್ಷೇತ್ರಜ್ಞ ಎರಡು ರೀತಿಯ ಕ್ಷೇತ್ರಜ್ಞ. ಒಬ್ಬನಿಗೆ ಒಂದು ದೇಹದಲ್ಲಿ ಮಾತ್ರ ಆಗುವಂಥದ್ದು ಗೊತ್ತಿರುವಂಥದ್ದು, ಹಾಗೂ ಭಗವಂತನಿಗೆ ಎಲ್ಲರ ದೇಹದ
ಆಗು ಹೋಗುಗಳನ್ನ ತಿಳ್ಕೊಂಡಿರ್ತಾನೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತೈಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರಗಳಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಸೊ ಈಗ ಈ ವೇದಾಂತ ಸೂತ್ರ ಅಂತ ಹೇಳಿದ್ರೆ, ಈಗ ವೇದವ್ಯಾಸರು ಅಂತ ಹೇಳಿದ್ರೆ, ಈಗ ಸೂತ್ರಗಳನ್ನ ಈಗ ವೇದದ ಎಲ್ಲಾ ನಾಲೆಜ್ ಅನ್ನ, ಈಗ ಹೇಗೆ ನಾವು ಒಂದು ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ಒಂದು ಫಾರ್ಮುಲಾಸ್ ಅಂತ ಮಾಡ್ತೀವಿ, ಆ ಫಾರ್ಮುಲಾನ ಡಿರೈವ್ ಮಾಡಿದ್ರೆ ತುಂಬಾ ದೊಡ್ಡದಿರುತ್ತೆ ಅದು. ಅದೇ ರೀತಿ ಇವರು ಈಗ ವೇದಾಂತ ಸೂತ್ರ ಅಂತ ಮಾಡಿರ್ತಾರೆ. ಬಟ್ ಇದನ್ನೆಲ್ಲ ಅಪ್ರೂವ್ ಮಾಡ್ಬೇಕಿದ್ರೆ ಅದನ್ನೆಲ್ಲ ಅಂದ್ರೆ ಪಂಡಿತರು, ಋಷಿಗಳು ಅವರ ಮುಂದೆ ಇದನ್ನ ಪ್ರಸ್ತುತಪಡಿಸ್ಬೇಕು ಅವರು. ವೇದಾಂತ ಅದನ್ನ ಅಕ್ಸೆಪ್ಟ್ ಆದ್ಮೇಲೆ ಅದನ್ನ ಕೊಡುವಂಥದ್ದು. ಹಾಗಾಗಿ ಭಗವದ್ಗೀತಾದಲ್ಲಿರುವಂಥದ್ದು ಹೈಯೆಸ್ಟ್ ನಾಲೆಜ್ ಅಂತ ಹೇಳಿ. ಸೊ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಮ್ದು ಬ್ರಹ್ಮ ಮಾಧವ ಗೌಡಿಯ ಸಂಪ್ರದಾಯಕ್ಕೆ ಬರುವಂತದ್ದು ಇಸ್ಕಾನ್. ಸೊ ಒಂದ್ಸತಿ ಇದು ಹೇಗೆ ಇದಕ್ಕೆ ಭಾಷ್ಯ ಬಂತು, ಎಲ್ಲ ಅದಕ್ಕೆ ಭಾಷ್ಯ ಅಂತ ಹೇಳ್ತಾರೆ. ಸೊ ಭಾಷ್ಯ ಹೇಗೆ ಬರ್ದಿದ್ದು ಅಂತ ಹೇಳಿದ್ರೆ, ಇವರು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅಂತ ಹೇಳಿ, ಅವರು ಅವರ ಒಬ್ರು ಡಿಸೈಪಲ್ ಬಲದೇವ ವಿದ್ಯಾಭೂಷಣ್ ಅಂತ. ಸೊ ಅವರು ಒಂದ್ಸತಿ ಏನಾಗುತ್ತೆ, ಇವರು ಮೊದ್ಲು ಭಾಷೆ ಇರ್ಲಿಲ್ಲ, ಇದು ಗೌಡಿಯ ಭಾಷೆ ಬರ್ದಿರ್ಲಿಲ್ಲ. ಸೊ ಆವಾಗ ಜೈಪುರಲ್ಲಿ ಒಬ್ರು ರಾಣಿ ಹೇಳ್ತಾಳೆ, ನಿಮ್ಮ ಇದು ಅಥೆಂಟಿಸಿಟಿ ಏನಿದೆ ಅಂತ ಹೇಳಿದ್ರೆ ಭಾಷೆ ಎಲ್ಲಿದೆ, ನೀವು ಹೇಳೋದನ್ನ ನಾವು ಹೇಗೆ ಒಪ್ಕೊಳ್ಳುವಂಥದ್ದು, ಭಾಷ್ಯವನ್ನ ಕೇಳ್ತಾರ ಅವರು. ಆಗ ಇವರು ಆಗ ಅವರಿಗೆ ತುಂಬಾ ಪ್ರಾಯ ಆಗಿರುತ್ತೆ ವಿಶ್ವನಾಥ ಚಕ್ರವರ್ತಿ ಠಾಕೂರಿಗೆ. ಆಗ ಅವರ ಡಿಸೈಪಲ್, ಅವರು ತುಂಬಾ ಯಂಗ್, ಅವರು ಬಲದೇವ್ ವಿದ್ಯಾಭೂಷಣ್, ಅವರಿಗೆ ಹೇಳುವಂಥದ್ದು ನೀನು ಬರಿ ಅಂತ. ಸೊ ಅವರು ಅದನ್ನ ಗೋವಿಂದ ಭಾಷೆ ಅಂತ ಹೆಸರಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ದೇವರೇ ಬಂದು ಅವರಿಗೆ ಡಿಕ್ಟೇಟ್ ಮಾಡುವಂಥದ್ದು. ಗೋವಿಂದ ಅಂದ್ರೆ ಕೃಷ್ಣ ಬಂದು ಡಿಕ್ಟೇಟ್ ಮಾಡುವಂಥದ್ದು. ಹಾಗೂ ಅವರು ಮತ್ತೆ ಈ ಸೂತ್ರಗಳನ್ನ ಬರೆದು ರಾಣಿಗೆ ಪ್ರಸ್ತುತಪಡಿಸ್ತಾರೆ. ಆಗ ಅವರು ಅದನ್ನ ಮತ್ತೆ ಸ್ಯಾಂಕ್ಷನ್ ಮಾಡುವಂಥದ್ದು. ಸೊ ಈ ವೇದಾಂತ ಸೂತ್ರಗಳು ಅಂತ ಹೇಳಿದ್ರೆ ಇಟ್ಸ್ ಜಸ್ಟ್ ಲೈಕ್ ಅ ಕೋಡ್ಸ್ ತರ, ಕೋಡ್ಸ್, ಬಟ್ ಅದರಲ್ಲಿ ತುಂಬಾ ಮೀನಿಂಗ್ ಅಡಗಿರುತ್ತೆ. ಸೊ ಇದನ್ನ ಎಲ್ಲರೂ ಅಂದ್ರೆ ಎಲ್ಲಾ ವೇದಾಂತ ಸೂತ್ರಗಳಲ್ಲಿ ಇದರ ಬಗ್ಗೆ ಕ್ಷೇತ್ರ ಹಾಗೂ ಕ್ಷೇತ್ರಜ್ಞನ ಜ್ಞಾನವನ್ನ ತುಂಬಾ ಋಷಿಗಳು ಹೇಳಿದ್ದಾರೆ ಅಂತ ಇಲ್ಲಿ ಭಗವಂತ ಹೇಳುವಂಥದ್ದು. ಸೊ ಈಗ 5 ರೀತಿಯ ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಹಾಗೂ ಆನಂದಮಯ ಕೋಶ. ಇದು ನಮ್ಮ ದೇಹದಲ್ಲಿ ಇರುವಂತದ್ದು. ಅಂದ್ರೆ ಈಗ ನಾವು ಅನ್ನಮಯ ಕೋಶ ಅಂತ ಹೇಳಿದ್ರೆ ಒಂದು ನಮ್ಮ ಆಹಾರದಿಂದ ಭಗವಂತನನ್ನ ತಿಳಿಯುವಂಥದ್ದು. ಸೊ ಹಾಗೂ ಪ್ರಾಣಮಯ ಅಂತ ಹೇಳಿದ್ರೆ ಬೇರೆ ಒಂದು ಜೀವಿಗಳಲ್ಲಿ ಭಗವಂತ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು, ಜೀವಿಯಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಹಾಗೂ ಜ್ಞಾನಮಯ ಅಂತ ಹೇಳಿದ್ರೆ ನಮ್ಮ ಥಿಂಕಿಂಗ್, ಫೀಲಿಂಗ್ ಹಾಗೂ ವಿಲ್ಲಿಂಗ್, ಅಂದ್ರೆ ಯೋಚನೆ ಶಕ್ತಿ ಹಾಗೂ ನಮ್ಮ ಮನಸ್ಸಿನ ಭಾವನೆಗಳಿರ್ಬೋದು, ಹಾಗೂ ಯಾವುದೇ ಒಂದು ಕಾರ್ಯ ಮಾಡೋದಕ್ಕೆ ಒಂದು ವಿಲ್ ಅಂದ್ರೆ ಇಷ್ಟಪಡುವಂಥದ್ದು. ಈ ಯೋಚನೆಗಳು ಮನೋಮಯ ಕೋಶದಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಾವು ಈ ಸ್ಟೇಜ್ ಅಲ್ಲಿ ಇರ್ಬೇಕಂತ. ಅಂದ್ರೆ ಈಗ ಅನ್ನಮಯ ಕೋಶ ಅಂತ ಹೇಳಿದ್ರೆ ನಾವೀಗ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅಂತ 3ನೇ ಅಧ್ಯಾಯದಲ್ಲಿ ಸಹ ನೋಡಿದ್ವಿ. ಸೊ ಮೊದ್ಲಿಗೆ ಆದ್ರೆ ಬಾಡಿಲಿ ಪ್ಲಾಟ್ಫಾರ್ಮ್, ಇದು ಪ್ರಾಣಿಗಳಲ್ಲಿ ಸಹ ಇರುವಂತದ್ದು. ಹಾಗೂ ಪ್ರಾಣಮಯ ಸಹ ಆಲ್ಮೋಸ್ಟ್ ಅಂದ್ರೆ ಪ್ರಾಣಿಗಳಲ್ಲಿ ಇರುವಂತದ್ದು. ಸೊ ಅವಕ್ಕೂ ಸಹ ನೋವಾದ್ರೆ ಗೊತ್ತಾಗುತ್ತೆ, ಫೀಲ್ ಆಗತ್ತಲ್ವಾ, ಅಂದ್ರೆ ಬೇರೆ ಅದನ್ನ ಪ್ರಾಣಮಯ ಅಂತ ಹೇಳುವಂಥದ್ದು. ಸೊ ಜ್ಞಾನಮಯ ಕೋಶ ದಲ್ಲಿ ಈಗ ಅವನಿಗೆ ಈ ಅಂದ್ರೆ ಈಗ ಆತ್ಮ ಹಾಗೂ ಅಂದ್ರೆ ಈ ದೇಹ, ಆತ್ಮ ಹಾಗೂ ಪರಮಾತ್ಮ ಇದರಿಂದ ಬೇರ್ಪಟ್ಟಿದೆ. ದೇಹಕ್ಕೂ ಆತ್ಮಕ್ಕೂ ಹಾಗೂ ಪರಮಾತ್ಮ ಮೂರೂನು ಡಿಫ್ರೆನ್ಸ್ ಇದೆ ಅನ್ನೋದು ಅರ್ಥ ಆಗುವಂಥದ್ದು. ಅದಾದ ಮತ್ತೆ ಬರುವಂಥದ್ದು ವಿಜ್ಞಾನಮಯ. ಸೊ ವಿಜ್ಞಾನಮಯ ಅಂತ ಹೇಳಿದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ. ಅದಾದ ಮೇಲೆ ಬರುವಂಥದ್ದು ಆನಂದಮಯ ಅಂತ ಹೇಳಿದ್ರೆ ಇದು ಭಗವಂತನ ಆಲ್ಮೋಸ್ಟ್ ಅಂದ್ರೆ ಈಗ ಭಗವಂತನ ಸೇವೆಯಲ್ಲಿ ನಾವು ಕಂಪ್ಲೀಟ್ ಆಗಿ ತೊಡಗಿದಾಗ ಅದು ನಮಗೆ ಸಿಗುವಂಥದ್ದು ಆನಂದಮಯ ಕೋಶ ಅಂತ ಹೇಳಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚೇಂದ್ರಿಯ ಗೋಚರಾಹ ಇಚ್ಛಾದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು,
5 ಇಂದ್ರಿಯ ವಿಷಯಗಳು ಬಯಕೆ, ದ್ವೇಷ, ಸುಖ, ದುಃಖ ಮತ್ತು ಚೇತನ, ಧೃತಿ, ಸಂಕ್ಷಿಪ್ತವಾಗಿ ಇವನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳನ್ನು ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಸೊ ಇದನ್ನ ಅಂದ್ರೆ ಈಗ 24 ಎಲಿಮೆಂಟ್ಸ್, 24 ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇದು ಸಾಂಖ್ಯ ಫಿಲಾಸಫಿಯಲ್ಲಿ ಬರುವಂತದ್ದು. ಇದು ಕಪಿಲ ಮುನಿ ಭಾಗವತಮಲ್ಲಿ ಬರುತ್ತೆ. ಇದು ಕ್ಯಾಂಟೋ 3 ಅಂತ ಹೇಳಿದ್ರೆ 3ನೇ ಸ್ಕಂದದಲ್ಲಿ ಬರುವಂತದ್ದು. ಸೊ ಇದಕ್ಕೆ ಈ 24 ಎಲಿಮೆಂಟ್ ಅನ್ನ ಈವನ್ ಮಾಯಾವಾದಿ ಫಿಲಾಸಫರ್ಸ್ ಸಹ, ಜ್ಞಾನಿಗಳೇ ಅವರು ಸಹ ಅದನ್ನ ಒಪ್ಕೊಳ್ತಾರೆ. ಸೊ ಆದ್ರೆ ನಾವು ಇನ್ನೆರಡು ಸೇರಿಸುವಂತದ್ದು ಯಾವುದು ಅಂತ ಹೇಳಿದ್ರೆ ಆತ್ಮ ಹಾಗೂ ಪರಮಾತ್ಮ. ಅದು 25 ಹಾಗೂ 26ರಲ್ಲಿ ಬರುವಂತದ್ದು. ಸೊ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿ, ಈಗ ನೆಕ್ಸ್ಟ್ ಒಂದು ಪಿಕ್ಚರ್ ಅಲ್ಲಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಈಗ ಒಟ್ಟು ಯಾವುದೆಲ್ಲ ಅಂದ್ರೆ ಮೊದ್ಲಿಗೆ ಇರುವಂತದ್ದು ಇಂದ್ರಿಯ, ಪಂಚೇಂದ್ರಿಯಗಳು ಯಾವುದೆಲ್ಲ ಅಲ್ಲ, ಪಂಚೇಂದ್ರಿಯ ಅಲ್ಲ, ಪಂಚಮಹಾಭೂತ. ಪಂಚಮಹಾಭೂತ ಅಂದ್ರೆ ಗ್ರಾಸ್ ಎಲಿಮೆಂಟ್ಸ್. ಸೊ ಭೂಮಿ ಇಲ್ಲಿ ನೋಡ್ಬೋದು ನೀವು, ಮೊದ್ಲಿಂದು ಅರ್ತ್, ವಾಟರ್, ಫೈರ್, ಏರ್, ಈಥರ್ ಅಂದ್ರೆ ಭೂಮಿ, ನೀರು, ಬೆಂಕಿ, ಆಕಾಶ ಹಾಗೂ ಗಾಳಿ ಹಾಗೂ ಆಕಾಶ. ಸೊ ಇನ್ನೊಂದು ನಾಲೆಜ್ ಅಕ್ವೈರಿಂಗ್ ಸೆನ್ಸಸ್, ಜ್ಞಾನೇಂದ್ರಿಯ ಅಂತ ಹೇಳಿ, ಅಂದ್ರೆ ಕಣ್ಣಿನಿಂದ ನಾವು ನೋಡುವಂಥದ್ದು, ಕಿವಿಯಿಂದ ಕೇಳುವಂಥದ್ದು, ಮೂಗಿನಿಂದ ಸುವಾಸನೆ ತಗೊಳ್ಳುವಂಥದ್ದು, ಹಾಗೂ ನಾಲಿಗೆಯಿಂದ ರುಚಿ ನೋಡುವಂಥದ್ದು, ಹಾಗೂ ಚರ್ಮದಿಂದ ಸ್ಪರ್ಶ ಮಾಡುವಂಥದ್ದು. ಸೊ ಇದನ್ನ ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ, ಆಯ್ತಾ. ಇದು ಪಂಚಮಹಾಭೂತ ಮತ್ತೆ ಜ್ಞಾನೇಂದ್ರಿಯಗಳು. ಸೊ ಇಲ್ಲಿ ವರ್ಕಿಂಗ್ ಸೆನ್ಸಸ್, ಕರ್ಮೇಂದ್ರಿಯಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಬಾಯಿ, ವಾಯ್ಸ್, ಮೌತ್ ಅಂತ ಹೇಳ್ಬೋದು, ಬಾಯಿ. ಸೊ ಇನ್ನೊಂದು ಕಾಲು, ಕೈಗಳು, ಹಾಗೂ ನಮ್ಮ ಜನನಾಂಗ ಹಾಗೂ ರಿಪ್ರೊಡಕ್ಟಿವ್ ಅಂಡ್ ಎವ್ಯಾಕ್ಯುವೇಟಿಂಗ್ ಅಂತ ಹೇಳಿದ್ರೆ ಜನನಾಂಗ ಹಾಗೂ ಮಲಮೂತ್ರ ವಿಸರ್ಜನೆ ಮಾಡ್ತೀವಲ್ಲ ಅದನ್ನ ಇದೆರಡು ಬರುವಂತದ್ದು. ಸೊ ಈ 5 ಕರ್ಮೇಂದ್ರಿಯ ಅಂತ ಹೇಳುವಂಥದ್ದು. ಸೊ ಅದಾದ ಮೇಲೆ 3 ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದೆಲ್ಲ ಅಂದ್ರೆ ಮೈಂಡ್, ಇಂಟೆಲಿಜೆನ್ಸ್ ಹಾಗೂ ಫಾಲ್ಸ್ ಈಗೋ. ಸೊ ಅಂದ್ರೆ ಮನಸ್ಸು ಹಾಗೂ ಬುದ್ಧಿ, ಅಹಂಕಾರ. ಸೊ ಈ 3 ಬರುವಂತದ್ದು. ಸೊ ಅದಾದ ಮೇಲೆ ಪ್ರಧಾನ ಅಂತ ಹೇಳಿದ್ರೆ ಇದರಲ್ಲಿ 3 ಗುಣಗಳೇನಿದೆ ಅಂದ್ರೆ ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ. ಈ 3 ಗುಣಗಳನ್ನ ಸೇರಿದ ಅದನ್ನ ಪ್ರಧಾನ ಅಂತ ಹೇಳುವಂಥದ್ದು. ಅಂದ್ರೆ ಈ ಪ್ರಧಾನ ಯಾವಾಗ ಅನ್ಮ್ಯಾನಿಫೆಸ್ಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಅದು ಯಾವಾಗ ಗೊತ್ತಾಗುವಂಥದ್ದು ಅಂದ್ರೆ, ಈಗ ಯಾರಾದ್ರೂ ಒಬ್ಬ ಮನುಷ್ಯನ ನಾವು ನೋಡಿದಾಗ ಅವರು ಯಾವ ಗುಣದಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಆದ್ರೆ ಒಬ್ಬರನ್ನ ಮಾತಾಡಿಸಿದಾಗ ಹಾಗೂ ಅವ್ರು ಮಾಡುವಂತ ಕೆಲಸವನ್ನ ನೋಡುವಾಗ ನಮಗೆ ಹೇಳ್ಬೋದು, ಓಕೆ ಇವರು ಸತ್ವಗುಣದಲ್ಲಿದ್ದಾರೆ ಅಥವಾ ಇವರು ರಜೋಗುಣದಲ್ಲಿದ್ದಾರೆ ಅಂತ. ಹಾಗಾಗಿ ಅದು ಯಾವಾಗ ಪ್ರಕಟ ಆಗುವಂಥದ್ದು ಅಂದ್ರೆ ಅಪ್ರಕಟ ಅಂತ. ಅನ್ಮ್ಯಾನಿಫೆಸ್ಟ್ ಅಂದ್ರೆ ಅಪ್ರಕಟವಾಗಿರುವಂಥದ್ದು. ಸೊ ಯಾವಾಗ ಅದು ಪ್ರಕಟವಾಗುತ್ತೆ, ಯಾರೋ ಒಬ್ರು ಅವರು ಮಾತಾಡಿದಾಗ ಯಾರು ಯಾವ ಗುಣದಲ್ಲಿದ್ದಾರೆ, ಅದು ಎಲ್ಲಾ ಜೀವಿಗಳಿಗೂ ಅನ್ವಯಿಸುವಂಥದ್ದು, ಬರೇ ಇದಲ್ಲ. ಸೊ ಹಾಗೂ ಮತ್ತೆ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್. ಸೊ ಇದರಲ್ಲಿ ಒಂದು ಫಾರ್ಮ್ ಅಂತ ಹೇಳಿದ್ರೆ ರೂಪ, ಇದು ಸೌಂಡ್ ಅಂತ ಸೌಂಡ್ ಅಂದ್ರೆ ಶಬ್ದ, ಮತ್ತೆ ಸ್ಮೆಲ್ ಸುವಾಸನೆ, ಟೇಸ್ಟ್. ಇದಂದ್ರೆ ಓಕೆ ನಾಲೆಜ್ ಅಕ್ವೈರಿಂಗ್ ಸೆನ್ಸಸ್ ಇಲ್ಲಿದೆ. ಇದು ಜ್ಞಾನೇಂದ್ರಿಯ. ಅಂದ್ರೆ ಐಸ್, ಕಿವಿ, ಕಣ್ಣು, ಕಿವಿ, ಮೂಗು, ಬಾಯಿ ಹಾಗೂ ಚರ್ಮ ಬರುವಂತದ್ದು, ಸ್ಕಿನ್ ಬರುತ್ತೆ. ಸೊ ಅದರಿಂದ ಕಣ್ಣಿನಿಂದ ಇಲ್ಲಿ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಸುವಾಸನೆ ಹಾಗೂ ಬಾಯಿಂದ ರುಚಿ ಹಾಗೂ ಚರ್ಮದಿಂದ ಸ್ಪರ್ಶ. ಸೊ ಇದೆಲ್ಲ ಕರ್ಮ ಇದು ಆಬ್ಜೆಕ್ಟ್ ಆಫ್ ಸೆನ್ಸಸ್ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ಇದು ಮನಸ್ಸು, ವಿಷಯಗಳು, ಅಹಂಕಾರ, 10 ಇಂದ್ರಿಯಗಳು. 10 ಇಂದ್ರಿಯಗಳನ್ನ ನೋಡಿದ್ವಿ. 5 ಇಂದ್ರಿಯ ವಿಷಯಗಳಿದೆ ಆಬ್ಜೆಕ್ಟ್ ಆಫ್ ಸೆನ್ಸಸ್. ಸೊ ಇದರಿಂದ ಬರುವಂತದ್ದು, ಈಗ ನಾವು ಯಾವುದೇ ಒಂದು ಸಂತೋಷ, ದುಃಖ, ನಮ್ಮ ಆಸೆಗಳು ಅಥವಾ ಇನ್ನೊಬ್ಬರನ್ನ ನಾವು ದ್ವೇಷ ಮಾಡುವಂಥದ್ದು, ಇದೆಲ್ಲ ಯಾವುದರಿಂದ ಆಗುವಂಥದ್ದು ಅಂದ್ರೆ ಇದರ ಒಂದು ಕಾಂಬಿನೇಷನ್ ಇಂದ ಆಗುವಂಥದ್ದಂತೆ. ಅಂದ್ರೆ ನಾವು ಇದನ್ನ ನೋಡ್ತೀವಿ, ಯಾವ ರೀತಿಯಾದ ವಿಷಯವನ್ನ ನಾವು ಕೇಳ್ತೀವಿ, ನೋಡ್ತೀವಿ, ಇದರ ಮೇಲೆ ಇನ್ಫ್ಲುಯೆನ್ಸ್ ಆಗುವಂಥದ್ದು ಯಾವುದು? ನಮ್ಮ ಮನಸ್ಸು ಯಾವುದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಥವಾ ನಮ್ಮ ಬುದ್ಧಿ ಯಾವುದರಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಒಂದು ಒಬ್ಬೊಬ್ಬ ಮನುಷ್ಯನಿಗೂ ಒಂದು ಡಿಫರ್ ಆಗುವಂಥದ್ದಲ್ವಾ. ಯಾಕಂತ ಹೇಳಿದ್ರೆ ಎಲ್ಲರ ಇಂಟ್ರೆಸ್ಟ್ ಒಂದೇ ರೀತಿ ಇರಲ್ಲ. ಸೊ ಅದರಿಂದಾಗಿ ನಮಗೆ ಇದರಿಂದ ಬರುವಂತ ರಿಯಾಕ್ಷನ್ ಎಲ್ಲ ಈ ಒಂದು ಸುಖ, ಸಂತೋಷ ಇದೆಲ್ಲ ಬರುವಂತದ್ದು ಈ ಗ್ರಾಸ್ ಎಲಿಮೆಂಟ್ಸ್ ಇಂದ ಬರುವಂತದ್ದು. ಆದ್ರೆ ಇದಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ. ಸೊ ಆತ್ಮ ಏನಿದ್ರು ಯಾವಾಗ್ಲೂ ಸಚ್ಚಿದಾನಂದ,
ಅದು ಸಂತೋಷವಾಗಿರುವಂತದ್ದು. ಅದೇನೋ ಇದೆಲ್ಲ ಆಗುವಂತದ್ದು ಬರೇ ಒಂದು ಬಾಡಿ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಸುಖ ದುಃಖ ಇದೆಲ್ಲ ಆಗುವಂತದ್ದು ಯಾವಾಗ ಅಂದ್ರೆ ನಾವು ದೇಹದ ಒಂದು ಭಾವನೆಯಲ್ಲಿ ಇದ್ದಾಗ ನಮಗೆ ಇದೆಲ್ಲ ಆಗುವಂಥದ್ದು. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಶ್ವಂಗಃ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನ್ಯನ್ನ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಹರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತದೋನ್ಯತ. ಈಗ ನಾಲೆಜ್ ಅಂತ ಹೇಳಿದ್ರೆ ಏನು ಅಂತ ಇಲ್ಲಿ ಭಗವಂತ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತದ್ದು 8ರಿಂದ 12ನೇ ಶ್ಲೋಕದಲ್ಲಿ. ನಮ್ರತೆ ಜಂಬವಿಲ್ಲದಿರುವುದು, ಅಹಿಂಸೆ ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಿಷಯಗಳಲ್ಲಿ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು ಹೆಂಡತಿ ಮತ್ತು ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾಗಿ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಅನ್ಯಾದೇವಾಹು ವಿದ್ಯೆಯ ಅನ್ಯದಾಹುರ್ ಅವಿದ್ಯೆಯ, ಅದು ಇಶೋಲಿ ಬರುವಂತದ್ದು. ಅಂದ್ರೆ ಜ್ಞಾನ ತಿಳ್ಕೊಳ್ಳೋದ್ರಿಂದ ಒಂದು ರೀತಿಯ ಫಲ ಸಿಗೋದಾದ್ರೆ ಅಜ್ಞಾನ ಅಂತ ಹೇಳಿದ್ರೆ ಈ ವಿಷಯಗಳನ್ನ ಬಿಟ್ಟು ಬೇರೆ ತಿಳ್ಕೊಳ್ಳೋದ್ರಿಂದ ಅದರ ರಿಸಲ್ಟ್ ಬೇರೆ ಇರುತ್ತೆ ಅಂತ ಈಶೋಪನಿಷತ್ತಲ್ಲಿ ಇದೆ ಶ್ಲೋಕ. ಅದೇ ರೀತಿ ಇಲ್ಲಿ ಭಗವಂತ ಹೇಳುವಂತದ್ದು ಇದೆಲ್ಲ ಜ್ಞಾನ. ಸೊ ಇದನ್ನ ಡೀಟೇಲ್ ಆಗಿ ನಾವು ಸ್ವಲ್ಪ ನೋಡೋಣ. ಇದು ಇಂಗ್ಲಿಷ್ ಅಲ್ಲಿ ಇದೆ. ಓಕೆ, ಅಮಾನಿತ್ವಂ ಅಂತ ಹೇಳಿದ್ರೆ ಯಾವುದೇ ಒಂದು ನಮಿಗೋಸ್ಕರ ಅಂತ ಒಂದು ಅಂದ್ರೆ ಯಾವುದೇ ಒಂದು ಆನರ್ ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು. ನಾಟ್ ಟು ಬಿ ಆನ್ಸಿಯಸ್ ಟು ಹ್ಯಾವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಬೀಯಿಂಗ್ ಆನರ್ಡ್. ಅಂದ್ರೆ ಯಾರಾದ್ರೂ ಈಗ ನಾವ್ ಯಾವ್ದೋ ಫಂಕ್ಷನ್ಗೆ ಹೋಗ್ತೀವಿ, ನನ್ನ ಮಾತಾಡ್ಸ್ಬೇಕು, ನನಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅಥವಾ ನಾವೊಂದು ಪೊಸಿಷನ್ ಇದ್ದಾಗ ಇನ್ನೊಬ್ರು ನನಗೆ ಸೆಲ್ಯೂಟ್ ಹೊಡಿಬೇಕು, ಈ ರೀತಿಯಾದ ಒಂದು ಯಾವ್ದೊಂದು ಆನರ್, ಬೇರೆಯವ್ರು ನನಗೆ ರೆಸ್ಪೆಕ್ಟ್ ಕೊಡ್ಲಿ ಅನ್ನೋ ಒಂದು ಭಾವನೆ ಇರುತ್ತಲ್ಲ, ಅದು ಇಲ್ದೇ ಇರುವಂತದ್ದು ಅಮಾನಿತ್ವಂ. ಅದನ್ನ ಅಪೇಕ್ಷೆ ಮಾಡದೇ ಇರುವಂತದ್ದು, ಅದಕ್ಕೆ ಹ್ಯೂಮಿಲಿಟಿ ಅನ್ನುವಂಥದ್ದು. ಸೊ ಪ್ರೈಡ್ಲೆಸ್ನೆಸ್ ಅಥವಾ ಅದಂಬಿತ್ವಂ ಅಂದ್ರೆ ಅದಂಬಿತ್ವಂ ಅಂತ ಹೇಳಿದ್ರೆ ನಾನು ಈ ದೇಹ ಅಲ್ಲ ಅಂತ. ಸೊ ಹಾಗಾಗಿ ಅದನ್ನು ಅಂದ್ರೆ ಆಲ್ಮೋಸ್ಟ್ ಇದೆರಡು ಸ್ವಲ್ಪ ಒಂದೇ ತರ ಬರುತ್ತೆ. ಪ್ರೈಡ್ಲೆಸ್ ಅಂದ್ರೆ ಈಗ ದೇಹದ ಭಾವನೆಯಲ್ಲಿ ಇಲ್ದೇ ಇರುವಂತದ್ದು. ಅಂದ್ರೆ ದೇಹದಲ್ಲಿದ್ದಾಗ್ಲೇ ನಮಗೆ ಮರ್ಯಾದೆ ಹೋಗುವಂಥದ್ದು, ಅಥವಾ ನಾನು ಹೆಚ್ಚಾಗಿ ಬೇರೆಯವರಿಂದ ನನಗೆ ರೆಸ್ಪೆಕ್ಟ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಇದೆಲ್ಲ ದೇಹದ ಭಾವನೆಯಲ್ಲಿ ಇರುವಂತದ್ದು. ಸೊ ದೇಹದಲ್ಲಿ ಭಾವನೆಯಲ್ಲಿ ಇರಬಾರ್ದು ಅಂತ ಭಗವಂತ. ಸೊ ಇಲ್ಲಿ ಅಹಿಂಸೆ, ನಾನ್ ವೈಲೆನ್ಸ್ ಅಂತ ಹೇಳಿದ್ರೆ ಒಂದು ದೇಹಕ್ಕೆ ಆಗುವಂಥದ್ದು, ಒಂದು ಮಾನಸಿಕ ಅಹಿಂಸೆನೂ ಇದೆ, ಇನ್ನೊಂದು ಸ್ಪಿರಿಚುವಲ್ ವೈಲೆನ್ಸ್ ಅಂತ ಹೇಳ್ತೀವಿ. ಸ್ಪಿರಿಚುವಲ್ ವೈಲೆನ್ಸ್ ಅಂತ ಹೇಳಿದ್ರೆ ನಾವು ಯಾವಾಗ ನಮ್ಮ ಆತ್ಮಕ್ಕೆ ಬೇಕಾಗಿದ್ದನ್ನ ಕೊಡಲ್ವೋ ಅದು ಸಹ ಒಂದು ವೈಲೆನ್ಸ್. ಹಾಗೂ ಬೇರೆಯವರ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತಡೆ ಆದ್ರೆ ಅದನ್ನು ಸಹ ವೈಲೆನ್ಸ್ ಅಂತ ಹೇಳುವಂಥದ್ದು. ಸೊ ಸಿಂಪ್ಲಿಸಿಟಿ, ಆರ್ಜವಂ ಅಂತ ಹೇಳಿದ್ರೆ ಎಷ್ಟು ನಾವು ನೇರವಾಗಿರ್ಬೇಕು ಅಂತ ಹೇಳಿದ್ರೆ ಒಬ್ಬ ಅಂದ್ರೆ ನಮ್ಮ ವೈರಿ ಯಾರಿರ್ತಾನೆ, ವೈರಿಗೆ ಸಹ ನಾವು ನಿಜವನ್ನ ಹೇಳುವಷ್ಟು ಸಾಧ್ಯತೆ, ಅಂದ್ರೆ ಅಷ್ಟು ಓಪನ್ ಆಗಿರ್ಬೇಕಂತೆ. ಅಂದ್ರೆ ಇಲ್ಲಿ ಸಿಂಪ್ಲಿಸಿಟಿಯನ್ನ ಎಕ್ಸ್ಪ್ಲೇನ್ ಮಾಡಿರುವಂತದ್ದು. ಸೊ ಅಕ್ಸೆಪ್ಟಿಂಗ್ ಎ ಸ್ಪಿರಿಚುವಲ್ ಮಾಸ್ಟರ್, ಯಾರೋ ಅನ್ಮ್ಯೂಟ್ ಆಗಿದೆ ಓಕೆ, ಅಂದ್ರೆ ಆಧ್ಯಾತ್ಮಿಕ ಗುರುಗಳನ್ನ ಅಪ್ರೋಚ್ ಮಾಡುವಂತದ್ದು ಇದು ತುಂಬಾ ಅಗತ್ಯ ಅಂತ ಹೇಳಿದ್ರೆ. ಈಗ ನಾವು ಭೌತಿಕ ಜಗತ್ತಲ್ಲೇ ಯಾವುದೇ ಒಂದು ಇದ್ರಲ್ಲಿ ಈಗ ಇವರು ಯಾವ್ದು ರನ್ನಿಂಗ್ ಅಲ್ಲಿ ಈಗ 100 ಮೀಟರ್ಸ್ ರನ್ನಿಂಗ್ ಆದ್ರೂ ಸಹ ಒಬ್ರು, ಈಗ ಮಿಲ್ಕಾ ಸಿಂಗಿಗೆ ಒಬ್ರು ಕೋಚ್ ಬೇಕು. ಅದೇ ರೀತಿ ಅಲ್ವಾ, ಕ್ರಿಕೆಟ್ ಅಲ್ಲಿ ಆಗ್ಲಿ ಯಾವ್ದ್ರಲ್ಲೇ ಆಗ್ಲಿ ಒಬ್ರು ಕೋಚ್ ಬೇಕೇ ಬೇಕು. ಅದೇ ರೀತಿ ಆಧ್ಯಾತ್ಮಿಕ ವಿಷಯದಲ್ಲೂ ಇದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಒಬ್ರು ಸ್ಪಿರಿಚುವಲ್ ಮಾಸ್ಟರ್ ಬೇಕು ಗೈಡ್ ಮಾಡಕ್ಕೆ. ಕ್ಲೇನ್ಲಿನೆಸ್ ಅಲ್ಲಿ 2 ರೀತಿ, ಒಂದು ಬಹಿರಂಗ ಹಾಗೂ ಅಂತರಂಗ. ಸೊ ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಬಹಿರಂಗವಾಗಿರೋದು ಅಂದ್ರೆ ಈ ಸ್ನಾನ ಮಾಡುವಂಥದ್ದು, 2 ಸತಿ ನಾವು ಶುಚಿಯಾಗಿ ಇಟ್ಕೊಳ್ಳುವಂಥದ್ದು ದೇಹವನ್ನ, ಹಾಗೂ
ಮಲ ವಿಸರ್ಜನೆಗೆ ಹೋದ್ರೆ ಸಹ ನಾವು ಸ್ನಾನ ಮಾಡ್ಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಅದು ಶೌಚ ಎಕ್ಸ್ಟರ್ನಲ್. ಸೊ ಇಂಟರ್ನಲ್ ಅಂತ ಹೇಳಿದ್ರೆ ನಾವು ನಮ್ಮ ಪ್ರಜ್ಞೆಯನ್ನ ಪ್ಯೂರ್ ಮಾಡುವಂಥದ್ದು. ಅದು ಹೇಗೆ ಅಂದ್ರೆ ಚಾಂಟಿಂಗ್ ಮಾಡಿ. ಸೊ ಚಾಂಟಿಂಗ್ ಮಾಡ್ತಾ ಮಾಡ್ತಾ ನಮ್ಮ ಆತ್ಮವನ್ನ, ಅಂದ್ರೆ ಆತ್ಮವಲ್ಲ, ಪ್ರಜ್ಞೆಯನ್ನ ಶುದ್ಧ ಮಾಡುವಂಥದ್ದು. ಸೊ ಸ್ಟೆಡಿನೆಸ್ ಅಂದ್ರೆ ಸ್ಥೈರ್ಯ. ಸೊ ನಾನು ಖಂಡಿತ ಆಧ್ಯಾತ್ಮ ವಿಷಯದಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತೀನಿ ಅನ್ನೋ ಒಂದು ದೃಢ ವಿಶ್ವಾಸ ಇರುವಂತದ್ದು. ಸೊ ಅದಕ್ಕೆ ಸ್ಥೈರ್ಯ ಅಂತ ಹೇಳುವಂಥದ್ದು. ಸೊ ಸೆಲ್ಫ್ ಕಂಟ್ರೋಲ್, ಆತ್ಮ ವಿನಿಗ್ರಹ. ರಿಜೆಕ್ಟ್ ಎನಿಥಿಂಗ್ ಅನ್ಫೇವರಬಲ್ ಟು ಸ್ಪಿರಿಚುವಲ್ ಡೆವಲಪ್ಮೆಂಟ್, ಅಡ್ವಾನ್ಸ್ಮೆಂಟ್ ಆರ್ ಕಂಟ್ರೋಲ್ ದ ಸೆನ್ಸಸ್. ಸೊ ಅಂದ್ರೆ ಯಾವುದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅನುಕೂಲವಾಗಿಲ್ವೋ ಅದನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ಅಂದ್ರೆ ಅನ್ನೆಸೆಸರಿ, ಈಗ ಪ್ರಭುಪಾದ ಹೇಳುವಂಥದ್ದು ಬೇಡದೇ ಇರೋದು, ಅಂದ್ರೆ ನಮ್ಮ ಸೆನ್ಸ್ ಎಂಜಾಯ್ಮೆಂಟ್ಗೋಸ್ಕರ ನಾವು ಸುಮ್ನೆ ಅನ್ನೆಸೆಸರಿ ಪಾರ್ಟೀಸ್ ಮಾಡುವಂಥದ್ದು ಇರ್ಬೋದು, ಅಥವಾ ತುಂಬಾ ಮೂವೀಸ್ ಅದು ಇದು ನೋಡುವಂಥದ್ದು, ಇದೆಲ್ಲ ಇರ್ಬೋದು. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತ. ಸೆನ್ಸ್ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್. ರಿನನ್ಸಿಯೇಷನ್ ಆಫ್ ಸೆನ್ಸ್ ಆಬ್ಜೆಕ್ಟ್ಸ್, ನಾಟ್ ಟು ಕೇಟರ್ ಟು ಅನ್ನೆಸೆಸರಿ ಡಿಮ್ಯಾಂಡ್ಸ್ ಗ್ರಾಟಿಫೈಡ್ ಓನ್ಲಿ ಟು ಕೀಪ್ ಬಾಡಿ ಫಿಟ್. ಸೊ ಯಾವುದು ನಮ್ಮ ದೇಹನ ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಅಷ್ಟಕ್ಕೆ ಮಾತ್ರ ನಾವು ನೋಡ್ಬೇಕು, ಬಿಟ್ಟು ಅದಕ್ಕಿಂತ ಜಾಸ್ತಿ ದೇಹದ ಒಂದು ಬ್ಯೂಟಿ ಅಂದ್ರೆ ಒಂದು ಏನಂತಾರೆ, ಬ್ಯೂಟಿ ಕಾನ್ಶಿಯಸ್ ಆಗಿ ತುಂಬಾ ಸ್ಪೆಂಡ್ ಮಾಡ್ತಾರಲ್ವಾ. ಎಷ್ಟು ಸಾವಿರಾರು ರೂಪಾಯಿ ತಿಂಗಳು ಎಷ್ಟೋ ಜನ ಸ್ಪೆಂಡ್ ಮಾಡ್ತಾರೆ. ಸೊ ಈ ತರ ಅನ್ನೆಸೆಸರಿ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಈ ದೇಹ ಶಾಶ್ವತನೇ ಅಲ್ಲ ಅಲ್ವಾ. ನಾವ್ ಎಷ್ಟೇ ಮಾಡಿದ್ರು ಸಹ ಅದು ಇದಾಗೆ ಆಗತ್ತೆ. ಅಂದ್ರೆ ನಾವು ದೇಹವನ್ನ ಬಿಡ್ಲೇಬೇಕು. ಸೊ ಹಾಗಾಗಿ ದೇಹಕ್ಕೆ ನಾವು ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ಬೇಕಂತ, ಅದ್ರ ಬದಲು ನಾವು ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮ ಸಮಯವನ್ನ ಕೊಡ್ಬೇಕಂತ. ಸೊ ಆಬ್ಸೆನ್ಸ್ ಆಫ್ ಫಾಲ್ಸ್ ಈಗೋ, ಅನಹಂಕಾರ. ರಿಜೆಕ್ಟ್ ದ ಐ ಆಮ್ ದಿಸ್ ಬಾಡಿ ಆರ್ ಮೈಂಡ್, ಅಕ್ಸೆಪ್ಟ್ ದಟ್ ಐ ಆಮ್ ಕೃಷ್ಣ ಸರ್ವೆಂಟ್. ಅಂದ್ರೆ ಇದ್ರಲ್ಲಿ ಅಹಂಕಾರದಲ್ಲಿ ಎರಡು ರೀತಿ. ಒಂದು ನಿಜವಾದ ಅಹಂಕಾರ, ಒಂದು ಫಾಲ್ಸ್ ಈಗೋ, ಅಂದ್ರೆ ತಪ್ಪಾದ್ದು ಗ್ರಹಿಕೆ. ಅದೇನು ಅಂತಂದ್ರೆ ನಾನು ಈ ದೇಹ ಅಂತ ನಾನು ಅನ್ಕೊಳ್ಳುವಂಥದ್ದು ತಪ್ಪು ಗ್ರಹಿಕೆ. ನಾವೀಗಿರುವಂಥದ್ದು ಫಾಲ್ಸ್ ಈಗೋದಲ್ಲಿ. ಆದ್ರೆ ನಾವು ಬರ್ಬೇಕಾಗಿರೋಂಥದ್ದು ಟ್ರೂ ಈಗೋ, ಅಂದ್ರೆ ನಾನು ದೇವರ ಸೇವಕ ಅಂತ ಹೇಳಿ, ಕೃಷ್ಣನ ಸೇವಕ ಅನ್ನೋದು ನಿಜವಾದ ಅಹಂಕಾರ. ಸೊ ಪರ್ಸೆಪ್ಷನ್ ಆಫ್ ಈವಿಲ್, ಜನ್ಮ ಮೃತ್ಯು ಜರವ್ಯಾಧಿ ದುಃಖ ದೋಷಾನು ದರ್ಶನ. ಸೊ ಹೇಗೆ ಇದರಿಂದ ನಾವು ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗಡೆ ಬರುವಂತದ್ದು, ಯಾವಾಗ್ಲೂ ದೇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಈಗ ಭಗವದ್ಗೀತೆಯನ್ನ ಕೇಳುವಂಥದ್ದು ಅಥವಾ ಭಾಗವತಂ ಕೇಳುವಂಥದ್ದು ಸರಿಯಾದ ಒಂದು ಸೋರ್ಸ್ ಅಂತ ಹೇಳಿದ್ರೆ, ಪ್ರಾಪರ್ ಆಗಿ ಬಂದಿರೋ ಒಂದು ಬೋನಫೈಡ್ ಸಂಪ್ರದಾಯ ಏನಿರುತ್ತೆ ಅದಲ್ಲಿ ಬಂದಿರುವಂತ ಗುರುಗಳಿಂದ ಅವರು ಕೊಟ್ಟಿರುವಂತಹ ಶಾಸ್ತ್ರದ ಪ್ರಕಾರ ನಾವು ತಿಳ್ಕೊಳ್ಳುವಂಥದ್ದು. ಅದರಿಂದ ಏನಾಗುತ್ತೆ, ನಮಗೆ ಸ್ವಲ್ಪ ಆದ್ರೂ ವೈರಾಗ್ಯ ಬರುವಂಥದ್ದು ಈ ಭೌತಿಕ ಪ್ರಪಂಚದ ಮೇಲೆ. ಸೊ ಡಿಟ್ಯಾಚ್ಮೆಂಟ್. ಸೊ ಬಿ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಕೃಷ್ಣ. ನಾವ್ 2ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಯಾರು ವಿಭೀಷಣ ಅಥವಾ ಬಲಿ ಮಹಾರಾಜ್ ಎಲ್ಲರೂ ಹೇಗೆ ದೇವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತಲ್ವಾ. ಸೊ ಹಾಗಾಗಿ ನಾವು ಅಷ್ಟೆಲ್ಲ ದೊಡ್ಡದು ಮಾಡ್ಬೇಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಸಣ್ಣ ಪುಟ್ಟದ್ದು ಅನ್ನೆಸೆಸರಿ ಏನಿದೆ, ಅಂದ್ರೆ ಸುಮಾರಿದೆ ನಮಗೆ ಬೇಡದೇ ಇರುವಂತ ವಿಷಯಗಳಂದ್ರೆ, ನಾವು ತುಂಬಾನೇ ಈಗ ನ್ಯೂಸ್ ಪೇಪರ್ ಒಂದ್ ಸ್ವಲ್ಪ ಹೊತ್ತು ನೋಡ್ಬೋದು, ಅವತ್ತು ಏನೇನ್ ಆಯ್ತು ಅಂತ ಹೇಳಿ. ಈಗ ಪ್ರಭುಪಾದರು ನೋಡ್ತಾ ಇದ್ರು ಅಂದ್ರೆ 5 minutes ಅಷ್ಟೇ ಅವ್ರಿಗೆ ಏನ್ ಆಗ್ತಾ ಇದೆ ಪ್ರಪಂಚದಲ್ಲಿ ಅಂತ ಒಂದು ಹೆಡ್ಲೈನ್ಸ್ ಅಷ್ಟು ತಿಳ್ಕೊತಾ ಇದ್ರು ಅಷ್ಟೇ. ಅದು ಬಿಟ್ಟು ಮತ್ತೆ ಅದ್ರಲ್ಲಿ ತುಂಬಾ ಇರ್ತಿರ್ಲಿಲ್ಲ. ಬಟ್ ಈಗ ನಾವ್ ಏನಾಗಿದೆ ಅಂತ ಹೇಳಿದ್ರೆ, ನ್ಯೂಸ್ ಚಾನೆಲ್ಗಳಲ್ಲೇ ಒಂದೇ ವಿಷಯವನ್ನ ಇಡೀ ದಿನ ನೋಡ್ತಾ ಇರ್ತೀವಿ. ಸೊ ಅದೆಲ್ಲ ಅನ್ನೆಸೆಸರಿ ಟೈಮ್ ವೇಸ್ಟ್. ಸೊ ಅದನ್ನ ಮಾಡಬಾರ್ದು. ಅಂದ್ರೆ ಸೇಮ್ ಇರುವಂತದ್ದು, ಅದ್ರಲ್ಲಿ ಏನು ಸ್ಪೆಷಲ್ ಇಲ್ಲ, ಅದನ್ನೇ ನೋಡ್ತಾ ಇರ್ತೀವಿ. ಸೊ ಈವನ್ ಮೈಂಡೆಡ್ನೆಸ್, ನಿತ್ಯಂ ಚ ಸಮಚಿತ್ತತ್ವಂ. ಸೊ ನಾಟ್ elated or distressed at material gain or loss by performing unbreakable devotional service. ಸೊ ನಾವ್ ಯಾವಾಗ ಭಕ್ತಿ ಸೇವೆಯಲ್ಲಿ ನಿರತವಾಗಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿರ್ತೀವಿ, ಆಗ ನಮಗೆ ಯಾವುದೇ ಒಂದು ಭೌತಿಕವಾಗಿ ನಮಗೆ ಒಂದು ಲಾಭ ನಷ್ಟ ಆದ್ರೆ ನಮಗೆ ಏನೇ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಿತ್ಯಂಚ ಸಮಚಿತ್ತತ್ವ. ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್, ಅನನ್ಯ ಭಕ್ತಿ. ಸೊ ಅನನ್ಯ ಭಕ್ತಿ 9 ವಿಧವಾದ ಭಕ್ತಿ ಪ್ರೋಸೆಸ್ ಅಲ್ಲಿ. ಸೊ ಯಾವುದೆಲ್ಲ ಹೇಳ್ಬೋದಾ ಯಾರಾದ್ರೂ? 9 ಭಕ್ತಿ ಟೈಪ್ ಡಿವೋಷನಲ್ ಸರ್ವಿಸ್ ಯಾವುದೆಲ್ಲ, ಪ್ರೋಸೆಸ್ ಆಫ್ ಭಕ್ತಿ. ಮೊದಲನೇದು ಯಾವುದು? ಶ್ರವಣಂ ಕೀರ್ತನಂ. ಎಸ್, ಹಾ ಹಾ ಪಾದ ಸ್ಮರಣ. ಹಾ ಎಸ್, ಫಸ್ಟ್ ಒನ್ನೇ ಇದು ಅಲ್ವಾ? ಸ್ಮರಣಂ ಕೀರ್ತನಂ, ವಿಷ್ಣು ಸ್ಮರಣಂ,
ಪಾದ ಸೇವನಂ ಪಾದ ಸೇವನ ಅರ್ಚನಂ. ಅರ್ಚನಾ. ಆಮೇಲೆ ವಂದನಂ. ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮ ನಿವೇದನ ಅಲ್ವಾ? ಈ 9 ಅದರಲ್ಲಿ ಯಾವುದೇ ವಂದನ ಮಾಡಿದ್ರು ಕೂಡ ನಾವು ಪರ್ಫೆಕ್ಟ್, ಅಂದ್ರೆ ಎಲ್ಲಾ ಮಾಡ್ಬೇಕಂತ ಇಲ್ಲ, ಒಂದನ್ನೇ ನಾವು ಮಾಡಿದ್ರು ಸಹ ಪರ್ಫೆಕ್ಟ್ ಆಗ್ಬೋದಂತೆ. ಹೇಗೆ ಈಗ ಪರೀಕ್ಷಿತ್ ಮಹಾರಾಜ್ ಬರೀ ಶ್ರವಣ ಮಾಡಿದ್ದಷ್ಟೇ, ಬೇರೆ ಯಾವ್ದು ಮಾಡಿಲ್ಲ, ಬರೀ ಕೇಳಿದ್ದವ್ರು ದೇವರ ಬಗ್ಗೆ, ಅಂದ್ರೆ ಶುಕಮುನಿಯಿಂದ ಅದನ್ನ ಕೇಳಿ ಅವರು ಪರ್ಫೆಕ್ಷನ್ ಪಡ್ಕೊಂಡ್ರು, ಅಂದ್ರೆ ಅವರು ದೇವರ ಧಾಮಕ್ಕೆ ಹೋದ್ರು. ಸೊ ಆ ರೀತಿ. ಸೊ ಆಸ್ಪೈರಿಂಗ್ ಟು ಲಿವ್ ಇನ್ ಎ ಸಾಲಿಟರಿ ಪ್ಲೇಸ್ ಅಂತ ಹೇಳಿದ್ರೆ, ನಾಟ್ ಡಿಸೈರಿಂಗ್ ಟು ಮಿಕ್ಸ್ ವಿತ್ ಮೆಟೀರಿಯಲಿಸ್ಟಿಕ್ ಪೀಪಲ್, ಲಿವ್ ಇನ್ ದ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂತ ಹೇಳಿದ್ರೆ, ಈಗ ನಾವು ಈಗಿನ ಕಲಿಯುಗಕ್ಕೆ ತಗೊಳ್ಳುವಾಗ ಸಾಲಿಟರಿ ಪ್ಲೇಸ್ ಅಂತ ಹೇಳಿದ್ರೆ ನಾವು ಹೋಗಿ ಕಾಡಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಬಟ್ ನಾವು ಈ ಭೌತಿಕ ಪ್ರಪಂಚದಲ್ಲೇ ಇದ್ಕೊಂಡು ಜಾಸ್ತಿ ನಾವು ಈ ಮೆಟೀರಿಯಲಿಸ್ಟಿಕ್ ಪೀಪಲ್ ಅಂತ ಹೇಳಿದ್ರೆ, ಯಾರು ಜಾಸ್ತಿ ಇಂದ್ರಿಯ ಸುಖ, ಇಂದ್ರಿಯ ಭೋಗದಲ್ಲಿ ಯಾರು ಜಾಸ್ತಿ ತೊಡಗಿರ್ತಾರೆ ಅವ್ರ ಜೊತೆ ನಾವು ಜಾಸ್ತಿ ಸೇರಬಾರ್ದು. ಸೊ ಹಾಗೂ ನಾವು ಯಾರ ಜೊತೆ ಸೇರ್ಬೇಕು ಅಂದ್ರೆ ಭಕ್ತರ ಒಂದು ಸಂಘದಲ್ಲಿ ಜಾಸ್ತಿ ಇರ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಇದನ್ನ ಹೇಳುವಂತದ್ದು ಯಾರಾದ್ರೂ ಹೇಳ್ಬೋದಾ? ಯಾಕೆ, ಕಾರಣ ಏನು? ಯಾಕೆ ಹೇಳುವಂತದ್ದು? ಇದರಿಂದ ಏನಾಗುವಂತದ್ದು? ಕೃಷ್ಣನಿಗೇನು ಲಾಭ ಇದರಿಂದ? ಕೃಷ್ಣನಿಗೇನು ಲಾಭ ಇಲ್ಲ ಮೇಡಮ್, ನಾವು ಈ ಪುನರ್ಜನ್ಮ ಪಡೆಯಲ್ಲ ಅಷ್ಟೇ. ಏನಾಗತ್ತೆ? ನಾವೀಗ ತುಂಬಾ ಭೌತಿಕ ಇದ್ರಲ್ಲಿ ಇರೋರ ಜೊತೆ ನಾವು ಸೇರಿದ್ರೆ ಏನಾಗತ್ತೆ? ನಮಗೂ ಅದೇ ತರ ಬುದ್ಧಿ ಆ ತರಾನೇ ಇಂದ್ರಿಯ ಸುಖ ಮಾಡ್ಬೇಕು ಅನ್ಸುತ್ತೆ, ಮತ್ತೆ ಮೆಟೀರಿಯಲಿಸ್ಟಿಕ್ ಅಲ್ಲೇ ಇರ್ತೀವಿ, ದೇವ್ರ ಧ್ಯಾನ ಮಾಡಲ್ಲ, ವೆರಿ ನೈಸ್. ಕೃಷ್ಣ ಪ್ರಜ್ಞೆಯಲ್ಲಿ ಹೋಗಲ್ಲ. ಹೌದು, ಶ್ರೀಧರ್ ಪ್ರಭುಜಿ ಹೇಳಿದ್ರು ನೆಗೆಟಿವಿಟಿ. ಎಸ್, ನೆಗೆಟಿವಿಟಿ ಸಹ ತುಂಬಾ ಇರುತ್ತೆ ಅಲ್ವಾ? ಸೊ ನಾವು ಅವರ ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಲೋ ಆಗುತ್ತೆ, ನಮ್ಮ ಪ್ರಜ್ಞೆ ಏನಿದೆಯಲ್ಲ ಪ್ರಜ್ಞೆ ಅದು ಕಲುಷಿತ ಆಗುತ್ತೆ. ನಮ್ಮದು ಈಗ ಪ್ಯೂರಿಟಿ ಆಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಚಾಂಟ್ ಮಾಡ್ತೀವಿ. ಆದ್ರೆ ನಾವು ಚಾಂಟ್ ಮಾಡ್ತಾ ಇರ್ತೀವಿ, 16 ರೌಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಈಗ 16 ರೌಂಡ್ ಮಾಡ್ತೀವಿ. ಬಟ್ ಅದಾದ್ಮೇಲೆ ನಾವು ಇಡೀ ದಿನ ಆತರ ನಮ್ಮ ಒಂದು ಸಹವಾಸ ಸರಿ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಇದೆ? ಅಂದ್ರೆ ಅದಕ್ಕೆ ಪರೀಕ್ಷಿತ್ ಮಹಾರಾಜ್ ಹೇಳುವಂಥದ್ದು ಕುಂಜರಿ ಸ್ನಾನ ಅಂತಂದ್ರೆ, ಆನೆ ಹೋಗಿ ನದಿಯಲ್ಲಿ ಸ್ನಾನ ಮಾಡುತ್ತಂತೆ, ಆಮೇಲೆ ಹೊರಗಡೆ ಬಂದು ಮತ್ತೆ ಮಣ್ಣಾಕೊಳುತ್ತೆ ಮೈ ಮೇಲೆ. ಸೊ ಏನ್ ಪ್ರಯೋಜನ ಅಂತ ಸ್ನಾನ? ಸೊ ಆ ರೀತಿ ಆಗುವಂಥದ್ದು, ಅಂದ್ರೆ ನಾವೆಲ್ಲ ಭಕ್ತಿಯನ್ನ ಮಾಡುವಂಥದ್ದು ಮತ್ತೆ ಹೋಗಿ ಮತ್ತೆ ಅದೇ ರೀತಿಯ ಕೆಲಸಗಳಲ್ಲಿ ತೊಡಗಿದ್ರೆ ನಮ್ಮ ಪ್ರಜ್ಞೆ ಚೇಂಜ್ ಆಗಕ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಸ್ವಲ್ಪ ಅಂದ್ರೆ ಕೆಲವೊಂದು ನಾವು ಅಂದ್ರೆ ಅವರಿಗೆ ಬೇಜಾರಾಗೋ ತರ ಅಲ್ಲ, ಬಟ್ ನಮಗೆ ನಾವು ಬೇರೆ ರೀಸನ್ ಸಹ ಹೇಳ್ಬೋದು. ಅಂದ್ರೆ ತುಂಬಾ ಈಗ ಕೆಲವರಿಗೆ ಮೂವಿ, ಫ್ರೆಂಡ್ಸ್, ಪಾರ್ಟಿ ಈ ತರ ಜಾಸ್ತಿ ಇದ್ರೆ ನಾವು ಅವಾಯ್ಡ್ ಮಾಡ್ಬೋದು, ಬೇರೆ ಏನಾದ್ರೂ ರೀಸನ್ ಹೇಳಿ. ಇಲ್ಲಾಂದ್ರೆ ನಮಗೆ ಈ ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು, ಜಾಸ್ತಿ ಕಲಿಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಆಗಲ್ಲ. ಅಂದ್ರೆ ಅವ್ರು ನಮ್ಮನ್ನ ಜಾಸ್ತಿ ಡಿಸ್ಟ್ರಾಕ್ಟ್ ಮಾಡ್ತಾರಲ್ವಾ, ನಾವು ಜಾಸ್ತಿ ಸೇರಿದಷ್ಟು ನಿಮ್ನ ಜಾಸ್ತಿ ಅವರು ಕರೀತಾರೆ. ಸೊ ಹಾಗಾಗಿ ಅದನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಡಿಟ್ಯಾಚ್ಮೆಂಟ್ ಫ್ರಮ್ ಜನರಲ್ ಮಾಸ್ ಆಫ್ ಪೀಪಲ್, ಅದೇ ಸೇಮ್. accepting the importance of self-realization, give up unnecessary sporting, cinema going, non-devotional social activities and wasting time. ಸೊ ಇದನ್ನೆಲ್ಲ ಅನ್ನೆಸೆಸರಿ ನಾವು ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ ಅಲ್ವಾ? ಸುಮ್ನೆ ಇದು ಮಾತುನು ಇರ್ಬೋದು, ಪ್ರಜಲ್ಪ ಅಂತ ಹೇಳಿ, ಅಂದ್ರೆ ಫೋನಲ್ಲಿ ಗಂಟೆಗಟ್ಲೆ ಅನ್ನೆಸೆಸರಿ ವಿಷಯಗಳನ್ನ ನಾವ್ ಎಷ್ಟು ಫ್ರೆಂಡ್ಸ್ ಜೊತೆ ಇರ್ಬೋದು, ನಮ್ಮ ರಿಲೇಟಿವ್ಸ್ ಜೊತೆ ಇರ್ಬೋದು, ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಅದನ್ನ ಅಷ್ಟು ಮಾತಾಡ್ತಾ ಇರ್ತೀವಿ ಗಂಟೆಗಟ್ಲೆ. ಸೊ ಇಂಥದೆಲ್ಲ ಅನ್ನೆಸೆಸರಿ ಥಿಂಗ್ಸ್ ನ ಬಿಡ್ಬೇಕಂತ ಹೇಳಿ. ಸೊ ಯಾಕಂತ ಹೇಳಿದ್ರೆ ನಾವು ಅಂದ್ರೆ ಯಾಕೆ ನಾವ್ ಇಲ್ಲಿರುವಂತದ್ದು ಅಂದ್ರೆ ನಾವು ಮರ್ತೆ ಹೋಗಿದೀವಿ ಯಾಕೆ ಈ ಭೌತಿಕ ಜಗತ್ತಲ್ಲಿ ಬಂದಿದೀವಿ. ಸೊ ಅಂದ್ರೆ ಇಲ್ಲಿ ನಾವು ರಿಫಾರ್ಮ್ ಆಗಿ, ಅಂದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ನಾವು ಮತ್ತೆ ಭಗವಂತನ ಹತ್ರ ಹೋಗ್ಬೇಕಾಗಿರುವಂತದ್ದು. ಬಟ್ ನಾವ್ ಇದ್ರಲ್ಲೇ ಇದ್ರೆ ನಾವ್ ಹೇಗೆ ಮಾಡಕ್ಕೆ ಸಾಧ್ಯ ಅಲ್ವಾ? ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಆತ್ಮ ಸಾಕ್ಷಾತ್ಕಾರವನ್ನ. ಫಿಲಾಸಫಿಕಲ್ ಸರ್ಚ್, ತತ್ವಜ್ಞಾನಾರ್ಥ ದರ್ಶನ, ರಿಜೆಕ್ಷನ್ ಆಫ್ ಯೂಸ್ಲೆಸ್ ರಿಸರ್ಚ್ ಅಂಡ್ ಫಿಲಾಸಫಿಕಲ್ ಟಾಪಿಕ್. ಸೊ ಅನ್ನೆಸರಿ ಯಾವ್ದ್ಯಾವ್ದೋ ವಿಷಯಗಳನ್ನ, ಅಂದ್ರೆ ಅಗತ್ಯ ಇಲ್ದೇ ಇರೋದು, ಕೃಷ್ಣನ ಬಿಟ್ಟು ವಿಷಯಗಳೇನಿದೆ ಅದರ ಬಗ್ಗೆ ನಾವು ಅನ್ನೆಸೆಸರಿ ಓದುವಂತದ್ದು ಇರ್ಬೋದು, ಅನ್ನೆಸೆಸರಿ ರಿಸರ್ಚ್ ಇರ್ಬೋದು. ಈಗ ನಾವು ಮೊನ್ನೆ ನೋಡಿದ್ವಿ, ಒಬ್ಬ ಹೇಗೆ ಒಂದು ಹುಲ್ಲಿನ ಬಗ್ಗೆ 3 ಪುಸ್ತಕ ಬರ್ದ ಅಂತ. ಅದ ಅವಶ್ಯಕತೆನೇ ಇಲ್ಲ, ಅದರಿಂದ ಏನ್ ಪ್ರಯೋಜನ? ಆ ರೀತಿ ರಿಸರ್ಚ್ ಮಾಡುವಂತದ್ದು ಬೇರೆ ಬೇರೆ ವಿಷಯಗಳನ್ನ ಎಷ್ಟೋ ಜನ ಇದ್ದಾರೆ. ಸೊ ಅದನ್ನೆಲ್ಲ ಓದಿ ನಮಗೆ ಏನು ಆಗ್ಬೇಕಾಗಿಲ್ಲ, ಅಂತ ಪುಸ್ತಕಗಳೆಲ್ಲ ವೇಸ್ಟ್. ಈಗ ನಾವೆಲ್ಸ್ ಇರ್ಬೋದು ಅಲ್ವಾ, ಅಂತ ಅನ್ನೆಸರಿ ಕತೆ ಅದೆಲ್ಲ ಆಕ್ಚುಲಿ ಏನು ನಾವೆಲ್ಸ್ ಅಂದ್ರೆ ಅದು ಆಕ್ಚುಲಿ ನಮ್ಮ ಇಂದ್ರಿಯ ಸುಖನೇ ಒಂದು ರೀತಿಯಲ್ಲಿ. ನಮ್ಗೆ ಅದು ಸಟಲ್ ಎಂಜಾಯ್ಮೆಂಟ್ ಕೊಡುತ್ತೆ ನಮ್ಮ ಮನಸ್ಸಿಗೆ, ಅದಕ್ಕೋಸ್ಕರ ನಾವು ಓದುವಂತದ್ದು ಅದನ್ನ. ಸೊ ಬಟ್ ಅದೆಲ್ಲ ಇಂದ್ರಿಯ ಸುಖನೇ ಆಗತ್ತೆ. ಸೊ ಅದನ್ನ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಿಜವಾದ ನಾಲೆಜ್ ಇದು ಅಂತ. ಬೇರೆ ನಾವು ಇದೆಲ್ಲ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಮಾತ್ರ ನಮಗೆ
ಈ ನಾಲೆಜ್ ಸಿಗುವಂಥದ್ದು. ನೇಯಂ ಯತ್ವತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಬ್ರಹ್ಮನ್ ನ ಸತ್ತನ್ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೋ ಆ ಜ್ಞಾನವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಸೊ ಈಗ ಆತ್ಮ ಹಾಗೂ ಪರಮಾತ್ಮನ ಬಗ್ಗೆ ಭಗವಂತ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಆತ್ಮ ಸಹ ಸಚ್ಚಿದಾನಂದ, ಆದ್ರೆ ನಾವೀಗ ಮರ್ತಿದೀವಿ ಆ ವಿಷಯವನ್ನಲ್ವಾ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣ. ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣ. ಅಜ ಅಂದ್ರೆ ಅನ್ಬಾರ್ನ್, ಆತ್ಮ ಸಹ ಅನ್ಬಾರ್ನ್. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಆದ್ರೆ ನಮಗೆ ಅದು ಮರ್ತೋಗಿದೆ. ನಾನು ಆತ್ಮ ಅನ್ನೋದು ನಾನು ಈ ದೇಹದ ಭಾವನೆಯಲ್ಲಿ ಇದ್ದೇನೆ. ಸೊ ಈಗ ಸ್ವಲ್ಪ ಫಾಸ್ಟ್ ಹೋಗ್ಬೇಕು, ನಾನು ತುಂಬಾ ಸ್ಲೋ ಆಗಿ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಸೊ ಇದು ನಮಗೆ ಗೊತ್ತು. ಅಂದ್ರೆ ಭಗವಂತನಿಗೆ ಇಂದ್ರಿಯ ಇಲ್ಲ ಅಂದ್ರೆ ಅದರ ಅರ್ಥ ಏನು? ನಮ್ಮ ರೀತಿಯ ಭೌತಿಕ ಇಂದ್ರಿಯ ಇಲ್ಲ, ಆದರೆ ಆಧ್ಯಾತ್ಮಿಕ ದಿವ್ಯವಾದ ಇಂದ್ರಿಯಗಳು ಇದೆ ಅಂತ. ಇಂದ್ರಿಯ ಇಲ್ಲ ಅಂದ್ರೆ ಏನು ಇಲ್ಲ ಅಂತಲ್ಲ, ಇಂದ್ರಿಯಗಳಿದೆ, ನಮ್ಮ ಹಾಗಿರುವ ಭೌತಿಕ ಇಂದ್ರಿಯ ಅಲ್ಲ ಅಂತ ಇದರ ಅರ್ಥ. ಸೊ ಆದ್ರೆ ಭಗವಂತನ ಇಂದ್ರಿಯ ಹಾಗೂ ಅವನು ನಿರಾಸಕ್ತನು ಹಾಗೂ ಎಲ್ಲ 3 ಗುಣಗಳಿಂದ ಮೇಲೆ ಇರುವಂತದ್ದು. ಭಗವಂತ 3 ಗುಣಗಳನ್ನ ಮೀರಿರುವಂತದ್ದು. ಸೊ ಇದು ನಾವು ನಾಳಿನ ಅಧ್ಯಾಯದಲ್ಲಿ ನೋಡ್ತೀವಿ 3 ಗುಣಗಳ ಬಗ್ಗೆ, ಹೇಗೆ ಭಗವಂತ ಈ 3 ಗುಣಗಳ ಮೇಲೆ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದರಿಂದ ಐಹಿಕ ಇಂದ್ರಿಯಗಳನ್ನು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಐಹಿಕ ಇಂದ್ರಿಯಗಳು ನೋಡಿ, ನಮ್ಮ ಹತ್ರ ಇರುವಂತದ್ದು ಚರ್ಮಚಕ್ಷುಹು. ಸೊ ಇದರಿಂದ ನಾವು ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಭಕ್ತಿಯಿಂದ ಸಾಧ್ಯ ಇದೆ. ಅಂದ್ರೆ ಪ್ರೇಮಾಂಜನ ಆಚುರಿತ ಭಕ್ತಿ ವಿಲೋಚನೇನ, ಅಂದ್ರೆ ಪ್ರೇಮದಿಂದ ಇರುವಾಗ ಭಕ್ತರು, ಅವರು ಸಂತರು ಭಗವಂತನನ್ನ 24 ಗಂಟೆ ಶ್ಯಾಮ ಸುಂದರ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಆದ್ರೆ ನಮಗೆ ಈಗ ಆ ರೀತಿ ಇಲ್ಲ. ಸೊ ಇಲ್ಲಿ ಭಗವಂತ ಹೇಳುವಂತದ್ದು, ನಿನ್ನ ಈ ಭೌತಿಕ ಇಂದ್ರಿಯಗಳಿಂದ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಇಲ್ಲಿ ಇದು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕಾಲದಲ್ಲಿ ಒಂದು ಹಾಗೂ ವಿಭಿನ್ನ, ಅಂದ್ರೆ ಏಕಕಾಲದಲ್ಲೇ ಒಂದು ಅಥವಾ ವಿಭಿನ್ನ ಅಂತ ಹೇಳುವಂಥದ್ದು. ಇದು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತದ್ದು ಫಿಲಾಸಫಿ, ಅಚಿಂತ್ಯ ಭೇದ ಅಭೇದ ತತ್ವ. ಅಂದ್ರೆ ಈಗ ಹೇಗೆ ಅಂತಂದ್ರೆ, ಈಗ ನಾವು ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಕೃಷ್ಣ ಇದು ಯಾವಾಗ ಅಂತ ಹೇಳಿದ್ರೆ, ಪರೀಕ್ಷಿತ್ ಮಹಾರಾಜ್ ಈಗ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ. ಅವನನ್ನ ಪಾಂಡವರ ಎಲ್ಲಾ ಸಂತತಿಯನ್ನು ಸಾಯಿಸ್ಬೇಕು ಅಂತ ಹೇಳಿ ಲಾಸ್ಟ್ ಅಲ್ಲಿ ಅವನು ಅಂದ್ರೆ ಅರ್ಜುನನ ಮೊಮ್ಮಗ ಅಲ್ವಾ, ಅಭಿಮನ್ಯು ಹೇಗೋ ಸತ್ತಾಗಿರುತ್ತೆ. ಅಭಿಮನ್ಯು ಮಗ ಉತ್ತರೆ ಇದರಲ್ಲಿ ಗರ್ಭದಲ್ಲಿ ಇರ್ತಾನೆ. ಗರ್ಭದಲ್ಲಿ ಇರುವಾಗ ಆ ಗರ್ಭದಲ್ಲಿರೋ ಶಿಶುವನ್ನ ಸಾಯಿಸ್ಬೇಕು ಅಂತ ಹೇಳಿ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಬಿಡುವಂಥದ್ದು. ಆಗ ಕೃಷ್ಣ ಹೋಗಿ ಕಾಪಾಡುವಂಥದ್ದು. ಸೊ ಕೃಷ್ಣ ಹೊರಗಡೆ ಇರ್ತಾನೆ, ಅಲ್ಲಿ ಹೊರಗೆ ನಿಂತಿರ್ತಾನೆ, ಆದರೂ ಅವನು ಒಳಗಡೆ ಹೋಗಿ ಆ ಬ್ರಹ್ಮಾಸ್ತ್ರವನ್ನ ತಡೆಯುವಂಥದ್ದು. ಸೊ ಇದು ಹೇಗೆ ಸಾಧ್ಯ? ಕೃಷ್ಣ ಹೊರಗೂ ಇದ್ದ ಒಳಗೂ ಇದ್ದ. ಸೊ ಇದನ್ನ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳುವಂಥದ್ದು. ಸೊ ಇದನ್ನ ಕೃಷ್ಣನನ್ನ ನಾವು ಹಾಗೆ ನಮ್ಮ ಒಂದು ಏನಂತಾರೆ ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ತಿಳಿಯುವಂಥದ್ದು? ಭಕ್ತ್ಯಾ ಮಾಮಭಿ ಜಾನಾತಿ, ಭಗವಂತ ಹೇಳುವಂಥದ್ದು. ಭಕ್ತಿಯಿಂದ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ನಮಗೆ ಶಾಸ್ತ್ರಗಳಲ್ಲಿ ಹಾಗೂ ಭಗವಂತನಲ್ಲಿ, ಗುರುಗಳಲ್ಲಿ ನಂಬಿಕೆ ಬರೋದು ಕೂಡ ಭಗವಂತನ ಒಂದು ಮರ್ಸಿನೇ. ಅಂದ್ರೆ ಈಗ ನಾವು ಅದನ್ನ ಯಾವಾಗ ಬಿಲೀವ್ ಮಾಡ್ತೀವಿ ಶಾಸ್ತ್ರವನ್ನ, ಆವಾಗ ಆಬ್ವಿಯಸ್ಲಿ ನಾವು ಈ ವಿಷಯಗಳನ್ನ ಒಪ್ಕೊಳ್ತೇವೆ ಅಲ್ವಾ. ಸೊ ಅದು ಗುರು ಕೃಪಾ ಕೃಷ್ಣ ಗುರು ಕೃಷ್ಣ ಕೃಪಾಪಾಯ್ ಭಕ್ತಿ ಲತಾ ಬೀಜ್. ಸೊ ಗುರು ಹಾಗೂ ಕೃಷ್ಣನ ಕೃಪೆ ಇದ್ರೆ ಮಾತ್ರ ನಮಗೆ ಭಕ್ತಿ ಅನ್ನೋ ಒಂದು ಬೀಜ, ಅಂದ್ರೆ ಸೀಡ್ ಆಫ್ ಡಿವೋಷನ್ ಸಿಗುವಂತದ್ದಂತ. ಜ್ಯೋತಿಷಾಮಪಿ ತಜ್ಜ್ಯೋತಿ ಜ್ಯೋತಿ ಅಸ್ತಮಸ್ಸ ಪರಮುಚ್ಯತೆ ಜ್ಞಾನಂ ನೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ.
ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅಂದ್ರೆ ಗೋಲ್ ಆಫ್ ನಾಲೆಜ್ ಅಂತ ಹೇಳಿದ್ರೆ ಭಗವಂತ. ಹಾಗೂ ಎಲ್ಲಾ ಪ್ರಕಾಶ ಅಂದ್ರೆ ನಿಜವಾದ ಜ್ಞಾನ ಏನು ಅಂದ್ರೆ ಯಾವುದೇ ಒಂದು ಜ್ಞಾನ ನಮ್ಮನ್ನ ಕೃಷ್ಣನ ಎಡೆಗೆ ತಗೊಂಡು ಹೋದ್ರೆ ಅದುವೇ ಜ್ಞಾನ ಅಂತೆ, ಬೇರೆ ಎಲ್ಲ ಅಜ್ಞಾನ. ಅಂದ್ರೆ ಈಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಕೃಷ್ಣ ಸೂರ್ಯ ಸಮ ಮಾಯಾ ಅಂದ್ರೆ ಕೃಷ್ಣ ಸೂರ್ಯ ಸಮ ಮಾಯನ ಅಧಿಕಾರ, ಜಹಾ ಕೃಷ್ಣ ವಹ ಮಾಯಕ ನಾ ಅಧಿಕಾರ. ಅಂದ್ರೆ ನಾ ಏನೋ ಮಿಸ್ ಮಾಡಿದೆ. ಅಂದ್ರೆ ಕೃಷ್ಣ ಸೂರ್ಯನಿಗೆ ಸಮ ಅಂತ. ಈಗ ಸೂರ್ಯನೇ ಬೆಳಕು ಬಂದಿದ ತಕ್ಷಣ ಕತ್ತಲೆ ಇಲ್ವೇ ಇಲ್ಲ ಅಲ್ಲ, ಅಲ್ಲಿ ಕತ್ಲೆಗೆ ಜಾಗನೇ ಇಲ್ಲ. ಸೊ ಅದೇ ರೀತಿ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಇಗ್ನೋರೆನ್ಸ್, ನಮ್ಮ ಒಂದು ಇಗ್ನೋರೆನ್ಸ್ ಏನಿದೆ ಅದಕ್ಕೆ ಜಾಗ ಇಲ್ಲ ಅಂತ. ಯಾವಾಗ ನಾವು ಭಗವಂತನನ್ನ ಭಕ್ತಿ ಸೇವೆಯನ್ನ ತಗೊಳ್ತೀವಿ ನಮ್ಮ ಎಲ್ಲಾ ಅಜ್ಞಾನವೂ ಸಹ ಹೋಗುತ್ತೆ ಅಂತ ಹೇಳಿ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪತ್ಯತೆ. ಹೀಗೆ ನಾನು, ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಸೊ ಈಗ ಭಗವದ್ಗೀತೆ ನಮಗೆ ಅರ್ಥ ಆಗ್ಬೇಕಿದ್ರೆ ಕೃಷ್ಣನ ಕೃಪೆ ಇದ್ರೆ ಮಾತ್ರ ಸಾಧ್ಯ. ಸೊ ನಾವ್ ಯಾವಾಗ ಅಂದ್ರೆ ಈಗ ಚಾಂಟಿಂಗ್ ಮಾಡ್ತಾ ಒಂದು ದೇವರ ಅಂದ್ರೆ ಸ್ಮರಣೆ ಮಾಡ್ತೀವಿ, ಆಗ ನಮ್ಮ ಪ್ರಜ್ಞೆ ಸಹ ಕ್ಲಿಯರ್ ಆಗ್ತಾ ಬರುವಂತದ್ದು. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಚೇತೋ ದರ್ಪಣ ಮಾರ್ಜನಂ. ಚೇತೋ ದರ್ಪಣ ಅಂತ ಹೇಳಿದ್ರೆ ಒಂದು ಹೃದಯ ಅಂದ್ರೆ ಶುದ್ಧಿ ಆಗ್ಬೇಕಾದ್ರೆ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಕ್ಲಿಯರ್ ಆಗ್ತಾ ಬರುತ್ತೆ ಅಂತ. ಚಾಂಟಿಂಗ್ ಮಾಡ್ತಾ ಅದು ಕ್ಲಿಯರ್ ಆಗುವಂಥದ್ದು. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ಈಗ ನಾನು ನಿಮಗೆ ಇಷ್ಟೆಲ್ಲ ಹೇಳಿರುವಂತದ್ದು ಯಾವ್ದ್ರ ಬಗ್ಗೆ? ಒಂದು ದೇಹ ಹಾಗೂ ಜ್ಞಾನದ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ರು ಭಗವಂತ. ಅದಾದ್ಮೇಲೆ ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಅಂದ್ರೆ ಭಗವಂತ. ಯಾಕೆ ನಾವು ಪಡೆಯುವಂಥದ್ದು ಈ ಜ್ಞಾನವನ್ನ? ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ಸೊ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಭಗವಂತನ ಸ್ವಭಾವವನ್ನ ಪಡೆಯುತ್ತಾರೆ. ಅಂದ್ರೆ ಈಗ ಯಾರು ಪ್ಯೂರ್ ಡಿವೋಟೀಸ್ ಆಗಿರ್ತಾರೋ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಈ ದೇವತೆಗಳಿಗಿರೋ ಎಲ್ಲಾ ಗುಣಗಳು ಇರುತ್ತಂತೆ, ಮ್ಯಾನಿಫೆಸ್ಟ್ ಆಗುತ್ತಂತೆ, ಅವರಲ್ಲಿ ಪ್ರಕಟವಾಗುತ್ತದು. ಸೊ ಇಲ್ಲಿ ನಾವು ಈ ಚಿತ್ರದಲ್ಲಿ ನೋಡ್ಬೋದು 2 ಹಕ್ಕಿಗಳಿದೆ ಅಲ್ವಾ? ಇಲ್ಲಿ ಒಂದು ಹಕ್ಕಿ ನೋಡ್ಬೋದು, ಇಲ್ಲಿ ಒಂದು ಹಕ್ಕಿ. ಒಂದು ಹಕ್ಕಿಯನ್ನ ಅಂದ್ರೆ ಈ ಮರದಲ್ಲಿ ತುಂಬಾ ಹಣ್ಣುಗಳಿದೆ. ಸೊ ಇಲ್ಲಿ 2 ಹಕ್ಕಿಗಳಿದೆ. ಈ ಹಕ್ಕಿಯಲ್ಲಿ ಒಂದು ಹಕ್ಕಿಯನ್ನ ಆತ್ಮ, ಇನ್ನೊಂದು ಪರಮಾತ್ಮನಿಗೆ ಕಂಪೇರ್ ಮಾಡುವಂಥದ್ದು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಆತ್ಮ, ಈಗ ನಾನು ಒಂದು ಹಣ್ಣನ್ನ ರುಚಿ ನೋಡ್ತಾ ಇದ್ದೀನಿ. ಆ ಮರದಲ್ಲಿ ಒಂದು ಹಣ್ಣು ಸಿಹಿ ಇದೆ, ಒಂದು ಹುಳಿ ಇದೆ, ಒಂದು ಕಹಿ ಇದೆ, ಬೇರೆ ಬೇರೆ ರುಚಿ ಇದೆ. ಅದೇ ರೀತಿ ನಾವು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಕೆಲವೊಂದ್ಸತಿ ನಾವು ಪ್ಲೆಸೆಂಟ್ ಮೊಮೆಂಟ್ಸ್ ಬರುತ್ತೆ ಲೈಫಲ್ಲಿ, ಕೆಲವೊಂದ್ಸತಿ ಬೇಡದೇ ಇರುವಂತದ್ದು ಬರುತ್ತೆ. ಅಂದ್ರೆ ನಾನು ಗೊತ್ತಿಲ್ಲದೆ ನಾನು ಯಾವ್ದೋ ಒಂದು ನನ್ನ ಇಚ್ಛೆಯಿಂದ ಆಗುವಂಥದ್ದು ಇದೆಲ್ಲ ಅಲ್ವಾ? ಸೊ ನಾನು ಬೇರೆ ಬೇರೆ ರುಚಿಯನ್ನ ನೋಡ್ತಾ ಇರ್ತೀನಿ. ಹಾಗೂ ಅದು ಸಾಲದು ಅಂತ ಹೇಳಿ ನಾವು ಬೇರೆ ಜನ್ಮವನ್ನು ತಗೊಳ್ತೀವಿ. ಬೇರೆ ಒಂದು ಇನ್ನು ನಮ್ಮ ಡಿಸೈರ್ಸ್ ಏನಿದೆ ಅದರ ರೀತಿ ನಾವು ಬೇರೆ ಬೇರೆ ಜನ್ಮ ತಗೊಳ್ಳುವಂಥದ್ದು. ಸೊ ಆದ್ರೆ ಪರಮಾತ್ಮ ನಮಗೆ ಕಾಯ್ತಾ ಇರ್ತಾನಂತೆ, ಯಾವಾಗ ಇವನು ನನ್ನ ಕಡೆಗೆ ತಿರುಗ್ತಾನೆ, ಇದನ್ನ ನೀನ್ ಯಾವಾಗ ನಿಲ್ಲಿಸ್ತೀಯ, ಈ ಹಣ್ಣುಗಳನ್ನ ಬೇರೆ ಬೇರೆ ಹಣ್ಣನ್ನ ತಿನ್ನುವಂಥದ್ದನ್ನ ನಿಲ್ಸಿದ್ಮೇಲೆ ಭಗವಂತ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗೆ ಬರ್ಬೇಕಾದ್ರೆ ನಾವು ಇದನ್ನ ಈ ಆಕ್ಟಿವಿಟೀಸ್ ನ ಏನಿದೆ ಇದನ್ನ ಬಿಡ್ಬೇಕು ಅಂತ ಹೇಳಿ. ಪ್ರಕೃತಿಂ ಪುರುಷಂಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಸೊ ಹೇಗೆ ನಮಗೆ ಈ ಒಂದು ಭೌತಿಕ ದೇಹ ಬಂದಿರುವಂತದ್ದು? ಇದು ಭಗವಂತನ ನಿರ್ದೇಶನದ ಮೇಲೆ ನಮಗೆ ಆಗುವಂತದ್ದು. ಅಂತ ಹೇಳಿದ್ರೆ ನಾನೀಗ ಆತ್ಮಕ್ಕೆ ಒಂದೇ ಸಾಧ್ಯ ಇರುವಂತದ್ದು, ಬರೇ ಒಂದು ನಾನು ಡಿಸೈರ್ ಮಾಡುವಂಥದ್ದು, ನನಗೆ ಈ ತರ ಒಂದು ಆಸೆ ಇದೆ ಅಂತ. ಸೊ ಆ ಆಸೆಯನ್ನ ಪೂರೈಸ್ಬೇಕು. ಭಗವಂತ ಏನ್ ಮಾಡ್ತಾನೆ? ಅದನ್ನ ನಿರ್ದೇಶನ ಕೊಡ್ತಾನೆ ಪ್ರಕೃತಿಗೆ. ಸೊ ಅದರ ಮೇಲೆ ನಮಗೆ ಈ ಬೇರೆ ಬೇರೆ ಒಂದು ಈಗ 84 ಲಕ್ಷ ಸ್ಪೀಸೀಸ್ ಏನಿದೆ, ಇದರಲ್ಲಿ ನಾವು ಎಲ್ಲ ನಮ್ಮ ಆಸೆಯಿಂದನೇ ಬಂದಿರುವಂತದ್ದು. ನಾವು ಅದರಿಂದನೇ ಇದನ್ನೇ ಇಲ್ಲಿ ಹೇಳ್ತಾ ಇರುವಂತದ್ದು.
ಜೀವಿಗಳು ಅನಾದಿ, ಪ್ರಕೃತಿ ಮತ್ತು ಜೀವಿ ಅನಾದಿ ಎಂದು ತಿಳಿಯಬೇಕು. ಅದರ ಮಾರ್ಪಾಡುವು ಗುಣಗಳು ಪ್ರಕೃತಿಯಿಂದ ಆದವು. ಬೇರೆ ಬೇರೆ ಗುಣಗಳಲ್ಲಿ ಇದ್ದೀವಿ ನಾವು. ಅದೇ ತಾಮಸ ಗುಣದಲ್ಲಿ ಅಂದ್ರೆ ನಾವು ಹೈಯರ್ ನೇಚರ್ ಅಲ್ಲಿ ಇದ್ರೆ, ಅಂದ್ರೆ ಭಗವದ್ಗೀತಾ ಇಂಥದ್ದು ಹೋದ್ರೆ ನಮಗೆ ನೆಕ್ಸ್ಟ್ ಸ್ಪಿರಿಚುವಲ್ ಬಾಡಿ ಸಿಗ್ಬೋದು. ಅದೇ ನಾವೀಗ ಜಾಸ್ತಿ ಇಂದ್ರಿಯ ಸುಖ ಈ ವಿಷಯಗಳಲ್ಲಿದ್ರೆ ಸಮಟೈಮ್ಸ್ ನಾವು ಮನುಷ್ಯರಾಗಿ ಹುಟ್ಟಬಹುದು. ಅದೇ ನಾವು ಕೆಳಗಿನ ತೀರಾ ಕೀಳು ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡುವಂತದ್ದು ಇರ್ಬೋದು, ಅಥವಾ ಲೋವರ್ ಕಾನ್ಶಿಯಸ್ ನಲ್ಲಿ ಬೇಡದೇ ಇರೋ ಕೆಲಸಗಳನ್ನ ಅದನ್ನ ಮಾಡುವಾಗ ಪ್ರಾಣಿಗಳಾಗಿ ಹುಟ್ಟಬಹುದು. ಸೊ ಇದೆಲ್ಲ ನಮ್ಮ ಒಂದು ದೇಹದ ಒಂದು ಬದಲಾವಣೆ. ಸೊ ಈಗ ನನಗೆ ಹಾರೋದಕ್ಕೆ ತುಂಬಾ ಇಷ್ಟ ಇದ್ರೆ ಬರೋ ಜನ್ಮದಲ್ಲಿ ನಾನು ಹಕ್ಕಿ ಆಗ್ಬೋದಂತೆ, ಹಾಗೆ ಹೇಳ್ತಾರೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ ಅಂತ ಹೇಳಿದ್ರೆ, ನಮಗೆ ಸುಖ ದುಃಖ ಬರುವಂತದ್ದು ಅದೆಲ್ಲ ಪ್ರಕೃತಿಯಿಂದ ಬರುವಂತದ್ದು. ಅಂದ್ರೆ ನಮ್ಮಿಂದ ನಮ್ಮ ಐಹಿಕ ಪ್ರಕೃತಿ ಎಲ್ಲಾ ಐಹಿಕ ಕಾರಣಗಳು ಅಂದ್ರೆ ಕಾಸ್ ಏನಿದೆ, ಏನೇನ್ ಆಗ್ತಾ ಇದೆ ಅದೆಲ್ಲ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ. ಪ್ರಕೃತಿಯಲ್ಲಿ ಆಗುವಂತದ್ದು ಅಥವಾ ನಮ್ಮ ಲೈಫಲ್ಲಿ ಆಗೋ ಇನ್ಸಿಡೆಂಟ್ಸ್ಗೆಲ್ಲ ನಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಇಲ್ಲ. ಸೊ ನಮ್ಮ ಕೈಯಲ್ಲಿ ಹಾಗಾದ್ರೆ ಏನು ಕಂಟ್ರೋಲ್ ಇದೆ ಅಂತ ಅಂದ್ರೆ ಆಗೋದ್ರಿಂದ ನಾವು ಸಂತೋಷ ಹಾಗೂ ದುಃಖವನ್ನ ಪಡ್ತಾ ಇರ್ತೀವಿ. ಸೊ ನಮ್ಮ ಕೈಯಲ್ಲಿ ಇರುವಂತದ್ದು ಒಂದೇ ಕಂಟ್ರೋಲ್, ಅದು ಯಾವ್ದಂತ ಹೇಳ್ಬೋದಾ ಯಾರಾದ್ರೂ? ನಮ್ಮ ಕೈ, ನಾನೀಗ ಜಸ್ಟ್ ಹೇಳ್ದೆ ಸ್ವಲ್ಪ ಮೊದಲು, ಮನಸ್ಸು ಅಲ್ಲ, ಮನಸ್ಸು ಇನ್ನ ಡಿಸೈರ್ಸ್, Yes, ಆಸೆಗಳನ್ನ very good. ಆಸೆ. ಯಾರು ಹೇಳಿದ್ದು? ದಿವ್ಯಾನ? ಸಂಧ್ಯಾ. ಸಂಧ್ಯಾ, ವೆರಿ ನೈಸ್. ಎಸ್, ಡಿಸೈರ್ ಮಾಡುವಂತದ್ದು. ಓಕೆ, ಸೊ ನಮ್ಮ ಕೈಯಲ್ಲಿ ಅಷ್ಟೇ ಇರುವಂತದ್ದು. ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾವು ಏನನ್ನ ಡಿಸೈರ್ ಮಾಡ್ತೀವಿ ಅಂತ, ಅಲ್ವಾ? ನಾನೀಗ ಡಿಸೈರ್ ಮಾಡಿದ್ದು, ಈಗ ನಾನ್ ಡಿಸೈರ್ ಮಾಡಿದೆ ಹಕ್ಕಿಯಾಗಿ ನಾನು ಹಾರ್ಬೇಕು, ಎಷ್ಟು ಚೆನ್ನಾಗಿದೆ ಹಕ್ಕಿ, ನಾನು ಯಾವಾಗ್ಲೂ ಅದನ್ನೇ ಕಂಟೆಂಪ್ಲೇಟ್ ಮಾಡ್ತಾ ಇದ್ದೆ ಮನ್ಸಲ್ಲಿ. ಹಾಗೆ ಏನಾಗುತ್ತೆ, ನಾನು ಸಾಯೋ ಟೈಮಲ್ಲಿ ನನಗೆ ಅದೇ ಯೋಚನೆ ಇದ್ದಾಗ ನಾನು ಅದೇ ಒಂದು ಇದನ್ನ ಪಡೆಯುವಂತದ್ದು, ದೇಹವನ್ನ. ಈಗ ನಾವು ಭರತ್ ಮಹಾರಾಜ್ ಕಥೆಯಲ್ಲಿ ನೋಡಿದ್ವಲ್ವಾ, ಅವ್ರು ಸಾಯ್ಬೇಕಾದ್ರೆ ಜಿಂಕೆಯನ್ನೇ ಯೋಚನೆ ಮಾಡಿ ಮುಂದಿನ ಜನ್ಮ ಜಿಂಕೆಯಾಗಿ ಹುಟ್ಟಿದ್ರು. ಸೊ ಅದೇ ರೀತಿ ನಾವು ನಮ್ಮ ಪ್ರಜ್ಞೆ ಯಾವಾಗ್ಲೂ ನಾವು ಯಾವ್ದನ್ನ ಬಯಸ್ತಾ ಇರ್ತೀವಿ ಅದರಲ್ಲಿ. ಹಾಗಾಗಿ ನಾವು ಡಿಸೈರ್ ತುಂಬಾ ಇಂಪಾರ್ಟೆಂಟ್, ಡಿಸೈರ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನನ್ನ ನಾವು ಬಯಸ್ತೀವಿ, ಯಾವ್ದ್ರಲ್ಲಿ ನಾವು ಆಸಕ್ತಿಯನ್ನ ಇಡ್ತೀವಿ. ಹಾಗಾಗಿ ನಾವು ಭಗವಂತನಲ್ಲಿ ಆಸಕ್ತಿ ಇಡ್ಬೇಕು. ಆಗ ನಮಗೆ ಭಗವಂತನ ಬಗ್ಗೆ ನೆನಪಾದ್ರೆ, ನಾವು ಕೃಷ್ಣನನ್ನ ನೆನ್ಸ್ಕೊಂಡ್ರೆ ಖಂಡಿತ ನಾವು ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ತೀವಿ ಅಂತಾರೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ನೋಡಿ ಇಲ್ಲಿ ಭಗವಂತ ಹೇಳುವಂಥದ್ದು, ನಾವು ಹೇಗೆ ಬೇರೆ ಬೇರೆ ಇದ್ರಲ್ಲಿ ತಗೊಳ್ತೀವಿ. ಈಗ ನಾವು ಇಷ್ಟು ಜನ್ಮಗಳು 84 ಲಕ್ಷ ಸ್ಪೀಸೀಸ್ ಅಲ್ಲಿ ನೋಡಿ ಬಂದಿರುವಂತದ್ದು ಎಲ್ಲವನ್ನ ನೋಡಿದೀವಿ ನಾವು, ಕಷ್ಟ ಸುಖ ಅಂದ್ರೆ ಈ ಬೇರೆ ಬೇರೆ ಜೀವಿಗಳಲ್ಲಿ. ಸೊ ಪದ್ಮಪುರಾಣದಲ್ಲಿ ಹೇಳುವಂಥದ್ದು ಜಲಜ ನವಲಕ್ಷಾಣಿ ಅಂತ ಹೇಳಿದ್ರೆ 9 ಲಕ್ಷ 9 ಲಕ್ಷದಷ್ಟು ನೀರಿನಲ್ಲಿ ಇರುವಂತದ್ದು ಜೀವಿಗಳಿದೆ ಅಂತೆ, ಸ್ಪೀಸೀಸ್. ಅದಾದ ಮೇಲೆ ಸ್ಥಾವರ ಲಕ್ಷ ವಿಂಶತಿ ಅಂದ್ರೆ ಈ ಗಿಡ ಮರಗಳು, ಪರ್ವತಗಳು, ಇವೆಲ್ಲ ಲಕ್ಷ ವಿಂಶತಿ ಅಂದ್ರೆ 20 ಲಕ್ಷ. ಕೃಮಯೋ ರುದ್ರ ಸಾಂಖ್ಯ, ಕ್ರಿಮಿಗಳು ಈಗೆಲ್ಲ ನೋಡ್ತೀವಿ, ಕ್ರಿಮಿಕೀಟಗಳು ಅಲ್ವಾ, ಇವೆಲ್ಲ 11 ಲಕ್ಷ ಇದೆಯಂತೆ. ಪಕ್ಷಿಣ ದಶಲಕ್ಷಣ ಅಂದ್ರೆ ಪಕ್ಷಿಗಳು 10 ಲಕ್ಷದಷ್ಟು ಇದೆ. ಎಲ್ಲ ಆಲ್ರೆಡಿ ಡಿಸೈಡೆಡ್, ಅಂದ್ರೆ ಪ್ರಕೃತಿಯಲ್ಲಿ ಎಷ್ಟಿದೆ ಅಂತ ದೇವರೆಲ್ಲ ಮಾಡಿರುವಂತದ್ದು. 30 ಲಕ್ಷಾಣಿ ಪಶವಃ, 30 ಲಕ್ಷ ಈ ಪಶುಗಳು ಅಂದ್ರೆ 4 ಕಾಲಿಂದು ಪ್ರಾಣಿಗಳು. ಇಷ್ಟು ಸ್ಪೀಸೀಸ್ ಇದೆ ಡಿಫ್ರೆಂಟ್, ನೋಡಿ ಬೇರೆ ಬೇರೆ ಸ್ಪೀಸೀಸ್ ನೋಡ್ಬೋದು ನಮಗೆ. ಸೊ ಹಾಗೂ 4 ಲಕ್ಷ ಚತುರ್ಲಕ್ಷ ಮಾನವ. ಸೊ 4 ಲಕ್ಷ ನೋಡಿ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಸ್ಪೀಸೀಸ್. ಸೊ ಈ ರಥ 4 ಲಕ್ಷ ಇದೆಯಂತೆ. ಅಂದ್ರೆ ಬೇರೆ ಬೇರೆ ಪ್ಲಾನೆಟ್ಸ್ ಅಲ್ಲಿ ಇರ್ಬೋದು. ನಾವು 4 ಲಕ್ಷ ನಾವು ನೋಡ್ಲೇ ಇಲ್ಲ ಅನ್ಸುತ್ತೆ, ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಬೇರೆ ಪ್ಲಾನೆಟ್ಸ್ ಸಹ ಇದು ನಮಗೆ ಇರುವಂತದ್ದು. ಸೊ ಹೇಗೆ ನಾವು ಅಂದ್ರೆ ಇದು ಹೇಗೆ ಆಗುವಂತದ್ದು, ಇಲ್ಲಿ ಭಗವಂತ ಹೇಳುವಂತದ್ದು ಐಹಿಕ ಪ್ರಕೃತಿಯೊಡನೆ ಸಹಯೋಗ ಅಂದ್ರೆ ಅಸೋಸಿಯೇಷನ್. ಸೊ ನಾವ್ ಯಾವ್ದ್ರ ಜೊತೆ ನಮ್ಮ ಅಸೋಸಿಯೇಷನ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಆಗ ಹೇಳಿದಾಗೆ ನಮ್ಮ ಅಸೋಸಿಯೇಷನ್
ಒಂದು ಸಾತ್ವಿಕ ಇದರಲ್ಲಿ ಇರುವಂತದ್ದು ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಂದ್ರೆ ಒಂದು ಡಿವೋಟೀಸ್ ಅಸೋಸಿಯೇಷನ್ ಅಲ್ಲಿ ಇರುವಾಗ ಏನಾಗುತ್ತೆ, ನಾವು ಭಗವಂತನ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದರಲ್ಲಿ ನಾವು ನಮ್ಮ ಸಾಧನೆಯನ್ನ ಇನ್ನೂ ಹೆಚ್ಚು ಮಾಡೋದು, ಅವರನ್ನ ನೋಡಿ ನಾವು ಕೂಡ ಇನ್ಫ್ಲುಯೆನ್ಸ್ ಆಗ್ತೀವಿ. ಅಯ್ಯೋ, ಅವರು ಇಷ್ಟು ಚಾಟಿಂಗ್ ಮಾಡ್ತಾ ಇದಾರೆ, ಅವರು ಇಷ್ಟೆಲ್ಲ ಕೆಲಸ ಮಾಡಿ ಅವ್ರ ಕೈಲಿ ಸಾಧ್ಯ ಇದೆ ಅಂದ್ರೆ ಯಾಕೆ ನನ್ನ ಕೈಲಿ ಸಾಧ್ಯ ಇಲ್ಲ, ಸೊ ನಾನು ಸಹ ಮಾಡುವಂಥದ್ದು. ಆಗ ನಮಗೆ ಸ್ಪಿರಿಚುವಲ್ ಬಾಡಿ ಸಹ ಸಿಗೋ ಚಾನ್ಸ್ ಇದೆ. ಬಟ್ ಆದ್ರೆ ನಾವು ಅದೇ ಲೋವರ್ ಕಾನ್ಶಿಯಸ್ ಅಲ್ಲಿ ಹೋದ್ರೆ ಮತ್ತೆ ಏನಾಗುತ್ತೆ, ಪತನ ಆಗ್ಬೋದು. ನಾವು ಮನುಷ್ಯನಿಂದ ಪ್ರಾಣಿ ಆಗೋ ಚಾನ್ಸಸ್ ಸಹ ಇದೆ. ಇಲ್ಲಿ ಭಗವಂತ ಹೇಳುವಂಥದ್ದು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಅಂದ್ರೆ ಪ್ರಾಣಿಗಳ ಲೈಫ್ ತುಂಬಾ ಕಡಿಮೆ ಫ್ರೀಡಮ್ ಇರುವಂತದ್ದು, ಅಂದ್ರೆ ಯಾವಾಗ್ಲೂ ಭಯದಲ್ಲಿ ಇರುವಂತದ್ದಂತೆ. ಜಾಸ್ತಿ ಪ್ರಾಣಿಗಳು ಭಯ ನೋಡಿಬೇಕಾದ್ರೆ ನೀವು ಸಣ್ಣ ಯಾವುದೇ ಒಂದು ಮನೆಯಲ್ಲಿ ಇರುವಂತದ್ದು ಇದಿರ್ಬೋದು, ಅಥವಾ ಜಿರಳೆ ಅಥವಾ ಹಲ್ಲಿನೂ ಇರ್ಬೋದು, ನಾವ್ ಒಂದ್ ಸ್ವಲ್ಪ ಹತ್ರ ಹೋದ್ರೆ ಅವು ಹೇಗೆ ಭಯ ಪಡ್ತಾವಲ್ಲ, ಯಾವುದೇ ಒಂದು ಪ್ರಾಣಿ ನೋಡ್ಬೋದು ನೀವು. ಅಂದ್ರೆ ಯಾವಾಗ ಅಟ್ಯಾಕ್ ಆಗ್ಬೋದು ಬೇರೆಯವರಿಂದ ಅನ್ನೋದು ಅದು ಇದ್ದೇ ಇರುತ್ತೆ ಅದಕ್ಕೆ ಮನ್ಸಲ್ಲಿ. ಹಾಗಾಗಿ ಅದು ತುಂಬಾ ಒಂದು ಹೀನಾಯ ಒಂದು ಸ್ಥಿತಿ, ಅದು ಪ್ರಾಣಿಯಾಗಿ ಹುಟ್ಟುವಂಥದ್ದು. ಸೊ ನಾವು ಈ ಹ್ಯೂಮನ್ ಲೈಫ್ ಅನ್ನ, ಅಂದ್ರೆ ಈ ಮನುಷ್ಯ ಜನ್ಮನವನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ನಾವು ಇದನ್ನ ಒಳ್ಳೆ ರೀತಿಯಲ್ಲಿ, ಅಂದ್ರೆ ಭಗವಂತ ಕೊಟ್ಟಿರುವಂತದ್ದು ಒಂದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಾವು ಇದನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಸರಿಯಾದ ಒಂದು ಅಸೋಸಿಯೇಷನ್ ಅಲ್ಲಿ ಇರ್ಬೇಕು ನಾವು, ಹಾಗೂ ಅಡ್ವಾನ್ಸ್ ಆಗ್ಬೇಕು ಸ್ಪಿರಿಚುವಲ್ ಅಲ್ಲಿ ಅಂತ. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ಸೊ ಇದು ಪರಮಾತ್ಮ. ಭಗವಂತ ಹೇಳ್ತಾರಂತದ್ದು, ನಾನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇದ್ದೀನಿ ಅಲ್ವಾ. ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ. ಸೊ ಸರ್ವಭೂತ, ಎಲ್ಲರಿಗೂ ನಾನು ಈಶ್ವರ ಅಂದ್ರೆ ತಂದೆ. ಸೊ ಹೃದ್ದೇಶು, ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ಬರೇ ಮನುಷ್ಯ ಅಂತಲ್ಲ, ಎಲ್ಲಾ ಜೀವಿಗಳಲ್ಲಿ ನಾನು ಹೃದಯದಲ್ಲಿದ್ದೀನಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲರ ಹೃದಯದಲ್ಲಿದ್ದೇನೆ. ಸರ್ವಸ್ಯ ಚಾಹಂ, ಎಲ್ಲರಲ್ಲಿಯೂ ಹೃದಯ ಸನ್ನಿವಿಷ್ಟೋ, ಹೃದಯದಲ್ಲಿ ನಾನಿದ್ದೇನೆ. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ನಾನು ಎಲ್ಲರ ಹೃದಯದಲ್ಲಿದ್ದೇನೆ, ಪರಮ ಪ್ರಭು. ಸೊ ಭಗವಂತಂದು ಏನು, ನನ್ನ ಕೆಲಸ ಏನು, ಭಗವಂತ ಹೇಳುವಂಥದ್ದು ಪರಮಾತ್ಮನ ಕೆಲಸ ಏನು, ಎರಡೇ ಕೆಲಸ. ಒಂದು ಉಪದೃಷ್ಟ ಅಂದ್ರೆ ನೋಡುವಂಥದ್ದು. ನಾವು ಮಾಡುವಂತ ಎಲ್ಲಾ ಆಕ್ಟಿವಿಟಿನ ಭಗವಂತ ಅಕೌಂಟ್ ಇಟ್ಕೊಳ್ತಾನೆ. ಸೊ ಹಾಗಾಗಿ ನಮಗೆ ಯಾಕೆ ನಾವು ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಅನುಭವಿಸುವಂಥದ್ದು ಅಂದ್ರೆ ನಮ್ಮ ಎಲ್ಲಾ ಅಕೌಂಟ್ ಇದೆ ದೇವರ ಹತ್ರ. ಸೊ ನಾವೇನ್ ಮಾಡಿದೀವಿ ಅದನ್ನ ನಾವು ಅನುಭವಿಸ್ತಾ ಇದೀವಿ. ಸೊ ಉಪದೃಷ್ಟ ಅಂದ್ರೆ ಎಲ್ಲವನ್ನ ನೋಡುವಂಥದ್ದು ಭಗವಂತ. ನಾವ್ ಯಾರು ಇಲ್ಲ ಅನ್ಕೊಳ್ಬೋದು, ಈ ಕೋಣೆಯಲ್ಲಿ ಯಾರಿಲ್ಲ ಅಂತ, ಆದ್ರೆ ನಮ್ಮ ಜೊತೆ ಭಗವಂತ ಇದ್ದಾನೆ, ಅದನ್ನ ನಾವು ಮರಿತೀವಿ. ಸೊ ಪರಮಾತ್ಮ. ಇನ್ನೊಂದು ಹನುಮಂತ ಅಂದ್ರೆ ಅಪ್ರೂವ್ ಮಾಡುವಂಥದ್ದು ಎಲ್ಲವನ್ನು, ತಥಾಸ್ತು. ಸೊ ನಾವೇನು ಇಚ್ಛೆ ಪಡ್ತೀವಿ ಅದನ್ನ ಇದ್ ಮಾಡುವಂಥದ್ದು. ಸೊ ನನಗೆ ಅಂತ ಹೇಳಿ ಜಾಸ್ತಿ ನನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲ, ತುಂಬಾ ಲಿಟಲ್ ಇಂಡಿಪೆಂಡೆನ್ಸ್. ಅಂದ್ರೆ ಏನಂತಾರೆ, ಇಚ್ಛೆ ಮಾಡುವಂಥದ್ದು ಅಂದ್ರೆ ವಿಲ್ ಪವರ್ ಏನಿದೆ ಅದು ತುಂಬಾ ಕಮ್ಮಿ ನಮಗೆ. ಅಂದ್ರೆ ಲಿಟಲ್ ಇಂಡಿಪೆಂಡೆನ್ಸ್ ದೇವ್ರು ಕೊಟ್ಟಿರುವಂತದ್ದು. ವಿಲ್ ಅಲ್ಲ, ಸಾರಿ, ಇಂಡಿಪೆಂಡೆನ್ಸ್ ನಮಗೆ ತುಂಬಾ ಕಮ್ಮಿ. ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಒಂದು ದನವನ್ನ ನಾವು ಕಟ್ಟಿರ್ತೀವಿ, ಅದು ಸ್ವಲ್ಪ ದೂರ ಹೋಗ್ಬೋದು ಅಷ್ಟೇ. ಆ ಹಗ್ಗ ಎಷ್ಟು ದೂರ ಇದೆ ಅಷ್ಟು ದೂರ ಮಾತ್ರ ಹೋಗ್ಬೋದು, ಅಷ್ಟೇ ಅದರ ಲಿಮಿಟ್. ಅದೇ ರೀತಿ ನಮಗೂ ಅಷ್ಟೇ, ಈ 3 ಗುಣಗಳಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ. ಆ ಒಂದು ಇದ್ರಲ್ಲೇ ಇರ್ತೀವಿ ನಾವು. ಅದರಿಂದ ನಮಗೆ ಹೊರಗಡೆ ಬರಕ್ಕೆ ಅಷ್ಟು ಸುಲಭ ಇಲ್ಲ ದೇವರ ಇದೆಲ್ಲ. ಸೊ ಹಾಗಾಗಿ ನಾವು ಆಲ್ವೇಸ್ ದೇವರ ಮೇಲೆ ಡಿಪೆಂಡೆಂಟ್. ಸೊ ಈಗ ಅಂದ್ರೆ ಪ್ರಾಣಿಗಳಿಗೆ ಇದು ಇನ್ನೂ ಕಮ್ಮಿ, ಅವರಿಗೆ ಈ ಇಂಡಿಪೆಂಡೆನ್ಸೇ ಇಲ್ಲ. ಈಗ ಹೇಗೆ ಅಂದ್ರೆ, ಈಗ ಚಾಯ್ಸ್ ಇಲ್ಲ ಅವರಿಗೆ. ಈಗ ನನಗಾದ್ರೆ ನಾನು ಡಿಸೈಡ್ ಮಾಡ್ಬೋದು ನಾನು ಏನನ್ನ ತಿನ್ಬೇಕು, ನಾನು ಏನನ್ನ ನೋಡ್ಬೇಕು. ಸೊ ಅವ್ರಿಗೆ ಆತರ ಆಪ್ಷನ್ನೇ ಇಲ್ಲ ಅಲ್ವಾ. ಈಗ ಒಂದು ಹುಲಿಗೆ ಆಹಾರವನ್ನ ಅದು ಬೇಟೆ ಮಾಡಿ ತಿನ್ಬೇಕಾದ್ರೆ ಅದು ಬೇಟೆಯನ್ನೇ ಮಾಡ್ಬೇಕು. ಅದು ಇಲ್ಲ ನಾನು ಮಾಂಸಾಹಾರಿ ತಿನ್ನಲ್ಲ, ನಾನು ಸಸ್ಯಾಹಾರಿ ಮಾತ್ರ ತಿಂತೀನಿ ಅಂತ ಹೇಳಿದ್ರೆ ಅದಕ್ಕೆ ಬದುಕಿರಕ್ಕಾಗಲ್ಲ. ಆದ್ರೆ ನನಗೆ ಚಾಯ್ಸ್ ಇದೆ ಅಲ್ವಾ, ದೇವ್ರ ಚಾಯ್ಸ್ ಕೊಟ್ಟಿದ್ದಾನೆ. ಈ ಚಾಯ್ಸ್ ಕೊಟ್ಟಿರುವಂತದ್ದು ನಮಗೆ ಮಾತ್ರ. ಬಟ್ ಅವರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಲಾಸ್ ಎಲ್ಲ, ಅಂದ್ರೆ ನೇಚರ್ ಲಾಸ್ ತುಂಬಾ ಸ್ಟ್ರಿಕ್ಟ್ ಇದೆ. ಪ್ರಾಣಿಗಳಿಗೆ ಅದು ತುಂಬಾ ಕಷ್ಟ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಸೊ ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ರೆ
ನಾನು ಅಂದ್ರೆ ಮನುಷ್ಯನ ಈಗ ಮನುಷ್ಯನ ಇದ್ರಲ್ಲಿ ಇದ್ದೀನಿ, ಬಟ್ ನನಗೆ ಸ್ಪಿರಿಚುವಲ್ ಬಾಡಿ ಸಹ ಸಿಗ್ಲಿಕ್ಕೆ ಸಾಧ್ಯ. ಹಾಗೂ ನಾನು ಅಂದ್ರೆ ಅದ್ರ ಅರ್ಥ ಏನು, ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಾನು ಹೊರಗಡೆ ಬರ್ಬೋದು ಈ ಜ್ಞಾನವನ್ನ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡ್ರೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಸೊ ನಿಷ್ಕಾಮ ಕರ್ಮ ಬೇರೆ ಬೇರೆ ರೀತಿಯನ್ನ ಭಗವಂತನನ್ನ ಪಡೆಯುವುದಕ್ಕೆ ಬೇರೆ ಬೇರೆ ಮಾರ್ಗಗಳು. ಸೊ ಅಂದ್ರೆ ವೇದ ಧ್ಯಾನದಿಂದ ಇರ್ಬೋದು, ಅಥವಾ ಧ್ಯಾನ ಮಾಡೋದ್ರಿಂದ ಕೆಲವು ಜನ ಇಲ್ಲಿ ನೋಡ್ಬೋದು ನಾವು, ಅಂದ್ರೆ ಅಷ್ಟಾಂಗ ಯೋಗ ಎಲ್ಲ ಮಾಡಿ ಭಗವಂತನನ್ನ ಪಡೆಯುವಂಥದ್ದು. ಅಥವಾ ಇನ್ನು ಕೆಲವರು ತಮ್ಮ ಕರ್ಮದಿಂದ ನಿಷ್ಕಾಮ ಕರ್ಮ, ಯಾವುದೇ ಒಂದು ಫಲಾಪೇಕ್ಷಿತ ಆಸೆ ಇಲ್ಲದೆ ಭಗವಂತನಿಗೋಸ್ಕರನೇ ಅವರ ಜೀವನವನ್ನ ಮುಡಿಪಾಗಿಟ್ಟಿರ್ತಾರೆ, ಭಗವಂತನಿಗೋಸ್ಕರನೇ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ಅಂತವರು ನಿಷ್ಕಾಮ ಕರ್ಮಿಗಳು ಅಂತ. ಸೊ ಆ ರೀತಿಯಲ್ಲಿ ಸಹ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನ ಪಡೆಯಬಹುದು ಅಂತ ಭಗವಂತ ಹೇಳ. ಅನ್ಯೇ ತ್ವೇ ಮಮ ಜಾನಂತಹ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯು ಶ್ರುತಿಪರಾಯಣಾಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಇಲ್ಲಿ ಸಹ ಕೃಷ್ಣ ಕೂಡ ನೋಡಿ ವ್ಯಾಲಿಡೇಟ್ ಮಾಡುವಂತದ್ದು ಆಚಾರ್ಯರಿಂದ, ಅಂದ್ರೆ ಸರಿಯಾದ ಒಂದು ಬೋನಫೈಡ್ ಆಚಾರ್ಯ. ನಾವು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ 4ನೇ ಅಧ್ಯಾಯದ ಲಾಸ್ಟ್ ಶ್ಲೋಕ ಸಹ ಹೇಳುವಂತದ್ದು, 34ನೇ ಶ್ಲೋಕ. ನಾವು ಒಂದು ಬೋನಫೈಡ್ ಆಚಾರ್ಯರನ್ನ ಮೊರೆ ಹೋಗಿ ಅವರಿಂದ ತಿಳ್ಕೋಬೇಕು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡುವಂಥದ್ದು ಕಪಿಲ ಮುನಿ ದೇವಾಹುತಿ ಹಾಗೂ ಕರ್ದವ ಮುನಿಯವರ ಮಗ ಹಾಗೂ ಕೃಷ್ಣನ ಇನ್ಕಾರ್ನೇಷನ್. ಸೊ ಅವರೇ ಸಾಂಖ್ಯ ಫಿಲಾಸಫಿ ಕೊಟ್ಟಿರುವಂತದ್ದು. ಇವರು ತಾಯಿಗೆ ಈ ಜ್ಞಾನವನ್ನ, ಸೊ ತಾಯಿಗೆ ಬೇರೆ ವೇದವನ್ನೆಲ್ಲ ಓದ್ಲಿಕ್ಕೆ ಆಗಲ್ಲ ಅಲ್ವಾ, ಸೊ ಅವಳಿಗೆ ಅವರು ಹೇಳುವಂಥದ್ದು. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು, ಕೇಳಿ ಸಹ ಒಬ್ರು ಇದನ್ನ ತಿಳ್ಕೋಬಹುದು. ಯಾರಿಗೆ ತಿಳಿದಿರುತ್ತೆ ಅಂದ್ರೆ ಒಬ್ರು ಸರಿಯಾದ ಆಚಾರ್ಯ. ಈಗ ನಾವು ಪ್ರಭುಪಾದ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೀವಲ್ವಾ. ಸೊ ಇದರಿಂದಲೂ ಸಹ ಒಬ್ರು ಹುಟ್ಟು ಸಾವಿಂದ ದಾಟಬಹುದು ಅಂತ ಭಗವಂತ ಹೇಳೋದು. ಯಾವತ್ ಸಂಜಾಯತೆ ಕಿಂಚೇತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸೊ ಯಾವುದೇ ಒಂದು ಅಂದ್ರೆ ಈ ಯಾವುದೇ ಆಗ್ತಾ ಇರುವಂತದ್ದು ಈ ಪ್ರಪಂಚದಲ್ಲಿ ಏನೇ ಆಗ್ಬೋದು, ಅದು ಚರ ಅಥವಾ ಅಚರ, ಅದರಲ್ಲಿ ಆಗುವಂತ ಯಾವುದೇ ಬದಲಾವಣೆ ಎಲ್ಲದಕ್ಕೂ ಕಾರಣ ಯಾವುದು, ಈ ಒಂದು ನನ್ನ ಕ್ಷೇತ್ರ ಅಂದ್ರೆ ದೇಹ ಹಾಗೂ ಕ್ಷೇತ್ರಜ್ಞ ಅದರಲ್ಲಿ ವಾಸಿಸುವಂತ ಒಬ್ಬ ಆತ್ಮ, ಇವು ಇಬ್ಬರಿಂದನೇ ಇಲ್ಲಿ ಆಗುವಂತದ್ದೆಲ್ಲ ಒಂದು ಚರಾಚರದಲ್ಲಿ ಆಗುವಂತ ಯಾವುದೇ ಒಂದು ಬದಲಾವಣೆಗೆ ಕಾರಣ. ಈಗ ನಾವು ನೋಡಿದ್ವಿ ಆ 24 ಎಲಿಮೆಂಟ್ಸ್ ಅಲ್ವಾ, ಅದರಲ್ಲಿ ಹೇಗೆ ನಮ್ಮ ಎಲ್ಲ ಸುಖ ದುಃಖ, ಹೇಟ್ರೆಡ್, ಡಿಸೈರ್, ಇಚ್ಛೆ ದ್ವೇಷ ಇದೆಲ್ಲ ಬರುವಂತದ್ದು ಆ 24 ಎಲಿಮೆಂಟ್ಸ್ ಇಂದ ಅಂತೇಳಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಸೊ ಈಗ ಅಂದ್ರೆ ಪರಮಾತ್ಮನನ್ನ ಎಲ್ಲರಲ್ಲಿ ನೋಡುವಂಥದ್ದು ಅಲ್ವಾ. ಅಂದ್ರೆ ಈಗ ಬೇರೆಯವರಲ್ಲಿ ಸಹ ಅಂದ್ರೆ ಆ ಲೆವೆಲ್ಗೆ ಬರ್ಬೇಕಿದ್ರೆ ನಾವು ತುಂಬಾ ಅಂದ್ರೆ ಭಕ್ತಿಯಲ್ಲಿ ಅಂದ್ರೆ ದೇಹವಲ್ಲ ಆತ್ಮ ಅಂತ ತಿಳ್ಕೊಂಡ್ರೆ ಸಾಲದು, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೇಕು. ಹಾಗೂ ಬೇರೆ ಒಂದು ಜೀವಿಗಳ ಮೇಲೂ ಸಹ ನಮಗೆ ಆ ಸಹಾನುಭೂತಿಯನ್ನ ಬೆಳೆಸ್ಕೊಳ್ಬೇಕು. ಆಗ ನಾವು ಗ್ರಾಜುವಲಿ ಆ ಒಂದು ಹೈಯೆಸ್ಟ್ ಪ್ಲಾಟ್ಫಾರ್ಮಿಗೆ ಹೋಗ್ಬೋದು. ಸೊ ಆಗ ನಾವು ಬೇರೆ ಎಲ್ಲಾ ಜೀವಿಗಳಲ್ಲೂ ಪರಮಾತ್ಮನನ್ನ ನೋಡ್ತೀವಿ. ಇಲ್ಲಿ ಭಗವಂತ ಹೇಳುವಂಥದ್ದು, ದೇಹದಲ್ಲಿರುವ ಜೀವನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಸೊ ಆಗ ಅವನು ಹಾಗೆ ನೋಡುವಾಗ ನಿಜವಾಗಿ ನೋಡ್ತಾನೆ ಅಂತ ಹೇಳಿ. ಸಮಂ ಪಶ್ಯನ್ನಿ ಸರ್ವತ್ರ ಸಮವಸ್ಥಿತಮೀಶ್ವರಂ
ನಹೀನಸ್ಯಾತ್ಮನ್ ಆತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನ ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನ ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ ಅಂತ ಹೇಳಿದ್ರೆ, ಈ ಅವನ ಮನಸ್ಸಿಂದ ಅವನನ್ನ ಇಲ್ಲಿ ಹೇಳ್ತಾ ಇರುವಂತದ್ದು, ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳಲ್ಲ. ಅಂದ್ರೆ ಅವನಿಗೆ ಯಾವಾಗ್ಲೂ ಅವೇರ್ ಇರುತ್ತೆ, ಪರಮಾತ್ಮ ಇದ್ದೇ ಇದ್ದಾನೆ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಂದ್ರೆ, ಈಗ ಒಂದು ಮಗುಗೆ ಒಂದು ಮಗು ತುಂಟಾಟ ಜಾಸ್ತಿ ಯಾವಾಗ ಅಂದ್ರೆ ತಂದೆ ತಾಯಿ ಮನೇಲಿ ಇಲ್ಲ ಅನ್ನುವಾಗ ಅದು ತುಂಬಾ ಚೇಷ್ಟೆ ಮಾಡ್ತಾ ಇರ್ತದೆ. ಅದೇ ತಂದೆ ಇದ್ದಾರೆ, ಅಮ್ಮ ಇದ್ದಾರೆ ಅಂತ ಗೊತ್ತಾದಾಗ ಕಡಿಮೆ ಮಾಡುತ್ತಲ್ವಾ. ಅದೇ ರೀತಿ ನಮ್ಗೆ ಯಾವಾಗ್ಲೂ ಅವೇರ್ ಇದ್ದಾಗ, ಭಗವಂತ ನನ್ ಜೊತೆ ಇದ್ದೇ ಇದ್ದಾನೆ ಪರಮಾತ್ಮ ಅಂತ ಅನ್ನುವಾಗ, ನಾನು ಯಾವುದೇ ಒಂದು ಬೇಡದ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಡಲ್ಲ. ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಅಂದ್ರೆ ಯಾವಾಗ್ಲೂ ಅವನು ಬೇರೆಯವರಲ್ಲಿ ಸಹ ಒಂದೇ ಸಮನಾಗಿ ಪರಮಾತ್ಮನನ್ನ ಕಾಣ್ತಾ ಇರ್ತಾನೆ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತತಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ ಅಂತ ಹೇಳಿದ್ರೆ, ನಾನು ಆಕ್ಚುಲಿ ಇರುವಂತದ್ದು ಒಂದು ರೋಬೋಟ್ ಒಳಗಡೆ, ನನ್ನ ಆತ್ಮ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅಂದ್ರೆ ಇಟ್ ಲೈಕ್ ಒಂದು ತುಂಬಾ ಅಂದ್ರೆ ಟ್ರ್ಯಾಪ್ ಆಗಿದೆ ಅದು ಒಂದ್ ಕಡೆ. ಈಗ ನೋಡಿ, ಇಲ್ಲಿ ಆತ್ಮವನ್ನ ನೋಡ್ಬೋದು, ಆತ್ಮ ಇಲ್ಲಿ ಇದೆ, ಆದ್ರೆ ಬೇರೆ ಎಲ್ಲ ಮಾಡ್ತಾ ಇರುವಂತದ್ದು, ಎಲ್ಲ ಆಕ್ಟಿವಿಟೀಸ್ ಮಾಡುವಂತದ್ದು ನನ್ನ ಇಂದ್ರಿಯಗಳೇ ಅಲ್ವಾ. ಈಗ ಆತ್ಮ ಆಕ್ಚುಲಿ ಇಂಡಿಪೆಂಡೆಂಟ್, ಆದ್ರೆ ನಾನು ಈ ಮೆಷಿನ್ ಅಲ್ಲಿ ಈ ಒಂದು ಭಗವಂತ ಹೇಳುವಂತದ್ದು ಇಲ್ಲಿ ಅದು ತಾನು ಏನನ್ನು ಮಾಡುವುದಿಲ್ಲ, ಇದು ಐಹಿಕ ಪ್ರಕೃತಿಯಿಂದ ಆಗಿದೆ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಅಂದ್ರೆ, ನಾವು ಆತ್ಮ ಏನನ್ನು ಮಾಡುವುದಿಲ್ಲ. ಆತ್ಮಕ್ಕೆ ಆಕ್ಚುಲಿ ಅದರದೇ ಆದ ಕಣ್ಣಿದೆ, ಎಲ್ಲವೂ ಇದೆ. ಆತ್ಮಕ್ಕೆ ಸ್ಪಿರಿಚುವಲ್ ಆರ್ಗನ್ಸ್ ಇದೆ. ಬಟ್ ಆದ್ರೆ ಏನಾಗಿದೆ, ಈಗ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ದೇಹದಲ್ಲಿ ಇರೋದ್ರಿಂದ ನಾನು ಡಿಪೆಂಡ್ ಆಗಿದ್ದೀನಿ. ನನ್ನ ಕಣ್ಣಿಗೆ ಅಂದ್ರೆ ಭೌತಿಕವಾಗಿರುವಂತ ಒಂದು ಆ ಕಣ್ಣಲ್ಲೇ ನಾನು ನೋಡ್ಬೇಕು, ಅದೇ ಕಿವಿಯಲ್ಲೇ ಕೇಳ್ಬೇಕು, ಆ ರೀತಿ. ಇಲ್ಲದಿದ್ರೆ ನಮಗೂ ಭಗವಂತನ ತರ ಆಕ್ಚುಲಿ ನಮಗೆ ಟ್ರಾನ್ಸೆಂಡೆಂಟಲ್ ಸೆನ್ಸಸ್ ಇದೆ, ಬಟ್ ಅದು ನಮಗೆ ಈಗ ದೇಹದಿಂದ ಆಗ್ತಾ ಇಲ್ಲ. ಸೊ ಅಂತ ಹೇಳಿದ್ರೆ, ಈಗ ಹೇಗೆ ಇದು ವರ್ಕ್ ಆಗ್ತಾ ಇದೆ ಅಂತಂದ್ರೆ, ಈಗ ನಾವೊಂದು ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತೀರಾ, ನೀವು ಕಾರ್ ಕಲಿಯಕ್ ಹೋಗ್ತೀವಿ. ಕಾರ್ ಕಲಿಯುವಾಗ ಏನ್ ಮಾಡ್ತಾರೆ, ಮೊದ್ಲಿಗೆ ನಮಗೆ ಕಂಟ್ರೋಲ್ ಕೊಡಲ್ಲ ಅಲ್ವಾ. ಕಂಟ್ರೋಲ್ ಎಲ್ಲ ಇನ್ಸ್ಟ್ರಕ್ಟರ್ ಹತ್ರ ಇರುತ್ತೆ. ನಾವು ಜಸ್ಟ್ ರೋಡ್ ಫೋಕಸ್ ಮಾಡ್ತಾ ಇರ್ತೀವಿ ಡ್ರೈವಿಂಗ್ ಕಲಿಯುವಾಗ. ಸೊ ಕ್ಲಚ್ ಮತ್ತೆ ಗೇರು ಕಂಟ್ರೋಲ್ ಎಲ್ಲ ಅವ್ರ ಇನ್ಸ್ಟ್ರಕ್ಟರ್ ಹತ್ರ ಇರುತ್ತಲ್ವಾ, ನಮ್ ಕೈಯಲ್ಲಿ ಏನಿರಲ್ಲ. ಸೊ ಅದೇ ರೀತಿ ಇಲ್ಲಿ ಸೊ ಅಂದ್ರೆ ಇದು ಆತ್ಮದ ಕೈಯಲ್ಲಿ ಇರುವಂತದ್ದು. ಅಂದ್ರೆ ಇದು ಆತ್ಮ ಜಸ್ಟ್ ಡಿಸೈರ್ ಮಾಡುವಂತದ್ದು, ಬಟ್ ಅದರ ಕೈಯಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಇದು ಅಂದ್ರೆ ರಿಯಲ್ ಪರಮಾತ್ಮನ ಒಂದು ನಿರ್ದೇಶನದಲ್ಲಿ. ಅಂದ್ರೆ ಪರಮಾತ್ಮ ಯಾವಾಗ ನಮ್ಮ ಆತ್ಮಕ್ಕೆ ನಿರ್ದೇಶನ ಮಾಡ್ತಾನೆ ಅಂದ್ರೆ, ನಾವು ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಆಗ ನಮಗೆ ಸರಿಯಾದ ನಿರ್ದೇಶನ ಕೊಡ್ತಾನೆ. ಆಗ ಆತ್ಮವು ನಿರ್ದೇಶನ ಮಾಡಿರುವಂತೆ ನಮ್ಮ ಇಂದ್ರಿಯಗಳು ಹಾಗೂ ಮನಸ್ಸೆಲ್ಲ ನಡೆಯುವಂಥದ್ದು. ಇಲ್ಲ ಅಂತ ಹೇಳಿದ್ರೆ, ನಾವೀಗ ಏನಂದ್ರೆ, ಆತ್ಮ ಸಹ ಮಲಗಿರೋ ಸ್ಟೇಜ್ ಅಲ್ಲೇ ಇರುತ್ತೆ, ಸ್ಲಂಬರ್ ಅಂದ್ರೆ ಆಕ್ಟಿವ್ ಇಲ್ಲ. ಅವೇಕ್ ಇದೆ, ಆದ್ರೆ ನಮಗೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಮನಸ್ಸು ಹೇಳಿದನ್ನ ನಾವು ಮಾಡ್ತಾ ಇರ್ತೀವಿ, ಇಂದ್ರಿಯಗಳು ಹೇಳಿದನ್ನ ನಾವು ಪೂರೈಸ್ತಾ ಇರ್ತೀವಿ. ಅಂದ್ರೆ ನಮಗೆ ಆತ್ಮದ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ. ಬಟ್ ಯಾವಾಗ ನಾವು ಆತ್ಮ ಅವೇಕ್ ಆಗತ್ತೆ, ಆವಾಗ ಸರಿಯಾದ ರೀತಿಯಲ್ಲಿ ಈ ಒಂದು ದೇಹವನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ಈ ದೇಹ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಸೊ ಹಾಗಾಗಿ ಅದನ್ನ ಭಗವಂತನ ಒಂದು ಕಾರ್ಯದಲ್ಲೇ ನಿರ್ವಹಿಸ್ಬೇಕಂತ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಯಾರ ನೊಡೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆ ಬೆರೆಯುವುದಿಲ್ಲ. ಸೊ ಹೇಗೆ ಈಗ ಆತ್ಮ ದೇಹದ ಜೊತೆ ಬೆರೆಯಲ್ಲ ಅಂದ್ರೆ, ಈಗ ಈ ದೇಹದ ಯಾವುದೇ ಒಂದು ಈಗ ರಕ್ತ ಇರ್ಬೋದು, ಅಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತದ್ದು ಬ್ಲಡ್ ಜೊತೆ ಅದು ಸೇರಲ್ಲ ಅಲ್ವಾ, ಆತ್ಮ ಸೇರಲ್ಲ. ಈಗ ದೇಹ ಬಿಡುವಾಗ ಆತ್ಮ ಬೇರೆ ಹೋಗುತ್ತೆ. ಸೊ ಅದ್ರಲ್ಲಿ ಅದು ಅಂಟ್ಕೊಳ್ಳಲ್ಲ ಯಾವ್ದಕ್ಕೂ. ಅದನ್ನ ಇಲ್ಲಿ
ಹೇಗೆ ಭಗವಂತ ಅದನ್ನ ಕಂಪ್ಯಾರಿಸನ್ ಕೊಡ್ತಾ ಇರೋಂಥದ್ದು ಅಂದ್ರೆ ಆಕಾಶಕ್ಕೆ. ಆಕಾಶ ಹೇಗೆ ಯಾವ್ದಕ್ಕೂ ಅಂಟಲ್ಲ. ಈಗ ಆಕಾಶವನ್ನ ನೋಡುವಾಗ ನಮಗೆ ಅದು ನೀರಿಗೆ ಅಂಟಿರೋ ತರ ಕಾಣ್ಬೋದು, ಅಥವಾ ಯಾವುದೇ ಒಂದು ಗಾಳಿ ಅಥವಾ ಧೂಳಿಗೆ ಎಲ್ಲ, ಈಗ ಗಾಳಿ ಇರುತ್ತೆ, ಯಾವುದೇ ಒಂದು ಆಕಾಶಕ್ಕೆ ಅದು ಅಂಟಲ್ಲ. ಅದೇ ರೀತಿ ಆತ್ಮಕ್ಕೆ ಸಹ ನಮ್ಮ ದೇಹದಲ್ಲಿ ಇರೋ ಯಾವುದೇ ವಸ್ತುಗಳು ಸಹ ಆತ್ಮಕ್ಕೆ ಅಂಟಕ್ಕಾಗಲ್ಲ. ಅಂದ್ರೆ ಆತ್ಮ ಇರುವಂತದ್ದು ಅಷ್ಟು ಸಣ್ಣ ಅಲ್ವಾ, ಆತ್ಮ ಇರುವಂತದ್ದು ಅಷ್ಟು ಸಣ್ಣ, ತುಂಬಾ ಮೈನ್ಯೂಟ್. 1/10,000 ಪಾರ್ಟ್ ಆಫ್ ಟಿಪ್ ಆಫ್ ಹೇರ್ ಅಂತಾರಲ್ಲ, ಅಂದ್ರೆ ಒಂದು ಕೂದಲ್ನ ತುದಿಯನ್ನ 10,000 ಭಾಗ ಮಾಡಿದ್ರೆ ಒಂದು ಭಾಗ ಅಂತೆ ಅದು ಆತ್ಮ. ಯಥಾ ಪ್ರಕಾಶಯತ್ಯೇಕ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭರತವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಈಗ ನಮ್ ದೇಹ ಆತ್ಮ ಇದೆ ಅನ್ನೋದು ಗೊತ್ತಾಗುವಂತದ್ದು ಹೇಗೆ ಅಂದ್ರೆ ನಮ್ಮ ಒಂದು ಪ್ರಜ್ಞೆಯಿಂದ. ಈಗ ನಮಗೆ ಏನಾದ್ರೂ ಚೂಟಿದ್ರೆ, ಯಾರಾದ್ರೂ ನಮಗೆ ಗಿಲ್ಲಿದ್ರೆ ಅಲ್ವಾ, ನಮಗೆ ಪೇನ್ ಗೊತ್ತಾಗತ್ತೆ. ಹೇಗೆ ಗೊತ್ತಾಗುವಂಥದ್ದು? ಅದು ಕಾನ್ಶಿಯಸ್ನೆಸ್ ಇದೆ, ಅಂದ್ರೆ ಪ್ರಜ್ಞೆ ಇದೆ ನಮಗೆ. ಸೊ ಆ ಪ್ರಜ್ಞೆ ಇಲ್ಲದೆ ಇದ್ರೆ ಈಗ ಏನು ಡಿಫ್ರೆನ್ಸ್? ಒಂದು ಸತ್ತ ದೇಹಕ್ಕೂ ಒಂದು ಬದುಕಿರೋ ದೇಹಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಅದು ಪ್ರಜ್ಞೆನೆ ಅಲ್ವಾ. ಸತ್ತ ದೇಹಕ್ಕೆ ಏನ್ ಮಾಡಿದ್ರು ಗೊತ್ತಾಗಲ್ಲ, ಯಾಕೆಂದ್ರೆ ಆತ್ಮ ಇಲ್ಲ. ಆತ್ಮದ ಸೂಚನೆ, ಆತ್ಮ ಇದೆ ಅಂತ ಗೊತ್ತಾಗೋದು ಹೇಗೆ ನಮಗೆ? ಅಲ್ಲಿ ಪ್ರಜ್ಞೆ ಇದ್ರೆ ಅದು ಆತ್ಮ ಇದೆ ಅಂತ ಅರ್ಥ. ಸೊ ಈಗ ಆದ್ರೆ ನಾವೆಲ್ಲ ಏನು ಅನ್ಕೊಂಡಿರೋದು, ಈಗ ತುಂಬಾ ಜನ ದೇಹ ಹೋದ್ಮೇಲೆ ಎಲ್ಲ ಹೋಯ್ತು, ದೇಹದಲ್ಲೇ ಇರುವಂತದ್ದೆಲ್ಲ ಅಂತ. ಈಗ ದೇಹ ಸತ್ತಾಗ ಯಾಕೆ ಜನ ಅಷ್ಟೊಂದು ಅಳುವಂಥದ್ದು ಅಂದ್ರೆ ದೇಹದ ಅಂದ್ರೆ ಹೋದ್ರು ಅವರು ಅಂತ. ಆಕ್ಚುಲಿ ಕೃಷ್ಣ ಹೇಳುವಂಥದ್ದೇ 2ನೇ ಅಧ್ಯಾಯದಲ್ಲಿ, ನೀನ್ ಯಾರಿಗೋಸ್ಕರ ಹೇಳ್ತೇವೆ ಅಲ್ವಾ, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ. ಸೊ ನೀನಾಗ್ಲಿ ನಾನಾಗ್ಲಿ ಯಾರು ಸಾಯಲ್ಲ ಅಂತ ಕೃಷ್ಣ ಹೇಳುವಂಥದ್ದು. ಅಥವಾ ಈ ರಾಜರು ಯಾರಿದ್ದಾರೆ ಅವ್ರು ಯಾರು ಸಾಯಲ್ಲ. ಸೊ ಸಾಯುವಂಥದ್ದು ಬರೇ ಈ ಬಾಡಿ ಮಾತ್ರ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಈ ವೇದಿಕ್ ಏಜಲ್ಲೆಲ್ಲ ಅಂತೂ ದೇಹವನ್ನ ಸುಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಆ ದೇಹದ ಒಟ್ಟಿಗೆ ನಮಗೆ ಅಟ್ಯಾಚ್ಮೆಂಟ್ ಇರಬಾರ್ದು, ಆ ದೇಹವನ್ನ ಸುಡ್ತಾ ಇದ್ರು. ಬಟ್ ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಮೈಕಲ್ ಜಾಕ್ಸನ್ ಸತ್ತಾಗ ಅವನನ್ನ ಡಿಗ್ ಮಾಡಿ ಅವನ ಅಂದ್ರೆ ಒಂದು ಬಾಡಿಯನ್ನ ತೆಗ್ದಿದ್ರಂತೆ. ಅಂದ್ರೆ ಅಷ್ಟು ಒಂದು ಅಟ್ಯಾಚ್ಮೆಂಟ್ ದೇಹದ ಮೇಲೆ. ಯಾಕೆ ಅಂದ್ರೆ ಜನ ತಿಳಿಯುವಂಥದ್ದು ದೇಹ ಹೋಗಿದ ತಕ್ಷಣ ಅವನು ಸತ್ತ ಅನ್ನೋ ತರ. ಆಕ್ಚುಲಿ ಅವನು ಸಾಯಲ್ಲ, ದೇಹ ಮಾತ್ರ ಹೋಗುವಂಥದ್ದು. ದೇಹಿನೋಸ್ಮಿ ಅಲ್ಲ ಏನು ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಹ್ಯತಿ. ಧೀರರು ಅದಕ್ಕೆ ಧೃತಿಗೆಡಲ್ಲ ಅಂತ ಭಗವಂತ ಹೇಳುವಂಥದ್ದು. ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಎಲ್ಲರೂ ಅಂದ್ರೆ ನಾವೆಲ್ಲರೂ ಒಂದು ಬಾಲ್ಯಾವಸ್ಥೆಯಿಂದ ಬೇರೆ ಬೇರೆ ಸ್ಟೇಜ್ ಅನ್ನ ಹೋಗಿ, ಅಂದ್ರೆ ಭ್ರೂಣದಲ್ಲಿ ಮಗು ಆಗಿರ್ತೀವಿ, ಅಲ್ಲಿಂದ ನಾವು ಹುಟ್ಟಿ ಬೆಳೆದು ಅಂದ್ರೆ 6 ಸ್ಟೇಜ್ಗಳಲ್ಲಿ ನಾವು ಮತ್ತೆ ಪ್ರಾಯ ಆದ್ಮೇಲೆ ಸಾಯ್ಬೇಕು. ಸೊ ಅದೆಲ್ಲ ಆಗ್ಲೇಬೇಕು. ಸೊ ಅದರಲ್ಲಿ ನಾವು ಧೃತಿಗೆಡ್ಬಾರ್ದು. ಸೊ ನಾವು ಆತ್ಮದ ಭಾವನೆಯಲ್ಲಿ ಇರ್ಬೇಕು ಅಂತ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿಧುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಸೊ ಜ್ಞಾನದ ಕಣ್ಣುಗಳಿಂದ, ಸೊ ನಾವು ಈ ಜ್ಞಾನದ ಕಣ್ಣುಗಳಿಂದ ನೋಡಿದ್ರೆ ಮಾತ್ರ ನಮಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಯಾರು ಈ ಭೇದವನ್ನ, ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು, ಸೊ ಈ ಜ್ಞಾನ ಅಂದ್ರೆ ಏನು, ಜ್ಞಾನವನ್ನ ತಿಳ್ಕೊಳ್ಳೋ ಉದ್ದೇಶ ಏನು? ಈಗ ಅರ್ಜುನನ 6 ಪ್ರಶ್ನೆ ಏನಿತ್ತಲ್ಲ, 6 ಪ್ರಶ್ನೆಯನ್ನ ನಾವು ಮತ್ತೆ ಅವಲೋಕನೆ ಮಾಡಿದ್ರೆ ಅದನ್ನ ತಿಳ್ಕೊಂಡ್ರೆ ನಾವು ಈ ಒಂದು ಅಂದ್ರೆ ಪರ್ಫೆಕ್ಷನ್ ನ ಸಾಧಿಸ್ಬೋದು ಈ ಒಂದು ಲೈಫ್ ಅಲ್ಲೇ. ಸೊ ಹೇಗೆ ಅಂದ್ರೆ ಪರಮ ಗುರಿಯನ್ನ ಮುಟ್ಟುತ್ತಾರೆ. ಸೊ ಅಧ್ಯಾಯದ ಸಾರಾಂಶ: ಅರ್ಜುನನ 6 ಪ್ರಶ್ನೆಗಳು. ಏತದ್ ವೇದಿತುಂ ಇಚ್ಛಾಮಿ, ವಿವರಣೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ, ಈ 3ನ್ನ ಭಗವಂತ ಹೇಳಿದ್ದು. ಕ್ಷೇತ್ರ ಅಂದ್ರೆ ಏನು? ಈ ದೇಹ. ಕ್ಷೇತ್ರಜ್ಞ ಅಂದ್ರೆ 2 ಜನ, ಒಂದು ಆತ್ಮ ಒಂದು ಪರಮಾತ್ಮ. ಹಾಗೂ ಜ್ಞಾನ, ಇವೆರಡರನ್ನ ಹೇಗೆ ಇದು ಕೆಲಸ ಮಾಡುತ್ತೆ ಅದನ್ನ ತಿಳ್ಕೊಳ್ಳುವಂಥದ್ದೇ ಜ್ಞಾನ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ ಹೇಗೆ ಪಡೆಯುವಂಥದ್ದು? ಸೊ ಇದು ಕ್ಷೇತ್ರಜ್ಞಂ ಚಾಪಿ ಮಾಮಿತಿ ಮೈಚಾನನ್ಯ ಯೋಗೇನ, ಭಗವಂತನ ಒಂದು ಭಕ್ತಿ ಸೇವೆಯಿಂದ ತಿಳ್ಕೊಳ್ಬಹುದು ಈ ಜ್ಞಾನವನ್ನ.
ಜ್ಞೇಯಂ ತಿಳಿಯಬೇಕಾದವನು, ಜ್ಞಾನದ ವಸ್ತು, ಸರ್ವತಃ ಪಾಣಿಪಾದಂ ತತ್. ಪ್ರಕೃತಿ ಪುರುಷ ಮತ್ತು ಕೊಡುವಿಕೆ, ಕಾರಣಂ ಗುಣ ಸಂಗೋಸ್ಯ. ಸೊ ಹೇಗೆ ನಾವು ಬೇರೆ ಬೇರೆ ಜನ್ಮಗಳನ್ನ ತಗೊಳ್ಳುವಂಥದ್ದು ಈ ಪ್ರಕೃತಿಯ ಒಟ್ಟಿಗಿನ ಒಂದು ನಮ್ಮ ಸಂಬಂಧದಿಂದ, ಅಂದ್ರೆ ಸಂಘ, ಯಾವ ರೀತಿಯ ಒಂದು ನಾವು ಬಯಕೆಗಳನ್ನ ಇಟ್ಕೊಳ್ತೀವಿ ಆ ರೀತಿಯಾದ ಒಂದು ಪ್ರಕೃತಿ ನಮಗೆ ದೇಹವನ್ನ ಕೊಡುವಂಥದ್ದು. ಜ್ಞಾನದ ದೃಷ್ಟಿ, ಕ್ಷೇತ್ರ ಕ್ಷೇತ್ರಜ್ಞಯೋರ್ ಏವಂ ಅಂತರಂ ಜ್ಞಾನ ಚಕ್ಷುಷ. ಸೊ ಇದನ್ನ ಅಂದ್ರೆ ಹೇಗೆ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ವ್ಯತ್ಯಾಸವನ್ನ ತಿಳ್ಕೊಳ್ಳುವಂಥದ್ದು ಜ್ಞಾನ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಮಾತಾಜಿ. ಧನ್ಯವಾದ. ಕೋಮಾದಲ್ಲಿ ಮನುಷ್ಯ ಇದ್ದಾಗ ಆತ್ಮ ಇರುತ್ತಾ, ದಯವಿಟ್ಟು ತಿಳಿಸಿ. ಹೌದು, ಇರುತ್ತೆ. ಕೋಮಾದಲ್ಲಿ ಇದ್ದಾಗ್ಲೂ ಇರುತ್ತೆ ಅದು ಕಾನ್ಶಿಯಸ್ನೆಸ್. ಹೌದು, ನೀವು ಹೇಳ್ತಾ ಇರೋದು ಕಾನ್ಶಿಯಸ್ನೆಸ್ ಇಲ್ಲ ಅಂತ. ಬಟ್ ಆದ್ರೂ ಕೋಮಾದಲ್ಲಿ ಇದ್ದಾಗ್ಲೂ ಇರುತ್ತೆ. ಇಲ್ಲಾಂದ್ರೆ ಉಸಿರಾಡಲ್ಲ ಮನುಷ್ಯ. ಅಟ್ಲೀಸ್ಟ್ ಬ್ರೀತ್ ಮಾಡ್ತಾ ಇರ್ತಾರಲ್ಲ, ಅದೇ ಅದು ಲೈಫ್ ಇದೆ ಅಂತ, ಲೈಫ್ ಸಿಂಪ್ಟಮ್ ಇದೆ ಅಂತ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಕೃಷ್ಣ ಮಾತಾಜಿ. ಹರೇ ಇದು ಕೃಷ್ಣ. ಸ್ವಲ್ಪ ತುಂಬಾ ಡಿಫಿಕಲ್ಟ್ ಇದೆ ಚಾಪ್ಟರ್, ಅರ್ಥ ಆಗ್ತಾ ಇಲ್ಲ. ಹೌದು ಹೌದು. ಯಾಕಂದ್ರೆ ಈಗ ಪ್ರಜ್ಞೆ, ಜೀವ, ಜೀವಾತ್ಮ, ಆತ್ಮ ಗೊತ್ತಾಗಲ್ಲ. ಹೌದು. ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಅಬೌಟ್ ದಟ್. ಇನ್ನೊಂದ್ ಏನಾಗ್ತದೆ ಅಂತಂದ್ರೆ, ನೀವು ಈ 24 ಎಲಿಮೆಂಟ್ಸ್ ಹೇಳಿದಿರಲ್ಲ, ಈ 24 ಎಲಿಮೆಂಟ್ಸ್ ಅಲ್ಲಿ ಇದು ಈ ಭೂಮಿ, ನೀರು ಇವೇನಿದ್ದಾವ 20 ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಅದು ತನ್ಮಾತ್ರಗಳಾಗ್ಲಿ ಅಥವಾ ಬೇಸಿಕ್ ಎಲಿಮೆಂಟ್ಸ್ ಆಗ್ಲಿ, ನೀರು ಇದು ಎಲ್ಲ. ಆದ್ರೆ ಈ ಅವ್ಯಕ್ತ ಅಂತ ಬರ್ತದಲ್ಲ, ಅವ್ಯಕ್ತ ಅಂತ ಬಂದಾಗ ಒಂದ್ ಕಡೆ ಅವ್ಯಕ್ತ ಅಂದ್ರೆ ಈ ಪ್ರಕೃತಿಯ ತ್ರಿಗಣಗಳು ಕೂಡ ಅವ್ಯಕ್ತ, ಅದನ್ನ ತಗೊಳ್ತಾರೆ. ಇನ್ನೊಂದ್ ಕಡೆ ಏನ್ ತಗೊಳ್ತಾರೆ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಕುಲಚಿತ್ತ ಪ್ರಜ್ಞೆ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಅದು ಅವ್ಯಕ್ತ ಅಲ್ಲ. ಅವ್ಯಕ್ತ ಅಂತ ಹೇಳಿದ್ರೆ ಈ 3 ಗುಣಗಳು ಮಾತ್ರ. ಅನ್ಮ್ಯಾನಿಫೆಸ್ಟೆಡ್ ಅಂತ ಹೇಳಿದ್ರೆ ಈ ರಜೋ ತಮೋ, ಈ 3 ಗುಣಗಳೇನಿದೆ ಅದನ್ನೇ ಹೇಳುವಂತದ್ದು ಪ್ರಧಾನ ಅಂತ ಹೇಳಿ. 3 ಗುಣ ಆದ್ರೆ ಮತ್ತೆ 24 ಆ 3 ಸೇರಿ ಒಂದು ಅಂತ ಹೇಳುವಂತದ್ದು. ಅದೇ ಕನ್ಫ್ಯೂಷನ್. ಅದೇನಂದ್ರೆ ಅದೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದನ್ನ ಒಂದು ಅಂತ ಕನ್ಸಿಡರ್ ಮಾಡ್ತಾರೆ ಅಲ್ಲಿ. ಓಕೆನಾ? ಅನ್ಮ್ಯಾನಿಫೆಸ್ಟೆಡ್ ಪ್ರಧಾನ ಅಂದ್ರೆ ಒಂದು ಅಲ್ಲ, ಅದರಲ್ಲಿ 3 ಬರುವಂತದ್ದು. ಅದರಲ್ಲಿ ಅದು 3 ಅಂತಲ್ಲ, ಅದು ಒಂದೇ ಪ್ರಧಾನ. ಒಂದೇ. ಅದು ಒಂದಂತ ತಗೊಂಡ್ರೆ 21 ಆಗ್ತದಲ್ಲ ಮಾತಾಜಿ. 21 ಹೇಗಾಗತ್ತೆ? ಇರಿ, ಇನ್ನೊಂದ್ಸತಿ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಏನು ಏನಾಯ್ತು ಇದು? ಸಾರಿ, ಇಲ್ಲಿ ಹೋಯ್ತು. ಇಲ್ಲಿ ನೋಡಿ, ಈಗ ಇಲ್ಲಿ ಮೊದ್ಲಿಗೆ 5 ಪಂಚಮಹಾಭೂತ ಆಯ್ತಾ? 5 ಆಯ್ತಲ್ಲ, 5. ಇಲ್ಲಿ ಇದು 5 ನಾಲೆಜ್ ಅಕ್ವೈರಿಂಗ್ ಅಂದ್ರೆ ಮೊದ್ಲಿಗೆ ಇದು ಕಣ್ಣು, ಕಿವಿ, ಮೂಗು, ಬಾಯಿ ಹಾಗೂ ಚರ್ಮ, ಇದು 5 ಆಯ್ತು. 10 ಆಯ್ತಲ್ಲ. ಮತ್ತೆ ವರ್ಕಿಂಗ್ ಸೆನ್ಸಸ್, ಕೆಲಸ ಮಾಡುವಂತದ್ದು, ಕಾರ್ಯ ಮಾಡುವಂತದ್ದು, ಇದೆಲ್ಲ. ಸೊ ಯಾವುದೆಲ್ಲ ಅಂದ್ರೆ ಬಾಯಿ, ಕಾಲು, ಕೈ, ಜನನಾಂಗ ಹಾಗೂ ಮಲಮೂತ್ರ ವಿಸರ್ಜನೆ, ಅಂದ್ರೆ ನಮ್ಮ ರಿಪ್ರೊಡಕ್ಟಿವ್ ಹಾಗೂ ಇವ್ಯಾಕ್ಯುವೇಟಿಂಗ್, ಇದೆರಡು ಆಯ್ತಾ. ಈಗ ಎಷ್ಟು? 15 ಆಯ್ತು. ಮತ್ತೆ ಸೂಕ್ಷ್ಮ ಶರೀರ ಅಂದ್ರೆ ಅದರಲ್ಲಿ ಬರುವಂತದ್ದು ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಅಂದ್ರೆ 3 ಎಷ್ಟಾಯ್ತು? 15, 16, 17, 18 ಆಯ್ತು. 18. ಪ್ರಧಾನ ಅಂದ್ರೆ 20 ಆಯ್ತು. ಪ್ರಧಾನದಲ್ಲಿ ಬರುವಂತದ್ದು 3 ಗುಣಗಳು, ಸತ್ವ, ರಜೋ, ಗುಣ, ಇದು. ಸೊ 20 ಆಯ್ತು. ಇಲ್ಲಿ ಸಾರಿ 20 ಅಲ್ಲ, ಎಷ್ಟು? 5, 5, 10, 15, 16, 17, 19 ಆಯ್ತು. ಇನ್ನು 5 ಸೇರುವಾಗ ಆಯ್ತಲ್ಲ 24. ಇಲ್ಲ, 20 ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ ಮಾತಾಜಿ. ಒಂದನೇದು 5 ಸ್ಥೂಲ ಮೂಲಾಂಶಗಳು, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಅದು 5 ಆಯ್ತಾ. ಆಮೇಲೆ ಸೂಕ್ಷ್ಮ ಮೂಲಾಂಶಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ.
ಆಮೇಲೆ ಜ್ಞಾನ ಸಂಗ್ರಹ ಇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಆಮೇಲೆ ಬಾಹ್ಯ ಕರ್ಮೇಂದ್ರಿಯಗಳು ಅಂದ್ರೆ ನಾಲಿಗೆ, ಕೈ, ಕಾಲು, ಜನನೇಂದ್ರಿಯ, ಗುದ. ಇದು 20 ಆಯ್ತು. ಇದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಎಲ್ರು ಹೇಳ್ತಾರೆ ಅವ್ಯಕ್ತ 4 ಯಾವ್ದು ಅಂತ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲೇ 4 ಇದೆ. 4 ನೋಡಿ ಇಲ್ಲಿದೆಯಲ್ಲ, ಒಂದು ಬುದ್ಧಿ, ಒಂದು ಬುದ್ಧಿ, ಇನ್ನು ಇದು ಮನಸ್ಸು, ಅಹಂಕಾರ, 23 ಆಯ್ತು. ಇದೊಂದು ಪ್ರಧಾನ. ಆ ಪ್ರಧಾನದಲ್ಲಿ ಬರುವಂತದ್ದು 3 ಗುಣಗಳು, ರಜೋತಮೋ ಹಾಗೂ ಇದು ಯಾವುದು ಸತ್ವಗುಣ. ಅದು ಯಾಕೆ ಅದು ಪ್ರಕಟವಾಗದೆ ಇರುವಂತದ್ದು ಅಂತಂದ್ರೆ, ನಾವೀಗ ಒಬ್ಬರ ಮನುಷ್ಯನನ್ನ ಸುಮ್ನೆ ಹಾಗೆ ನೋಡಿದಾಗ ನಮಗೆ ಗೊತ್ತಾಗಲ್ಲ ಅವ್ರು ಯಾವ ಗುಣದಲ್ಲಿದ್ದಾರೆ ಅಂತ. ಸೊ ಅದು ಹಾಗಾಗಿ ಅದು ಅನ್ಮ್ಯಾನಿಫೆಸ್ಟೆಡ್ ಅಂತ ಹೇಳಿ. ಅದು ಮ್ಯಾನಿಫೆಸ್ಟ್ ಆಗುವಂತದ್ದು ಅಥವಾ ಪ್ರಕಟಗೊಳ್ಳೋದು ಯಾವಾಗ ಅಂದ್ರೆ ನಾವು ಒಬ್ರ ಹತ್ರ ಮಾತಾಡಿಸಿದಾಗ ನಮಗೆ ಗೊತ್ತಾಗತ್ತೆ ಅವ್ರು ಯಾವ ಗುಣದಲ್ಲಿದ್ದಾರೆ ಅಂತ. ಅದಕ್ಕೆ ಅದನ್ನ ಹಾಗೆ ಹೇಳುವಂತದ್ದು. ಕ್ಲಿಯರ್ ಆಯ್ತಾ? ಹೋಗಿತಾರೆ ಮೊದ್ಲು ಹೋಗಿತಿದ್ಲು, ಮಾತ್ರೆ ಜಾಸ್ತಿ, ಇದು ತರಕಾರಿ ಜಾಸ್ತಿ ಅಂದ್ಬಿಟ್ಟು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹೌದು, ನಾನು ಅದಕ್ಕೆ ನಾನು ಹೇಳಿದ್ದು ಮೊದ್ಲಿಗೆನೆ ಇದು ಸ್ವಲ್ಪ ಟಫ್ ಇದೆ ಚಾಪ್ಟರ್ ಅಂತ. ಅಂದ್ರೆ ಅದು ನಾವು ಫಾಸ್ಟ್ ಹೋಗ್ಬೇಕಲ್ಲ, 1 hour ಅಲ್ಲಿ. ಆದ್ರೂ ನಾನು ಸ್ವಲ್ಪ ಲೇಟೇ ಆಯ್ತು. 20 ನಿಮಿಷ ಎಕ್ಸ್ಟ್ರಾನೇ ತಗೊಂಡಿದ್ದೀನಿ ನಾನು. ಸೊ ಅಂದ್ರೆ ಅಂದ್ರೆ ನಿಧಾನಕ್ಕೆ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಬಟ್ ಅದು ತುಂಬಾ ಟೈಮ್ ತಗೊಳುತ್ತೆ. ಎನಿಹೋ ಅರ್ಥ ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನಾವು ನಮ್ಮ ಆತ್ಮವು ಬ್ಲಿಸ್ಫುಲ್ ಆಗಿದೆ ಅಂತ ನಮಗೆ ಹೆಂಗೆ ಅರಿವಾಗತ್ತೆ? ನಮ್ಮ ಭೌತಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಏನಾದ್ರೂ ಚೇಂಜಸ್ ನಮಗೆ ಗೋಚರವಾಗೋದಕ್ಕೆ ಶುರು ಆಗತ್ತಾ? ಅಂದ್ರೆ ನಮಗೆ ಚಾಂಟಿಂಗ್ ಮಾಡುವಾಗ ಗೊತ್ತಾಗುತ್ತೆ ಮಾತಾಜಿ ಅದು. ಅಂದ್ರೆ ನಿಮ್ಗೆ ಯಾವುದೇ ಕಾರಣ ಇಲ್ಲದೆ ನಾವು ಯಾವಾಗ ಖುಷಿಯಾಗಿರ್ತೀವಿ. ಯೂಶಲಿ ಏನಂದ್ರೆ ನಮಗೊಂದು ಕಾರಣ ಬೇಕಲ್ವಾ? ಯಾವುದೇ ಒಂದು ಕಾರಣ ಇಲ್ಲ ಅಂದ್ರೆ ನಮಗೆ ಸಂತೋಷ ಸಿಗಲ್ಲ. ಬಟ್ ವಿದೌಟ್ ರೀಸನ್ ನಿಮ್ಗೆ ಯಾವಾಗ್ಲೂ ಹ್ಯಾಪಿನೆಸ್ ಇರುತ್ತೆ. ಅಂದ್ರೆ ನಾವ್ ಯಾವುದೇ ಒಂದು ಅಂದ್ರೆ ಅದು ಬರುವಂತದ್ದು ನಿಮಗೆ ಚಾಂಟಿಂಗ್ ಮಾಡ್ತಾ ಅಂದ್ರೆ ಪ್ಯೂರ್ ಚಾಂಟಿಂಗ್ ಆದಾಗ ನಮ್ಗೆ ಅದು ರಿಯಲೈಸ್ ಆಗುತ್ತೆ. ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದೊಂದು ಕ್ವಶನ್, ಅಂದ್ರೆ ನಾಟ್ ರಿಲೇಟಿಂಗ್ ಟು ದಿಸ್. ಏನಂದ್ರೆ ಇವಾಗ ನಾವು ಹಿಂದೂಗಳು, ನಾವು ಇದು ಚಾಂಟಿಂಗ್ ಮಾಡಿ ಕೃಷ್ಣ ಪ್ರಜ್ಞೆ ಹಿಂಗ್ ಮಾಡ್ಬೇಕು ಅಂತ ಅಂದ್ರೆ, ಇವಾಗ ಇಡೀ ಜಗತ್ತಲ್ಲಿ ನಾವು ಹಿಂದೂಗಳಷ್ಟೇ ಇಲ್ಲಲ್ಲ, ಬೇರೆ ಬೇರೆ ಧರ್ಮದವರು ಇರ್ತಾರಲ್ಲ. ಅಂದ್ರೆ ಅವ್ರಿಗೂ ಹಿಂಗ್ ಪುನರ್ಜನ್ಮ ಅದೆಲ್ಲ ಇರುತ್ತಾ? ಎಲ್ಲರಿಗೂ ಇದೆ. ಈಗ ನಾವು ಗೊತ್ತಿಲ್ಲ ಅಂದಿದ ತಕ್ಷಣ, ನಾನು ಇಗ್ನೋರೆಂಟ್ ಆಗಿದ ತಕ್ಷಣ ಅದು ಆಗಲ್ಲ ಅಂತಲ್ಲ ಅಲ್ವಾ? ಈಗ ಮಗುಗೆ ಪ್ರಭುಪಾದ ಹೇಳುವಂತದ್ದು, ಈಗ ಬೆಂಕಿಗೆ ಮಗು ಬೆರಳಿಟ್ರೆ ಅದು ಸುಡುತ್ತೆ. ಮಗು ಅಂತ ಅದು ಬಿಡಲ್ಲ ಅಲ್ಲ. ನನಗದು ಬೇಡ ಅಥವಾ ನಾನು ಅದನ್ನ ನಾಲೆಜ್ ನನಗೆ ಅಗತ್ಯ ಇಲ್ಲ ಅಂತ ತಿಳ್ಕೊಬಹುದು, ಅಥವಾ ಅವ್ರು ನೋಡದೇ ಇರ್ಬೋದು. ಹಾಗಂತ ಹೇಳಿ ಅವ್ರ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ ಅಂತಲ್ಲ, ಎಲ್ಲರಿಗೂ ಇದೆ. ಅಂಡ್ ಮೋರೋವರ್ ಇದು ಭಗವದ್ಗೀತೆ ನಾಲೆಜ್ ಏನಿದೆ, ಇದು ಹಿಂದೂಗಳಿಗೆ ಅಂತ ಯಾರು ಹೇಳಿದ್ದು? ಇದು ಹಿಂದೂಗಳಿಗೆ ಅಂತಲ್ಲ, ಇದು ಎಲ್ಲರಿಗೂ, ಮಾನವ ಕುಲಕ್ಕೆ. ಹೌದು, ನಾವು ಜನ ತಗೊಳ್ದೇ ಇದ್ರೆ ಅದು ಅವ್ರ ಇದಾಗತ್ತೆ, ಅವ್ರ ಇಗ್ನೋರೆನ್ಸ್ ಆಗುವಂತದ್ದು ಅಲ್ವಾ? ಅವ್ರು ತಗೊಳ್ಳಿಲ್ಲ ಅಂದ್ರೂ ಅದು ಆಗೋದು ಹಾಗೆ ಆಗತ್ತೆ ಅಲ್ವಾ? ಭಗವಂತ ಕೊಟ್ಟಿದ್ದಾನೆ ಹೈಯೆಸ್ಟ್ ನಾಲೆಜ್. ಅಂದ್ರೆ ಇದು ಅದಕ್ಕೆ ಇದನ್ನ ಸನಾತನ ಧರ್ಮ. ನಾವ್ ಎಲ್ಲಿ ಭಗವದ್ಗೀತೆಯಲ್ಲಿ ನೋಡಿ, ನೀವು ಎಲ್ಲೂ ಹಿಂದೂ ಅನ್ನೋ ವರ್ಡ್ ಇಲ್ಲ. ಭಗವಂತ ಹಿಂದೂಗೆ ಅಥವಾ ಮುಸ್ಲಿಮ್ಗೆ ಆತರ ಹೇಳಿಲ್ಲ. ಭಗವಂತ ಎಲ್ಲಾ ಕಡೆ ಜೀವಾತ್ಮ ಅಥವಾ ಲಿವಿಂಗ್ ಬೀಯಿಂಗ್ಸ್ ಈ ತರನೇ ಮೆನ್ಷನ್ ಮಾಡುವಂತದ್ದು. ಅಂದ್ರೆ ಎಲ್ಲರಿಗೂ, ಪ್ರಾಣಿಗಳನ್ನು ಸೇರಿಸಿ ಹೇಳುವಂತದ್ದು, ಮನುಷ್ಯನ ಮಾತ್ರ ಅಂತಲ್ಲ. ಸೊ ಎಲ್ಲರಿಗೂ ಅನ್ವಯಿಸುವಂತದ್ದು ಇದು. ಸೊ ಸಹ ಹೋಗ್ಲೇಬೇಕು. ಅದೇ ಒಂದು ಡೌಟ್ ಇತ್ತು, ಅದೇ ಇವಾಗ ನಾವಂತೂ ಫಾಲೋ ತುಂಬಾ ಜನ ಅಂದ್ರೆ ಏನಂದ್ರೆ ಸ್ವಲ್ಪ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಕೆಲವರು ಅಂದ್ರೆ ಕ್ವಶನ್ ಮಾಡ್ಕೋಬೇಕು, ಯಾಕೆ ನಾವು ಹುಟ್ಟಿದೀವಿ? ಸುಮ್ನೆ ಜಸ್ಟ್ ಅಂದ್ರೆ ಆಹಾರ, ನಿದ್ರಾ, ವ್ಯಾಯಾಮ ಇದನ್ನ ಈ 4 ಮಾಡೋದಕ್ಕೆ ನಾನು ಹುಟ್ಟಿದೀನಿ ಅಂದ್ರೆ ನಮಗೆ ನಾವ್ ಯಾವಾಗ ಭೌತಿಕ ಇದು ಬಾಡಿಲಿ ಪ್ಲಾಟ್ಫಾರ್ಮ್ ಇಂದ ಸ್ವಲ್ಪ ಹೈ ಹೋದಾಗ ಆ ಒಂದು ಕ್ವಶನ್ಸ್ ಬಂದಾಗ ಖಂಡಿತ ಅವರು ಸಹ ಓದ್ತಾರೆ, ಅಂದ್ರೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಬರುತ್ತೆ. ಬಟ್ ಯಾವಾಗ ನಾವು ಜಸ್ಟ್ ಒಂದು ಭೌತಿಕ ವೇದಿಕೆಯಲ್ಲೇ ಇರ್ತೀವಿ, ಬರೇ ಎಂಜಾಯ್ ಮಾಡೋದು, ಸೆನ್ಸ್ ಗ್ರಾಟಿಫಿಕೇಶನ್ ಇದ್ರಲ್ಲೇ ಇದ್ದಾಗ ನಮಗ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಬರಲ್ಲ. ಈಗ ಎಷ್ಟೋ ಜನ ಬೇರೆ ಧರ್ಮದವರು ಸಹ ಭಗವದ್ಗೀತೆಯನ್ನ ಕಲಿತು ಅವರು ಸಹ ಅಪ್ಲೈ ಮಾಡೋರು ಎಷ್ಟೋ ಜನ ಇದ್ದಾರೆ. ನೀವು ಇಸ್ಕಾನಲ್ಲೇ ತಗೊಂಡ್ರೆ ಪ್ರಭುಪಾದ್ ಹೋಗಿ ಫಸ್ಟ್ ಪ್ರೀಚ್ ಮಾಡಿರುವಂತದ್ದೇ ವೆಸ್ಟ್ ಅಲ್ಲಿ ಅಲ್ವಾ? ಎಲ್ಲರೂ ಕ್ರಿಶ್ಚಿಯನ್ಸ್, ಎಲ್ಲರೂ ತಗೊಂಡ್ರಲ್ಲ, ಎಲ್ಲರೂ ತಗೊಂಡಿದ್ದಾರೆ. ಈಗ ಎಷ್ಟು ಜನ ಆಚಾರ್ಯರ ಇದು ಹೈ ಡಿವೋಟೀಸ್ ಆಗಿದ್ದಾರೆ, ಪ್ಯೂರ್ ಡಿವೋಟೀಸ್, ಅವರು ಸಹ ಟೀಚ್ ಮಾಡ್ತಾರೆ.
Correct. So, Okay. ಅಂದ್ರೆ Thank you, ಮಾತಾಜಿ. ಹಾ, ಜನ ಇದರಿಂದ ಒಂದ್ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು, ಇದು ಹಿಂದೂದು ಅಂತ ಹೇಳಿ ಅವ್ರಿಗೆ ಲಾಸ್ ಅಷ್ಟೇ, ಬೇರೆ ಏನಿಲ್ಲ, ಅದು ಯಾರಿಗೂ ಕಾಮನ್ loss. ಆಗಿ ಎಲ್ಲರಿಗೂ ಅಪ್ಲೈ ಆಗೋ ತರ ಇದೆ ಅಂತ ಹಾ, ಅವ್ರು ಅದು ಅಂದ್ರೆ ಭಗವದ್ಗೀತೆಯನ್ನ ಕ್ಲಾಸ್ ಅಟೆಂಡ್ ಮಾಡಿದ್ರೆ, ಸರಿಯಾದ ಒಂದು ಸಂಪ್ರದಾಯದಲ್ಲಿ ಒಂದು ಸರಿಯಾಗಿ ರೀತಿಯಲ್ಲಿ ಅಟೆಂಡ್ ಮಾಡಿದ್ರೆ ಸರಿಯಾದ ನಾಲೆಜ್ ಖಂಡಿತ ಸಿಗುತ್ತೆ. ಅಂದ್ರೆ ಮೇನ್ಲಿ ಪ್ರಭುಪಾದ್ ಕೊಟ್ಟಿರೋದ್ರಲ್ಲಂತೂ ಎಲ್ಲೂ ಸಹ ನೀವು ನೋಡಕ್ಕೆ ಸಾಧ್ಯ ಇಲ್ಲ, ಆತರ ಭೇದ ಭಾವನೆ ಇಲ್ಲ. ಹಾಗಾಗಿ ಯೂನಿವರ್ಸಲ್ ಆಗಿ ಎಲ್ಲರೂ ತಗೊಳ್ಳುವಂತದ್ದು ಈ ಕೃಷ್ಣ ಪ್ರಜ್ಞೆನ. ಅಂದ್ರೆ ಯಾಕೆ ಅದು ಎಲ್ಲರೂ daily ಯಾವುದೇ life ಒಂದು ಅಲ್ಲಿ ಜಾತಿ ಅಥವಾ ಒಂದು ಧರ್ಮದ ಡಿಫ್ರೆನ್ಸಿಯೇಷನ್ ಇಲ್ಲದೆ ಜನರು ಯಾಕೆ ಇಷ್ಟಪಡುವಂತದ್ದು ಕೃಷ್ಣ ಪ್ರಜ್ಞೆನ ಅಂದ್ರೆ ಅದರಲ್ಲಿ ಆ ಯಾವ್ದು ಇಲ್ಲ, ಅದು ಯಾವ ಒಂದು ಧರ್ಮಕ್ಕೆ ಏನಂತಾರೆ ಸೀಮಿತ ಅಡೆತಡೆ, ಇಲ್ಲ. ಹಾ, ಧರ್ಮಕ್ಕೂ ಸೀಮಿತ ಇಲ್ಲ, ಜಾತಿಗೂ ಸೀಮಿತ ಇಲ್ಲ, ಅಂದ್ರೆ ಇನ್ನು ಹೈಯೆಸ್ಟ್ ಪ್ಲಾಟ್ಫಾರ್ಮ್ ಇದು Correct. ಆಕ್ಚುಲಿ. ಎಸ್, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ? ಮಾತಾಜಿ, ಈ ಮೆನ್ಸ್ಟ್ರಲ್ ಪೀರಿಯಡ್ ಟೈಮ್ ಅಲ್ಲೂ ಕೂಡ ನಾವು ಜಪ ಮಾಡ್ಬೋದಲ್ಲ? ಹಾ, ಮಾಡ್ಬೋದು ಮಾತಾಜಿ, ಮಾಡ್ಬೋದು ಖಂಡಿತ. ಜಪ ಬೀಟ್ಸ್ ಅಲ್ಲೇ ಮಾಡ್ಬೋದು, ತೊಂದ್ರೆ ಇಲ್ಲ. ಸರಿ. ಈಗ ಎಷ್ಟು ಜನ ಜಪ ಮಾಡ್ತಾ ಇದೀರಾ? ಅಟ್ಲೀಸ್ಟ್ 1 ರೌಂಡ್ ಎವ್ರಿ ಡೇ? 2 ರೌಂಡ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ಗುಡ್. 2 ರಿಂದ 3 ರೌಂಡ್ ಮಾಡ್ತಿದ್ದೀನಿ. ಓಕೆ, ವೆರಿ. ಎಷ್ಟು ಟೈಮ್ ತಗೊಳ್ತಾ ಇದ್ದೀರಾ? ಒಂದ್ ದಿವಸ ಒಂದು ರೌಂಡ್ಗೆ ನಾನು 5 ರಿಂದ 7 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ತಗೋತೀನಿ. 7 ಸರ್ತಿ ಮಾಡಿದೀನಿ. ಫಸ್ಟ್ ಟೈಮ್ ಮಾಡೋ ತರ ತುಂಬಾ ಖುಷಿ ಆಯ್ತು ಮಾತಾಜಿ. ಅದೇನೋ ಬೇರೆ ಏನು ಕೆಲಸ ಬೇಡ, ಏನೋ ನಾನು ತುಂಬಾ ಕಷ್ಟ ಅಂತ ನೆನ್ಸ್ಕೊಂಡಿದ್ದೆ 150 ಸರ್ತಿ. ಆದ್ರೆ ಅದು ಒಂದು ರೌಂಡ್ ಮುಗಿಸಿದ ತಕ್ಷಣ ಏನೋ ಮತ್ತೆ ಹಂಗೆ ಹೋಗೋಣ, ಮುಂದುವರ್ಸೋಣ. ಕಾನ್ಫಿಡೆನ್ಸ್. ಹೌದು, ಅದು ನಾವು ಈಗ 16 ರೌಂಡ್ ಆದ್ರೂ ಅಷ್ಟೇ, ನೀವು ಒಂದ್ಸತಿ ನೀವು ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ಸಾಧ್ಯ ಇಲ್ಲ ಅನ್ಕೊಳ್ತೀವಿ, ಬಟ್ ನಾವು ಡಿವೋಟಿ ಅಸೋಸಿಯೇಷನ್ ಅಲ್ಲೇ ಇದ್ದಾಗ ಏನಾಗುತ್ತೆ, ನಮ್ಗೆ ಇನ್ನೊಬ್ಬರಿಂದ ಸ್ಫೂರ್ತಿ ಬರುತ್ತೆ. ಆಗ ನಾವು ಸ್ಟಾರ್ಟ್ ಮಾಡ್ತೀವಿ, ಸಾಧ್ಯ ಆಗುತ್ತೆ. ಆಮೇಲೆ ನಮಗೆ ಬಿಡಕ್ಕಾಗಲ್ಲ. ಅಂದ್ರೆ ಈಗ ಭೌತಿಕ ವಿಷಯಗಳನ್ನ ನೋಡಿ, ಓದಿದ್ದೇನೆ ಮತ್ತೆ ಮತ್ತೆ ಓದಿದ್ರೆ ನಮಗೆ ಓದಕ್ಕಾಗಲ್ಲ, ಬೋರ್ ಆಗತ್ತೆ. ಬಟ್ ಅದು ಯಾಕೆ ನಾವು ಮಾಡುವಂತದ್ದು ಅಂದ್ರೆ ಅದ್ರಲ್ಲಿ ಒಂದು ರುಚಿ ಇದೆ, ಅದು ನಮ್ಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಾಗಾಗಿ ಅದನ್ನ ನಾವು ಕಂಟಿನ್ಯೂ ಮಾಡುವಂತದ್ದು. ಹೌದು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾಕೆಂದ್ರೆ ಋಷಿಕೇಶ ಅಲ್ಲ ಭಗವಂತನ ಹೆಸರು, ಇಂದ್ರಿಯಗಳ ಒಡೆಯ. ನಾವ್ ಯಾವಾಗ ಇಂದ್ರಿಯಗಳನ್ನ ಭಗವಂತನ ಒಂದು ನಾಮ ಜಪದಲ್ಲಿ ಉಪಯೋಗಿಸ್ತೀವಿ, ಹಾಗೂ ಕೇಳೋದು ಎಲ್ಲ ನಮ್ಮ ಇಂದ್ರಿಯಗಳನ್ನ, ಆಟೋಮೆಟಿಕ್ ಆಗಿ ಅದು ನಮ್ಮ ಇಂದ್ರಿಯಗಳು ಅಂದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನಮ್ಮ ಮನಸ್ಸು ಶಾಂತಿ ಸಿಗುತ್ತೆ ಅವಾಗ. ಹೌದು. ಯೂಶಲಿ ಏಕಾದಶಿ ಹೊತ್ತು ನಾನು ಉಪವಾಸ ಮಾಡೋ ಭಾರಿ ಕಷ್ಟ ಪಡ್ತಾ ಇದ್ದೆ. ಯಾವ್ದಾದ್ರು ಮಕ್ಳಿಗೆ ನಾನು ಮನೆಯವರಿಗೆಲ್ಲ ಊಟ ಆಹಾರ ಪ್ರಿಪೇರ್ ಮಾಡುವಾಗ ನನಗೂ ತಿನ್ಬೇಕು ಅಂತ ಒಂಥರ ಕಷ್ಟ ಪಡ್ತಾ ಇದ್ದೆ. ಸರ್ತಿ ಜಪ ಮಾಡೋದರಿಂದ ನಾನು ಬೆಳಿಗ್ಗೆ ಎದ್ದ ತಕ್ಷಣ 3 ಸರ್ತಿ ಮಾಡಿದ ನಂತರ ಆ ಹಸಿವು ಇರ್ಲಿಲ್ಲ ನನಗೆ. ಅದು ಒಂಥರ ಎನರ್ಜೆಟಿಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ, ಫ್ರೂಟ್ಸ್ ತಗೊಂಡ್ರ ಮಾತಾಜಿ? ಫ್ರೂಟ್ಸ್ ತಗೊಳ್ಬಹುದು. ಹಾಗೂ ಇದು ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ, ನೈಲಾನ್ ಸಬ್ಬಕ್ಕಿ, ಅದನ್ನ ಯೂಸ್ ಮಾಡಿ ಮಾಡ್ಬೋದು. ಅದನ್ನ ಕಿಚಡಿ ಮಾಡ್ಬೋದು, ಅದನ್ನ ಮಾಡ್ಬೋದು. ಸ್ವೀಟ್ ಪೊಟ್ಯಾಟೋ ತಿಂತಾ ಇದ್ದೆ. ಬಟ್ ಈ ಸರ್ತಿ ಏನೋ ಬೆಳಿಗ್ಗೆ ಒಂದು ಬಾಳೆಹಣ್ಣು ತಗೊಂಡೆ, ಮತ್ತೆ ನೀರ್ ಮಾತ್ರದಲ್ಲೇ ನನಗೆ ಏನು ಹಸಿವು ಅಂತ ಬಂದಿಲ್ಲ. ಹೌದು ಮಾತಾಜಿ, ಹೌದು, ಅದು ಕೃಷ್ಣನ ಕೃಪೆ ಅದು ಅಷ್ಟೇ. ಹೌದು, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರ್ದಾರ ಪ್ರಶ್ನೆ ಇದೆಯಾ? ಸೊ ಇವತ್ತಿನ ಅಧ್ಯಾಯ ಸ್ವಲ್ಪ ಕಷ್ಟವಾಗಿರುವಂತದ್ದೇ ಅರ್ಥ ಆಗಕ್ಕೆ. ಅದನ್ನ ಅಂದ್ರೆ ನೀವಿನ್ನ ಲೆವೆಲ್ 2 ಅಲ್ಲಿ ಹೋದಾಗ ಸ್ವಲ್ಪ ಡೀಟೇಲ್ ಆಗಿ ಇನ್ನೂ ಸಹ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಹಾಗೂ ಅಂದ್ರೆ ಮೇನ್ ಆಗಿ ನೀವು ಓದಿ, ಆಯ್ತಾ, ಭಗವದ್ಗೀತೆ ಅದನ್ನ ಓದಿ ಅಧ್ಯಾಯವನ್ನ. ಈಗ ನಿಮಗೆ ಸ್ವಲ್ಪ ಒಂದು ಐಡಿಯಾ ಬಂದಿದೆ. ಸೊ ಈಗ ಓದಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅಂದ್ರೆ ಭಾವಾರ್ಥ ಎಲ್ಲ ತುಂಬಾ ಡೀಟೇಲ್ ಆಗಿ ಪ್ರಭುಪಾದ್ ಕೊಟ್ಟಿರ್ತಾರೆ. ಸೊ ಅದರಿಂದ ನಿಮಗೆ ಸರಿ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಮಾತಾಜಿ, ಇವಾಗ ಲೆವೆಲ್ 2 ಅಲ್ಲಿ ಇದು ಭಗವದ್ಗೀತೆನೇ ಶ್ಲೋಕ ವಿಸ್ತಾರವಾಗಿ ಹೇಳ್ತಾರ? ಇನ್ನು ಕೆಲವೊಂದು ಎಕ್ಸ್ಟ್ರಾ ಶ್ಲೋಕಾಸ್ ಇರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ಡೀಟೇಲ್ ಆಗಿ ನಿಮ್ಗೆ ಸ್ವಲ್ಪ ಇವಾಗ ಲೆವೆಲ್ ಫಸ್ಟ್ ಅಲ್ಲಿ, ಇವಾಗ ನಮ್ದು ಲೆವೆಲ್ ಫಸ್ಟ್ ಅಂತ ಅನ್ಕೊಂಡ್ರೆ ಎಲ್ಲಾ ಶ್ಲೋಕ ಅಂದ್ರೆ ಎಲ್ಲಾ ಶ್ಲೋಕನು ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ. ಅಂದ್ರೆ ಒಂದೊಂದು ಬಹಳ ಇದಾವ ಅದ್ರಲ್ಲಿ, ಒಂದೊಂದು ಅಧ್ಯಾಯದಲ್ಲಿ ಇಷ್ಟೊಂದು ಶ್ಲೋಕ ಇದೆ. ಆ ರೀತಿ ಆಲ್ಮೋಸ್ಟ್ ಕವರ್ ಮಾಡ್ತೀವಿ ಲೆವೆಲ್ 2 ಅಲ್ಲಿ. ಬಟ್ ಎಲ್ಲಾನು ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲದಕ್ಕೂ ಟೈಮ್ ಲಿಮಿಟ್ ಇದೆಯಲ್ಲ ಮಾತಾಜಿ. ಈಗ ನೋಡಿ 72 ಶ್ಲೋಕ ಇದೆ 2ನೇ ಅಧ್ಯಾಯದಲ್ಲಿ, ಅಷ್ಟು ಮಾಡಕ್ ಆಗಲ್ಲ. ಅದನ್ನ ಮಾಡ್ಬೇಕಾದ್ರೆ ಅರ್ಧ ದಿನ ಮೇಲೆ ಆಗ್ಬೋದು, ಒಂದು ದಿನ.
ಸೊ ಹಾಗಾಗಿ ಟೈಮ್ ಲಿಮಿಟ್ ಇರುತ್ತಲ್ಲ, ಮತ್ತೆ ಯಾರು ಜನ ಕೂಡ ಕೂತ್ಕೊಳ್ಳಲ್ಲ ನೀವು ಅಷ್ಟಿದ್ರೆ ಡೀಟೇಲ್ ಆಗಿ ಮಾಡಿದ್ರೆ. ಸೊ ಅದು ನಾವು ಓದ್ಬೇಕಷ್ಟೇ. ಅಂದ್ರೆ ನಿಮಗೆ ಮತ್ತೆ ಆಕ್ಚುಲಿ ನಾವು ಭಕ್ತಿ ವೃಕ್ಷ ಗ್ರೂಪ್ಸ್ ಅಂತ ಇರುತ್ತೆ ನೆಕ್ಸ್ಟ್ ಅದ್ರಲ್ಲಿ. ಅಂದ್ರೆ ನಿಮ್ಗೆ ಈಗ ಗ್ರೂಪ್ಸ್ ಮಾಡ್ತಾರೆ, ಆಗ ಒಟ್ಟಿಗೆ ಓದುವಂತದ್ದು ಡಿವೋಟೀಸ್ ಜೊತೆ ನೀವು ಭಕ್ತಿ ವೃಕ್ಷ ಗ್ರೂಪ್ ಅಲ್ಲಿ. ಈಗ ನಿಮಗೆ ಟೈಮಿಂಗ್ ಪ್ರಕಾರ ಈಗ ಬೆಳಿಗ್ಗೆ ಗ್ರೂಪ್ಸ್ ಇರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಈಗ ನಿಮಗೆ ಯಾವ್ದು ಟೈಮ್ ಸೆಟ್ ಆಗುತ್ತೋ ಆ ಗ್ರೂಪ್ ನೀವು ಜಾಯ್ನ್ ಆಗೋದು. ಜಾಯ್ನ್ ಆಗಿ ಒಟ್ಟಿಗೆ ಒಂದು ಪುಸ್ತಕವನ್ನ ಒಟ್ಟಿಗೆ ಅಥವಾ ಭಗವದ್ಗೀತೆಯನ್ನ ಫಸ್ಟ್ಗೆ ಆಕ್ಚುಲಿ ಮೇನ್ ಆಗಿ ಫಸ್ಟ್ ಭಗವದ್ಗೀತೆ ಓದ್ಬೇಕು. ಭಗವದ್ಗೀತೆ ಓದಕ್ ಹೇಳ್ತಾರೆ. ಸೊ ಅಲ್ಲಿ ಭಕ್ತಿ ವೃಕ್ಷ ಲೀಡರ್ ಒಬ್ರು ಇರ್ತಾರೆ, ಅವ್ರು ಆರ್ಗನೈಸ್ ಮಾಡ್ತಾರೆ. ಅಂದ್ರೆ ಅವ್ರು ಆಲ್ರೆಡಿ ಲೀಡರ್ ಅಂದ್ರೆ ಅವ್ರು ಆಲ್ರೆಡಿ ಸರ್ವಿಸ್ ಅಲ್ಲಿ ಇರೋರು. ಸೊ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನಿಮ್ಗೆ ಡೌಟ್ಸ್ ಅಂದ್ರೆ ಹೇಳ್ಬೋದು, ಅಥವಾ ನೀವು ಕ್ವಿಜ್ ಏನ ಡಿಸ್ಕಸ್ ಮಾಡ್ಬೋದು. ಸೊ ವೀಕ್ಲಿ ಆತರ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದು ಡೈಲಿ ಇರುತ್ತಾ? ಅದು ಹಿಂಗೆ ಅಲ್ಲ, ಅದು ವಾರದಲ್ಲಿ 2 ದಿನ ಅದು ಲೀಡರ್ಸ್ ಡಿಸೈಡ್ ಮಾಡ್ತಾರೆ ಅವ್ರ ಕನ್ವೀನಿಯನ್ಸ್ ಪ್ರಕಾರ. ಅಂದ್ರೆ ಡೈಲಿ ಏನಿರಲ್ಲ, ಅಂದ್ರೆ ಒಂದು ಡೈಲಿ ಇರಲ್ಲ, ಅದು ಎನಿ ಟೈಮ್ ಇರ್ಬೋದು, ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಥವಾ ವೀಕೆಂಡ್ಸ್. ಸೊ ಭಕ್ತಿ ವೃಕ್ಷ ಅಂತ ಹೇಳಿ ಅದು ಟೀಚರ್ಸ್ ಅಲ್ಲ. ಸೊ ಈಗ ನಮ್ ತರನೇ ಡಿವೋಟೀಸ್ ಯಾರಿರ್ತಾರೆ ಅವರು ತಗೊಳ್ಳುವಂತದ್ದು. ಅಂದ್ರೆ ಕ್ಲಾಸ್ ತರ ಅಲ್ಲ, ಜಸ್ಟ್ ಒಟ್ಟಿಗೆ ರೀಡ್ ಮಾಡೋದು ಹಾಗೂ ಕೆಲವೊಂದು ಡೌಟ್ಸ್ ನ ಅವ್ರು ಕ್ಲಿಯರ್ ಮಾಡ್ಬೋದು ಆತರ. ಓಕೆ ಮಾತಾಜಿ, ಧನ್ಯವಾದ. ಅದ್ ನಿಮಗೆ ಹೆಲ್ಪ್ ಆಗತ್ತೆ. ಹರೇ ಕೃಷ್ಣ. ಅದೆಲ್ಲ ನಿಮಗೆ ಗ್ರೂಪ್ ಅಲ್ಲೇ ಹಾಕ್ತಿವಿ ಎಲ್ಲ ಡೀಟೇಲ್ಸ್. ಅಂದ್ರೆ ನೀವು ಲೆವೆಲ್ 2 ಹೋದ್ಮೇಲೆ ಅದು ಬರುತ್ತೆ ಅಲ್ಲ, ಇದು ಈ ಗ್ರೂಪ್ ಅಲ್ಲಿ ಬರಲ್ಲ ಭಕ್ತಿ ವೃಕ್ಷ. ಲೆವೆಲ್ 2 ಹೋದ್ಮೇಲೆ ಅಲ್ಲಿಂದ ನಿಮಗೆ ಗ್ರೂಪ್ಸ್ ಫಾರ್ಮ್ ಆಗುತ್ತೆ, ಆಗ ನೀವು ಸೇರ್ಬೋದು. ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ನಾನು ಗುರುರಾಜ್ ಪ್ರಭುನ ಡಿಸೈಪಲ್, ಮತ್ತೆ ಅಂದ್ರೆ ಸಾರಿ ಅವರ ಸ್ಟೂಡೆಂಟ್. ನಮ್ಗೆ ಭಕ್ತಿ ವೃಕ್ಷ ಈಗ ನಡೀತಾ ಇದೆ. ಅಂದ್ರೆ ಅದ್ರಲ್ಲಿ 2 ಶ್ಲೋಕ ಕೊಡ್ತಾರೆ, ಮತ್ತೆ ನಾವು ಸ್ವಂತ ನಮ್ಮ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅದ್ರಲ್ಲಿ, ಅದರ ಬಗ್ಗೆ ಏನ್ ನಮ್ಗೆ ತಿಳಿದಿದೆ ಅಂತ. ಹಾಗೆ ನಮ್ಗೆ ಹಾಗೆ ತಿಳಿಸ್ತಾರೆ. ಮತ್ತೆ ಪ್ರಾರ್ಥನೆ, ಮತ್ತೆ ಇದು ನರಸಿಂಹಾರತಿ, ಅದು ಸ್ಟಾರ್ಟಿಂಗ್ ಇದು ಅದು ಪ್ರೇಯರ್ ಕೊಡೋದು, ಅದು ಎಲ್ಲ ಕಲಿಸ್ತಾರೆ. ವೆರಿ ನೈಸ್. ಸೊ ನಿಮ್ಗೆ ಹೇಗ್ ಅನ್ಸುತ್ತೆ ಮಾತಾಜಿ, ಅದು ಅಸೋಸಿಯೇಷನ್ ಅಲ್ಲಿ ಇರೋದು ತುಂಬಾ ಹೆಲ್ಪ್ ಆಗುತ್ತಲ್ಲ? ಹೆಲ್ಪ್ ಆಗುತ್ತೆ ಅನ್ಸುತ್ತೆ? ಹೌದು, ನಾನು 16 ರೌಂಡ್ಸ್ ಮಾಡ್ತೇನೆ, ಮತ್ತೆ ಇದು ಏಕಾದಶಿ 25-30 ಹಾಗೆ ಮಾಡ್ತೇನೆ. ವೆರಿ ನೈಸ್. ಮತ್ತೆ ನಿರ್ಜಲ ಏಕಾದಶಿ ಕೂಡ ಮಾಡ್ತೇನೆ. ವೆರಿ ನೈಸ್, ವೆರಿ ನೈಸ್. ಸೊ ನೀವು ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ ಮಾತಾಜಿ? ನಾವು 1 ವರ್ಷ ಕಲಿತು ಮಾತಾಜಿ. 1 ವರ್ಷ ಆಯ್ತಾ? ವೆರಿ ನೈಸ್. ಗುರುರಾಜ್ ಪ್ರಭುನಲ್ಲಿ ಜಾಯಿನ್. ವೆರಿ ನೈಸ್. ಮತ್ತೆ ಇವಾಗ ಎಲ್ಲ ಕೇಳ್ತೆ, ಕೃಷ್ಣ ಪ್ರಸಾದ್, ಶಿವಪ್ರಸಾದ್ ಎಲ್ಲರದ್ದು. ಮತ್ತೆ ಈಗ ನಮ್ಗೆ ನಿಮ್ಮ ಲಿಂಕ್ ಈಗ ನಂಗೆ ಗೊತ್ತಾಗದು, ಹಾಗೆ ಕೂಡ ಬರ್ತೇನೆ. ಓಕೆ, ವೆರಿ ನೈಸ್. ನೈಸ್. ಸೊ ಅದೇ ಅದು ಒಂದು ರುಚಿ ಅಲ್ಲ ಅದು? ಹೌದು ಮತ್ತೆ ಅದೇ ಅದ್ರಲ್ಲಿ ಇರ್ಬೇಕಂತ ಆಗ್ತದೆ. ಮುಗಿದ್ರೆ ಮತ್ತೆ ಪ್ರವಚನಕ್ಕೆ ಏನಾದ್ರು ಕೇಳೋದು, ಮತ್ತೆ ವಿಷ್ಣು ಪುರಾಣ, ಅದು ಅದೆಲ್ಲ ಕೇಳ್ತಾ ಇರೋದು, ಹಾಗೆ ಆಗ್ತದೆ. ನೋಡಿ, ನೀವೀಗ ಕೇಳಿಸ್ಕೊಂಡ್ರಲ್ಲ ಮಾತಾಜಿ ಹೇಳುವಂತದ್ದು. ಸೊ ಇದೇ ಆಗುವಂತದ್ದು. ಅಂದ್ರೆ ನಾವ್ ಒಬ್ಬರನ್ನ ನೋಡಿ ನಾವು ಸಹ ಚೇಂಜ್ ಆಗ್ತೀವಿ. ಈಗ ಮಾತಾಜಿ ಅಷ್ಟೆಲ್ಲ ಮಾಡುವಾಗ, ನೀವೀಗ ಗ್ರೂಪ್ ಅಲ್ಲಿ ಇದ್ದಾಗ, ಭಕ್ತಿ ವೃಕ್ಷ ಗ್ರೂಪ್ ಅಲ್ಲಿ ಅವ್ರು ಇದ್ದಾಗ, ಅವರನ್ನ ನೋಡಿನೂ ಬೇರೆಯವರು ಸಹ ಚೇಂಜ್ ಆಗ್ತಾರೆ. ಸೊ ಆ ರೀತಿ ನಮ್ಗೆ ಇನ್ಫ್ಲೂಯೆನ್ಸ್ ಆಗಿ ನಾವು ಸಹ ಅಡ್ವಾನ್ಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಅಸೋಸಿಯೇಷನ್ ಏನಿದೆ. ಇವತ್ತು ನಾವು ನೋಡಿದ್ವಿ ಎಲ್ಲ, ನಾವು ಬೇರೆ ಬೇರೆ ಜೀವರಾಶಿಗಳಲ್ಲಿ ಹೇಗೆ ನಾವು ಜನ್ಮವನ್ನ ತಗೊಳ್ಳುವಂಥದ್ದು ಅದೆಲ್ಲ ಅಸೋಸಿಯೇಷನ್ ಇಂದಾನೇ ಆಗುವಂಥದ್ದು. ಹಾಗಾಗಿ ಭಕ್ತರ ಅಸೋಸಿಯೇಷನ್ ಅಲ್ಲಿ ಇರ್ಬೇಕು ನಾವು ಆದಷ್ಟು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಧನ್ಯವಾದ. ಬೇರೆ ಯಾರ್ದು ಪ್ರಶ್ನೆ ಇಲ್ವಾ? ಬ್ರಿಕ್ಸ್ ಇದು ನಿನ್ನೆ ಹೇಳಿದ್ರಲ್ಲ ಮಾತಾಜಿ, ಅದು ಯಾವುದು? ಅದು ಕನ್ಸ್ಟ್ರಕ್ಷನ್, ಇದು ದೇವಾಲಯದ್ದು ಅದು ಒಂದು ಬ್ರಿಕ್ಸ್ ಅಂದ್ರೆ 5,000 ಅಲ್ಲ, 1,500. 1,500. 10,000. ಇವತ್ತು ನೋಡಿ, ಇವತ್ತು ಆಕ್ಚುಲಿ ಏಕಾದಶಿ ತುಂಬಾ ಒಳ್ಳೇದು. ಇವತ್ತು ಮಾಡಿದ್ದು ಫಲ ತುಂಬಾ ಅಂದ್ರೆ ಮಲ್ಟಿಪ್ಲೈ ಆಗತ್ತೆ ಅಂತ ಹೇಳ್ತಾರೆ. ಇವತ್ತು ಮಾಡಿದ್ರೆ, ಏಕಾದಶಿ ದಿನ ಮಾಡಿದ್ರೆ ದಾನ ತುಂಬಾ ಒಳ್ಳೇದು. ಸೊ ಯಾರಾದ್ರೂ ಇಚ್ಛೆ ಮಾಡೋರು ಇವತ್ತು ಮಾಡ್ಬೋದು. ನಾನ್ ಮಾಡಿದ್ದೇನೆ, 10,000 ಬ್ರಿಕ್ಸ್ ಮಾಡಿದ್ದೇನೆ. ಹರಿ ಬೋಲ್. ವೆರಿ ನೈಸ್. ಹರಿ ಬೋಲ್. ಧನ್ಯವಾದ. ಹಾಗಿದ್ರೆ ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅಲ್ಲ? ಮುಕ್ತಾಯ ಮಾಡೋಣ ಹಾಗಿದ್ರೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಅನಂತ ಕೋಟಿ ವೈಷ್ಣವ ವೃದ್ಧಿ ಕಿ ಜೈ, ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ 3 ಸತಿ ಹೇಳೋಣ, ಎಲ್ಲರೂ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ 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 ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ.